ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಸೊ ನಾವು 3ನೇ ಸ್ಕಂದದಲ್ಲಿದ್ದೇವೆ. 3ನೇ ಸ್ಕಂದದ ಪ್ರಥಮ ಅಧ್ಯಾಯ. ಸೊ ಇವತ್ತು ಶ್ಲೋಕ 18ರಿಂದ ಅನ್ಕೊಳ್ತೇನೆ, 17ವರೆಗೆ ಮುಗಿಸಿದ್ದೇನೆ. ಸೊ ಇಷ್ಟವರೆಗೂ ಈ ಅಧ್ಯಾಯದಲ್ಲಿ ನಾವು ಹಿಂದಿನ ಸ್ಕಂದದಲ್ಲಿ ಮೊದಲಿಗೆ ಇದರ ಹಿನ್ನೆಲೆ, ಕೊನೆಯ ಅಧ್ಯಾಯದಲ್ಲಿ ಸೂತ್ವ ಗೋಸ್ವಾಮಿಗರಿಗೆ ನೈಮಿಷಾರಣ್ಯದಲ್ಲಿ ನಡೆದ ಋಷಿಮುನಿಗಳು, ಅವರ ಮುಖಂಡರಾದ ಸನಕ್ ಸೂತ ಮುನಿಗಳ ಅವರ ಜೊತೆ ಯಾರ ಜೊತೆ ನಡೀತಾ ಇದೆ ಸಂವಾದ? ನೈಮಿಷಾರಣ್ಯ ಋಷಿಗಳು. ಅವರ ಮುಖಂಡರು ಯಾರು? ಶೌನಕರು. ಬಾಯಲ್ಲಿ ಬರ್ತಾರೆ ಶೌನಕ ಋಷಿ. ಶೌನಕ ಋಷಿ ಅವರು ಪ್ರಶ್ನಿಸಿದ್ದು, ನನಗೆ ವಿದುರ ಮಧುರೆ ಮೈತ್ರೇಯ ಸಂವಾದವನ್ನು ತಿಳಿಸಿ. ಸೊ ಏನು ಆ ಮಹಾತ್ಮರ ಮಧ್ಯೆ ಏನ್ ನಡೆದದ್ದು? ಸೊ ಅದು ಕ್ಲಾಸ್ ಸ್ಕಂದ. ಸೊ ಅದರ ಮುಂದುವರಿಕೆ. ಈಗ ಇವರು ಹೇಳ್ತಾ ಇದನ್ನು ಪ್ರಶ್ನೆಯನ್ನು, ಇದೇ ಒಂದು ಸಂವಾದದ ಒಂದು ಕಾತುರತೆ, ಇದರ ವಿಷಯ ತಿಳಿದಕ್ಕೆ ಪರೀಕ್ಷಿತ ಮಹಾರಾಜರು ಕೂಡ ಶುಕಮುನಿಗಳು ಕೇಳಿದ್ರು ಅಂತ ಸುತ ಗೋಸ್ವಾಮಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಆ ಶುಕದೇವ ಗೋಸ್ವಾಮಿ ಆಮೇಲೆ ಪರೀಕ್ಷಿತ ಸಂವಾದದಲ್ಲಿ ಸುತ ಗೋಸ್ವಾಮಿ ಉಪಸ್ಥಿತರಿದ್ದರು. ಸೊ ಇವ್ರು ಕೇಳ್ತಾರೆ ಈ ಪ್ರಶ್ನೆ, ನಾನು ಏನ್ ಕೇಳ್ತಾರ ಅದು ಆಗ್ಲೇ ಶುಕದೇವ ಗೋಸ್ವಾಮಿಗೆ ಪರೀಕ್ಷಿತ್ ಮಹಾರಾಜರು ಕೂಡ ಕೇಳಿದ್ದಾರೆ. ಅವರು ಕೂಡ ಬಹಳ ಕುತೂಹಲದಿಂದ ಏನ್ ನಡೀತು ಅವ್ರ ಮಧ್ಯೆ ಸಂಭಾಷಣೆ ಆಗ್ತಾ ಇತ್ತು. ಸೊ ಅಲ್ಲಿ ಅವ್ರು ಹೇಳ್ತಾ ಇಲ್ಲಿ ಪ್ರಾರಂಭ ಆಗ್ತಾ ಇದೆ. ಸೊ ಈ ಅಧ್ಯಾಯ ಸ್ವಲ್ಪ ಪ್ರಾರಂಭ ಆದಾಗ ಮೊದಲಿಗೆ ಇದರ ಹಿನ್ನೆಲೆ, ವಿದುರರು ಮೈತ್ರೇಯರನ್ನು ಭೇಟಿ ಮಾಡೋ ಮುಂಚೆ ಅವರು ಗೃಹ ತ್ಯಾಗ ಮಾಡ್ತಾರೆ. ವನಪ್ರಸ್ಥ, ಗೃಹಸ್ಥಾಶ್ರಮದಿಂದ ವನಪ್ರಸ್ಥಾಶ್ರಮಕ್ಕೆ ಹೋಗ್ತಾರೆ. ಸೊ ಹಾಗೆ ಯಾಕೆ ಯಾವ ಕಾರಣಕ್ಕಾಯ್ತು ಅನ್ನೋದಕ್ಕೆ ಅವರು ಮತ್ತೆ ಸಂಕ್ಷಿಪ್ತವಾಗಿ ಪ್ಯಾಲೇಸ್ ಪಾಲಿಟಿಕ್ಸ್, ರಾಜಕೀಯ ಡಿಪ್ಲೊಮೆಸಿ ಅಲ್ಲಿ ನಡೆದದ್ದಲ್ಲಿ ಹೇಗೆ ಧೃತರಾಷ್ಟ್ರನು ಕುರುಡನು, ಅವನು ಹಾಗೆ ಆಧ್ಯಾತ್ಮಿಕವಾಗಿ ಕೂಡ ಮತ್ತೆ ಆ ಮೋಹದಲ್ಲಿ ತನ್ನ ಮಗನ ಮೇಲೆ ಪುತ್ರವಾತ್ಸಲ್ಯದಲ್ಲಿ ಎಷ್ಟು ಕುರುಡನಾಗ್ಬಿಟ್ಟಿದ್ದಾನಂದ್ರೆ ಅದೇ ಮೂಲ ಕಾರಣ. ಸಂಪೂರ್ಣ ಆ ಮಹಾಭಾರತ ಯುದ್ಧಕ್ಕೆ ಅಲ್ಲಿ ಇವರೆಲ್ಲ ನಾಶ ಆಗೋದಕ್ಕೆ ಅದೆಲ್ಲ ಕಾರಣ ದುರ್ಯೋಧನ ಧೃತರಾಷ್ಟ್ರನು ಫಾಲೋ ಮಾಡಿದ ಪಾಲಿಸಿ, ಬ್ಯಾಡ್ ಪಾಲಿಸಿ. ಸೊ ಅದೇ ಕಾರಣ. ಸೊ ಅಲ್ಲಿಂದ ಶುರು ಆಗ್ತಾ ಮತ್ತೆ ಅವರೆಷ್ಟು ಅಜಾತಶತ್ರುವಾದ ಯುಧಿಷ್ಠಿರನಿಗೆ ಕಷ್ಟ ಕೊಟ್ಟದ್ದು, ಮತ್ತೆ ಸೊ ನಂತರ ಅದರ ಹಿನ್ನೆಲೆ, ಮತ್ತೆ ಕೃಷ್ಣನೇ ಸ್ವತಃ ಕೊನೆಯ ಲಾಸ್ಟ್ ಚಾನ್ಸ್, ಕೊನೆಯ ಚಾನ್ಸ್ ಯಾರಿಗೆ? ಧೃತರಾಷ್ಟ್ರನಿಗೆ ಮತ್ತೆ ದುರ್ಯೋಧನನಿಗೆ. ಭಗವಂತನೇ ಅವ್ರ ಮಧ್ಯೆ ಒಂದು ಒಪ್ಪಂದ ಏನೋ ಮಾಡ್ಸೋಣ ಅಂತ ಒಂದು ಪ್ರಯತ್ನ ಪಟ್ಟದ್ದು, ಅದನ್ನು ಕೂಡ ಸ್ವೀಕರಿಸಿಲ್ಲ. ಸೊ ಅದು ಹೇಳಿದ್ದು ಭಗವಂತನ ಮಾತು ತುಂಬಾ ಅಮೃತ, ಕೃಷ್ಣನ ಮಾತು ಬಹಳ ಅಮೃತ. ಭಗವದ್ಗೀತೆ ಕೃಷ್ಣನ ಮಾತಾಡಿದ್ದು ಅಮೃತ, ಗೀತಾಮೃತ. ಸೊ ಅದೇ ರೀತಿಯಲ್ಲಿ ಕೃಷ್ಣನು ಅಲ್ಲಿ ಬಂದು ಆ ಸಂಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಭೀಷ್ಮ ಅವರೆಲ್ಲರೂ ಕೂಡ ಅಷ್ಟು ಅದನ್ನ ಆನಂದಿಸ್ತಾರೆ, ಸವಿತಾರೆ ಭಗವಂತನ ಮಾತುಗಳು. ಆದರೆ ದುರ್ಯೋಧನನು ಇಲ್ಲ, ವಿನಾಶ ಕಾಲೇ ವಿಪರೀತ ಬುದ್ಧಿ, ಅವರಲ್ಲಿ ಇದಿಲ್ಲ.
ಅವರಲ್ಲಿ ಆ ಭಗವಂತನ ಮಾತನ್ನು ಸ್ವೀಕಾರ ಮಾಡೋದು ಇದಿಲ್ಲ. ಭಗವಂತನ ಹೇಳ್ತಾ ಇದ್ರು ಕೂಡ, ನೇರವಾಗಿ ಭಗವಂತನ ಹೇಳ್ತಾ ಇದ್ರು ಕೂಡ ಅವ್ರಿಗೆ ಸ್ವೀಕರಿಸಲ್ಲ. ಆದ್ರೂ ಧೃತರಾಷ್ಟ್ರನಿಗೆ ನಾನು ಮಾಡಿದ್ ಸರಿನೋ ತಪ್ಪು ಅಂತ ಗೊತ್ತು, ಆದ್ರೂ ಇನ್ನೊಂದ್ಸಲ ಅವ್ರು ಯಾವಾಗ ಈ ತರ ಅಂತ ಸ್ಥಿತಿಯಲ್ಲಿ ಇರ್ತಾರೆ, ಅವರು ವಿದುರನ ಸಲಹೆ ಕೇಳ್ತಾರೆ. ಏನೋ ಅದನ್ನು ನಿರಾಕರಿಸಿದ ಮೇಲೆ ಕೂಡ ವಿದುರನನ್ನು ಕರೀತಾರೆ. ಸೊ ವಿದುರ ಅವಾಗ ತುಂಬಾ ಭಗವಂತನೇ ಬಂದು ಹೇಳಿದ್ದಾರೆ. ಈ ಸಲ ತುಂಬಾ ಇದಾಗಿ ವಿದುರ ತುಂಬಾ ಗಟ್ಟಿಯಾಗಿ ಹೇಳ್ತಾರೆ ಅಂತ. ಹಿಂದೆ ಕೂಡ ಹೇಳ್ತಾ ಇದ್ರು ಅಂತಲ್ಲ, ಹೇಳ್ತಿದ್ರು ಅವರು ಧೃತರಾಷ್ಟ್ರನಿಗೆ ಸಲಹೆ ಕೊಡ್ತಾ ಇದ್ರು. ಆದ್ರೆ ಮೋಸ್ಟ್ಲಿ ಈ ಸಲ ಬಹಳ ತೀವ್ರವಾಗಿ, ಯಾಕಂದ್ರೆ ಗೊತ್ತು ಅವ್ರು ಏನಾಗ್ತಾ ಇದೆ ಅಂತ. ಈಗ ಭಗವಂತನ ಮಾತು ಒಪ್ಪದೇ ಇದ್ರೆ ಇವರು ಸರ್ವನಾಶವಾಗ್ತಾರೆ ಅಂತ ಗೊತ್ತು ವಿದುರನಿಗೆ. ಸೊ ಹಾಗೆ ಇದರಿಂದ ದೃಷ್ಟಿಯಿಂದ ಏನೋ ಅವ್ರ ಧೃತರಾಷ್ಟ್ರನಿಗೆ, ನಿನ್ನ ಮಗನನ್ನು ಬಿಟ್ಬಿಡು, ಈಗಾದ್ರೂ ಸಮಯ ಮೆಚ್ಚಿಲ್ಲ, ಇವನ್ ಸಂಪೂರ್ಣ ನಮ್ಮ ವಂಶವನ್ನು ನಾಶ ಮಾಡ್ತಾನೆ, ಇವನ ಅಯೋಗ್ಯ ಇವನು. ಈ ರೀತಿ ಅವ್ರ ವಿದುರರು ಕೂಡ ಧೃತರಾಷ್ಟ್ರನಿಗೆ ಕಠೋರವಾಗಿ ಹೇಳೋದು ಅನ್ಸುತ್ತೆ ಆ ಮಾತು ಈ ಸಲ. ಸೊ ಹಾಗೆ ಹೇಳಿದಾಗ ಏನ್ ಹೇಳೋದು, ಆ ಸನ್ನಿವೇಶ ಹಾಗೆ. ಆ ಸಮಯದಲ್ಲಿ ಅಲ್ಲಿ ದುರ್ಯೋಧನನು ಅಲ್ಲೇ ಇದ್ದ ಅಂದ್ರೆ ಅವನ ಬಾಗಿಲಲ್ಲೆಲ್ಲೋ ಇದ್ದ. ಮೋಸ್ಟ್ ವಿದುರರು ಗೊತ್ತಿರ್ತಿರ್ತಿತ್ತು ಇಲ್ಲ. ಎನಿವೆ, ಸತ್ಯವನ್ನು ಅವ್ರು ಹೇಳ್ತಾ ಇದ್ದಾರೆ ಅಷ್ಟೇ. ವಿದುರ ಅವರೇನೋ ಮುಚ್ಚುಮರೆ ಇಲ್ಲದೆ ಅವರು ಹೇಳಿದ್ದು. ಅವರು ಏನಾಗುತ್ತೆ ಇವಾಗ, ಇದರ ಪರಿಣಾಮ ಏನಾಗುತ್ತೆ, ಭಗವಂತನ ಮಾತನ್ನು ನಿರಾಕರಿಸ್ಬಿಟ್ಟಿದ್ದಾರೆ, ಇನ್ನೇನಾಗುತ್ತೆ ನಿಮ್ಗೆಲ್ಲ ಅಂತ ಅವ್ರು ಹೇಳಿದ್ದು. ಮತ್ತೆ ದುರ್ಯೋಧನ ಕೇಳಿಸ್ಕೊಂಡಿದ್ದು ದುರ್ಯೋಧನಿಗೆ ಅದು ಹಿತವಚನ ಅನ್ನಿಸ್ತಿಲ್ಲ. ಹೇಳ್ತಾರೆ ಅದು ಏನೋ, ಮೂರ್ಖರಿಗೆ ಒಳ್ಳೆ ಉಪದೇಶ ಕೊಟ್ರೆ ಅವ್ರಿಗೆ ಕೋಪ ಬರುತ್ತೆ. ಅವ್ರಿಗೆ ಹಾವಿನಿಗೆ ಹಾಲು ಕೊಟ್ರೆ ಹೇಗೆ ಹಾಗೆ ಅಂತ ಹೇಳ್ತಾರೆ. ಹಾವಿಗೆ ಹಾಲು ಕೊಟ್ರೆ ಏನ್ ಮಾಡುತ್ತೆ, ಇನ್ನ ವಿಷ ಹೆಚ್ಚಾಗುತ್ತೆ. ಸೊ ಆ ರೀತಿಯಲ್ಲಿ ಅವರು ಒಳ್ಳೆ ಉಪದೇಶ ಕೂಡ ಅವರು ಸರಿಯಾದ ರೀತಿಯಲ್ಲಿ ತೊಗೊಳಕ್ಕಾಗೋದು. ಸೊ ಒಂದ್ ರೀತಿ ನಮಗೂ ಪಾಠ ಇದೆಲ್ಲ. ನಾವು ಮುಕ್ತ ಪುರುಷರಲ್ಲ, ನಾವೆಲ್ಲ 3 ಗುಣಗಳಲ್ಲಿ ಬಿದ್ದಿದ್ದೇವೆ. ಸೊ ಈಗ ನಾವು ಈ ಬೇರೆ ಗುಣಗಳಲ್ಲಿ ಆವೃತ್ತರಾದಾಗ ಒಳ್ಳೆ ಹಿತವಚನ ಕೂಡ ನಮಗೆ ಒಂದೊಂದ್ಸಲ ಗೊತ್ತಾಗುತ್ತೆ. ನಾವು ಒಳ್ಳೆ ಹಿತವಚನ ನಾವು ಇನ್ನೇನೋ ಅನ್ಕೊಂಡ್ಬಿಡ್ತೇವೆ, ಅಪಾರ್ಥ ಮಾಡ್ಕೊಳ್ಬೋದು. ಸೊ ಎನಿವೆ, ಹೀಗೆ ದುರ್ಯೋಧನಿಗೆ ಈ ರೀತಿಯಲ್ಲಿ ಅವನು ವಿದುರನಿಗೆ ಈಗ ಅಪರಾಧ ಮಾಡ್ತಾನೆ. ಅಪರಾಧ ಜೀವನ ಫುಲ್ಲು ನಿರಂತರ ಅಪರಾಧಿನೇ. ಪಾಂಡವರ ಬಗ್ಗೆ ಮಾಡಿದ್ದು, ಕೊನೆಗೆ ಭಗವಂತನು ಬಂದ, ಅವನ ಮೇಲೆ ದೊಡ್ಡ ಅಪರಾಧ. ಈಗ ಇನ್ನೊಂದು ಲೆವೆಲ್, ಇನ್ನೊಂದು ಲೆವೆಲ್ ವಿದುರರಿಗೂ ಕೂಡ ಈಗ ಅಪರಾಧ. ವಿದುರರ ಬಗ್ಗೆ ಅವರು ಅಷ್ಟು ಕೆಟ್ಟ ಮಾತುಗಳು ಹೇಳಿದ್ದು. ಸೊ ಇಲ್ಲಿ ಅವರನ್ನು ರಸ್ತೆಯಲ್ಲಿ, ಬೀದಿಯಲ್ಲಿ ಅವರನ್ನೆಲ್ಲ ಆಸ್ತಿಯನ್ನೆಲ್ಲ ಕಿತ್ಕೊಂಡ್ಬಿಟ್ಟು, ಆಸ್ತಿಯಲ್ಲಿ ಅವ್ರದ್ದೆಲ್ಲ ಅವ್ರದ್ದು ಸಂಪೂರ್ಣ ಅವ್ರದ್ದು ಲೂಟಿ ಮಾಡಿ ಅವರನ್ನ ಬೀದಿಗೆ ಬಿಸಾಡಿ, ಸೊ ಅಲ್ಲಿ ಕೇವಲ ಅವರು ಉಸಿರಾಟವನ್ನು ಮಾತ್ರ ಆಡೋ ತರ ಮಾಡಿ ಅವ್ರನ್ನ ಆ ತರ ಒಂದು ಸ್ಥಿತಿಯನ್ನು ಕೊಡಿ ಅಂತ. ಸಾರಿ, ಅಷ್ಟು ಗೌರವಾನ್ವಿತ ವ್ಯಕ್ತಿ ವಿದುರ, ಮಹಾತ್ಮ ವಿದುರ, ಮಹಾಜನ ಯಮರಾಜರೇ. ಸೊ ಇವರು ಪೂಜಾರ್ಹರು ಅವರು. ಆದ್ರೆ ದುರ್ಯೋಧನನು ಅವರಿಗೆ ಆ ರೀತಿಯ. ಸೊ ಇಷ್ಟು ನಾವು ಕೇಳಿದ್ದು. ಆಗ ಒಂದಕ್ಕೆ ಸಲ ಹೌದು, ಒಂದು ಕ್ಷಣ ಕೇಳಿದಾಗ ಅದು ಕಿವಿಯಿಂದ ಕೇಳಿದ್ದ ಮಾತು ಮತ್ತೆ ಹೃದಯ ಒಡೆಯೋ ರೀತಿಯಲ್ಲಿ, ಚುಚ್ಚೋ ರೀತಿಯಲ್ಲಿ ಮಾತು ಅದು. ಆದ್ರೆ ಹೇಳ್ತಾರೆ ಭಗವಂತನ ಕೃಪೆಯಿಂದ ಮಹಾತ್ಮ ವಿದುರರು, ಇದು ಕೃಷ್ಣನ ಸೂಚನೆ. ಸೊ ನಾನು ಇನ್ನ ಸಂಪೂರ್ಣವಾಗಿ ನನ್ನ ಭೌತಿಕ ಜೀವನವನ್ನು ಬಿಟ್ಟು ನಾನು ಸಂಪೂರ್ಣವಾಗಿ ಕೃಷ್ಣನ ಆಶ್ರಯ ಪಡೆಯೋ ಇದನ್ನು ಸ್ವೀಕರಿಸಬಹುದು. ಸೊ ಹೇಳ್ತಾರೆ. ಸೊ ಇದು ವಿದುರ ಅವರ ಇದನ್ನು ತಿಳಿಬಹುದು ನಾವು, ಅವರ ಮನಸ್ಥಿತಿ, ಅವರ ಇದು. ಇಲ್ಲಿ ಆ ಭಾವಾರ್ಥದಲ್ಲಿ ಶಿಲ ಪ್ರಭುಪಾದರು ಹೇಳಿದ್ದು, ಒಂದು ಕಡೆ ಇವರಿಂದ ಬಹಿರಂಗ ಶಕ್ತಿಯ ಪ್ರಭಾವ, ದುರ್ಯೋಧನ ಸಂಪೂರ್ಣ ಬಹಿರಂಗ ಶಕ್ತಿಯ ಪ್ರಭಾವ. ವಿದುರರು ಹೇಳಿದ ಕೆಲವು ಹಿತವಚನಗಳೇ, ಆದ್ರೆ ಅವರು ಹೇಳಿದ್ದು ಒಂದು ಸ್ವಲ್ಪ ತೀಕ್ಷ್ಣವಾಗಿ ಹೇಳಿದ್ದು ಅವನಿಗೆ ಸಹಿಸ್ಲಿಕ್ಕೆ ಆಗ್ಲಿಲ್ಲ. ಇಮಿಡಿಯೇಟ್ ರಿಯಾಕ್ಷನ್, ಕೋಪ, ಇದು ಎಲ್ಲ ಸಂಪೂರ್ಣ ಏನೋ ಹೇಗೋ ಕಂಟ್ರೋಲ್ ಮಾಡ್ಕೊಂಡೇನೋ ದುರ್ಯೋಧನ. ಇಲ್ಲಾಂದ್ರೆ ದುರ್ಯೋಧನ ಅವನೇ ಅವಾಗ ಇನ್ನೊಂದು ಆಯುಧ ಏನೋ ಮಾಡಕ್ ಪ್ರಯತ್ನ ಪಡ್ತಾ ಇದ್ದ ಏನೋ. ಬಟ್ ಎನಿವೆ, ಏನ್ ಮಾಡಕ್ಕಾಗಲ್ಲ, ಶುದ್ಧ ಭಕ್ತರು ಮಹಾತ್ಮ ವಿದುರರು. ಸೊ ಆದರೂ ಅವನ ಸಂಪೂರ್ಣ ರಾಜಸ ತಾಮಸ ಗುಣದಿಂದ ಆ ರೀತಿ ಕೋಪ, ಕ್ರೋಧ, ದ್ವೇಷ, ಇದು ಬರಲಿ ಮಾತನಾಡಿದ್ದು ದುರ್ಯೋಧನನು. ಅದು ಬಹಿರಂಗ ಶಕ್ತಿಯ ಪ್ರಭಾವ, ಸಂಪೂರ್ಣ ಬಹಿರಂಗ ಶಕ್ತಿಯ ಪ್ರಭಾವ. ಅಲ್ಲಿ ಅಂತರಂಗ ಶಕ್ತಿಯ ಇದು. ನಮ್ಮದು ಆಕ್ಚುಲಿ ನಮ್ಮ ಜೀವನದಲ್ಲಿ ನಾವು ಹೆಚ್ಚಾಗಿ ಬಹಿರಂಗ ಶಕ್ತಿಯಲ್ಲೇ ಇದ್ದೇವೆ. ನಾವು
ತುಂಬಾ ದೂರ ಇದೆ ನಾವು ಭಗವಂತನ ಧಾಮಕ್ಕೆ ಹೋಗೋದು. ಸೊ ನಾವು ಹೆಚ್ಚು ಕಡಿಮೆ ನಮ್ಮ ಚಟುವಟಿಕೆಗಳು ಬಹಿರಂಗ ಶಕ್ತಿಯಲ್ಲಿ ನಡೀತಾ ಇರ್ತವೆ. ಹರೇ ಕೃಷ್ಣ ಮತ್ತೆ ಜಪ ಮಾಡಕ್ ಶುರು ಮಾಡಿದ್ದೇವೆ, ಭಾಗವತವನ್ನು ಶ್ರವಣ ಮಾಡ್ತಾ ಇದ್ದೇವೆ, ಭಗವಂತನ ಸೇವೆ ಮಾಡೋ ಒಂದು ಅವಕಾಶ ಸಿಕ್ಕಿದೆ. ಆದರೆ ಹೆಚ್ಚಾಗಿ ನಮ್ಗೆ ಬಹಿರಂಗ ಶಕ್ತಿ, ಹೆಚ್ಚಾಗಿ ಬಹಿರಂಗ ಶಕ್ತಿ. ಸೊ ಆದ್ರೆ ಶುದ್ಧ ಭಕ್ತರು, ಮಹಾರಾಜ ಇವಾಗ ವಿದುರ ಮಹಾತ್ಮ ವಿದುರ ಅಂತವ್ರು, ಅವರು ಆ ರೀತಿ ಇಲ್ಲ. ಅವರು ಜೀವನ್ ಮುಕ್ತರು. ಈ ಭೌತಿಕ ಜಗತ್ತಿನಲ್ಲಿ ಅವ್ರು ಕಾಣಿಸ್ಕೊಂಡ್ರು ಕೂಡ ಅವರು ಒಂದೊಂದು ಹಂತದಲ್ಲೂ ಕೂಡ ಅವ್ರದ್ದು ಭಗವಂತನ ಅಂತರಂಗ ಶಕ್ತಿಯ ಕೆಲಸ ಮಾಡುತ್ತೆ. ಸೊ ಅವರಿಗೆ ಅಂತರಂಗ ಶಕ್ತಿಯ ಹೇಗೆ ಅಂತರಂಗ ಶಕ್ತಿ ಶ್ರೀಮತಿ ರಾಧಾರಾಣಿ ಅವರ ಆಶ್ರಯದಲ್ಲಿ ಎಲ್ಲೋ ಕೂಡ ಒಂದು ಕರುಣೆ, ಒಂದು ಕೃಪೆ. ಸೊ ಹಾಗೆ ಅವ್ರಿಗೆ ಇದೊಂದು ಒಳ್ಳೆ ಬೆಳಕು ಕಾಣ್ತಾ ಇದೆ ಅಂತ ಅವರು ತಕ್ಷಣವೇ ಅವರು ಅಲ್ಲಿ ಬಾಣವನ್ನು ಬಿಟ್ಟು ಅವರು ಕಾಡಿಗೆ ಹೋಗ್ಬಿಟ್ರು. ಸೊ ಅಲ್ಲಿ ಕಾಡಿಗೆ ಹೋದ್ರು, ಮತ್ತೆ ಅವ್ರು ಏಕಾಂತವಾಗಿ ತೀರ್ಥಕ್ಷೇತ್ರಗಳಿಗೆ ಹೋದ್ರು ಅಂತ ವಿಶೇಷವಾಗಿ ನಾವು ಕೇಳ್ತೇವೆ. ಮತ್ತೆ ಆ ತೀರ್ಥಕ್ಷೇತ್ರಗಳಲ್ಲಿ ಕೇಳಿದ್ದವರು ಅವರು ವಿಶೇಷವಾಗಿ ಎಲ್ಲೆಲ್ಲಿ ಭಗವಂತನ ದೇವಸ್ಥಾನಗಳಿದೆ, ಅನಂತ ವಿಗ್ರಹ. ಸೊ ಇಲ್ಲಿ ಎಲ್ಲೋ ಕಾಡಿಗೆ ಹೋಗಿ ಎಲ್ಲೋ ಮಾನಸಿಕ ಕಲ್ಪನೆ ಮಾಡ್ಕೊಂಡು ಧ್ಯಾನ ಅಂತಾರೆ. ಅವರು ಭಗವಂತನ ಭಕ್ತಿ ಯೋಗದಲ್ಲಿ ತೀವ್ರವಾಗಿ ತೊಡದ್ರು. ಭಗವಂತನ ಭಕ್ತಿ ಯೋಗದಲ್ಲಿ ಆ ತೀರ್ಥಯಾತ್ರೆ ಮಾಡುವಾಗ ಆ ಭಗವಂತನ ದಿವ್ಯ ಮೂರ್ತಿಗಳ ದರ್ಶನ ಪಡೆದರು. ಮತ್ತು ಅಲ್ಲಿ ದೊಡ್ಡ ದೊಡ್ಡ ಭಕ್ತರ ಸಾಧು ಸಂಘ ಮಾಡ್ತಾರೆ. ಕೊನೆಗೆ ಉದ್ಧವ ಮೈತ್ರೇಯ ಅಂತ ಇವರು ಕೂಡ ಅವ್ರ ಜೊತೆ ಅವರ ಸಂಘ ಮಾಡೋದನ್ನ ಕೇಳ್ತೇವೆ ನಾವು. ಇದು ಉದ್ದೇಶ. ಶಿಲ ಪ್ರಭುಪಾದ ನಮಗೆ ಅದನ್ನ ತಿಳಿಸ್ಕೊಂಡು ಬರ್ತಾ ಇದ್ದಾರೆ. ಓಕೆ, ಸೊ ನಾವಿವಾಗ ಎಲ್ಲಿದ್ದೇವೆ? ಸೊ ಲಾಸ್ಟ್ ವೀಕ್ ನಾವು ಡಿಸ್ಕಷನ್ ಮಾಡೋಣ ಅನ್ಕೊಂಡೆ, ಟೈಮ್ ಆಗಿತ್ತು. ಸೊ ಹೀಗಾಗಿ ಈ ಪ್ರಥಮ 2ನೇ ಸ್ಕಂದದಲ್ಲಿ ಯಾವ್ಯಾವ ಸನ್ನಿವೇಶಗಳು ನಾವು ಹೇಳ್ತಾ ಇದ್ವಿ, ಇದೇ ರೀತಿಯಲ್ಲಿ ಒಂದು ಕಡೆ ಬಹಿರಂಗ ಶಕ್ತಿ ಕೆಲಸ ಮಾಡ್ತಾ ಇದೆ ಅನ್ಸುತ್ತೆ, ಆದರೆ ಅದು ಶುದ್ಧ ಭಕ್ತರಿಗೆ ಅದು ಭಗವಂತನ ಅಂತರಂಗ ಶಕ್ತಿ ಕೆಲಸ ಮಾಡುತ್ತೆ. ಯಾವ ನಾವು ಸನ್ನಿವೇಶ ನಾವು ನೆನಪು ಮಾಡ್ಕೊಳ್ತಾ ಇದ್ವಿ? ಯಾರಾದ್ರೂ ಒಂದು ಸನ್ನಿವೇಶ ಹೇಳ್ಬೋದಾ? ಡಿಸ್ಕಷನ್ ಮಾಡೋದು ಬೇಡ. ಸೊ ನೀವು ಡಿಸ್ಕಸ್ ಮಾಡಿದ್ರೆ, ಇಲ್ಲಾಂದ್ರೆ ನೀವೇ ಅದ್ರ ಬಗ್ಗೆ ಚಿಂತನೆ ಮಾಡಿ ಸ್ವಲ್ಪ ನೀವು ಯಾರು ಹೇಳ್ತೀರಾ? ನಾವು ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡ್ತಾ ಇದ್ದ ಒಂದು ಸನ್ನಿವೇಶ ಪರೀಕ್ಷಿತ್ ಮಹಾರಾಜರಿಗೆ ಬಹಿರಂಗ ಶಕ್ತಿ ಹೇಗೆ ಕೆಲಸ ಮಾಡ್ತು, ಅಂತರಂಗ ಶಕ್ತಿ ಹೇಗೆ ಕೆಲಸ ಮಾಡುತ್ತೆ, ಯಾರಾದ್ರೂ ಹೇಳ್ತೀರಾ? ಚಂದ್ರಿಕಾ ಮಾತಾಜಿ ಹೇಳ್ತೀರಾ ನೀವು? ಪ್ರಭುಜಿ, ಬಹಿರಂಗ ಶಕ್ತಿ ಅಂತಂದ್ರೆ ಅವನು ಶಾಪ ಸಿಕ್ತು ಅವನಿಗೆ, ಹೌದಿಲ್ಲ, ಶಾಪ ಸಿಕ್ತು. ಆಮೇಲೆ ಅದೇ ಅವನಿಗೆ ಒಳ್ಳೇದಾಯ್ತು ಪ್ರಭುಜಿ. ಯಾರದು ಶಾಪ ಕೊಟ್ಟಿದ್ದ ಅವ್ರಿಗೆ? ಶಾಪ ಕೊಟ್ಟಿದ್ದು ಯಾರು? ಶೃಂಗಿ. ಸಂಪೂರ್ಣ ಚಿಕ್ಕ ಹುಡುಗ ಅಂದ್ರೆ ನಾವು ಅಷ್ಟು ಬುದ್ಧಿ ಇಲ್ಲ, ಅಷ್ಟು ಜ್ಞಾನ ಇಲ್ಲ. ಇನ್ನ ಅದು ಏನ್ ಹೇಳ್ತಾರ ಅವ್ರ ತಂದೆ ಬ್ರಾಹ್ಮಣ, ಆದ್ರೆ ಇವರು ಆಟಗಳಲ್ಲಿ ಇದ್ದದ್ದು. ಅವ್ರು ಏನ್ ಮಾಡ್ತಾ ಇದ್ರು? ಶಾಪ ಕೊಡೋ ಆಟ ಆಡ್ಕೊಂಡಿರ್ತಾರೆ ಅಷ್ಟೇ. ಆದ್ರೆ ಅವರು ನೀವ್ ಹೇಳೋ ರೀತಿಯಲ್ಲಿ ಅವರು ಏನ್ ಮಾಡಿದ್ರು, ಅವ್ರಿಗೆ ಯಾವ ಅವರ ಚಿಂತನೆ ಹೇಗಿತ್ತು, ಅವರ ಶೃಂಗಿಯ ಚಿಂತನೆ ಅಲ್ಲ? ಅದೇ ಪ್ರಭುಜಿ, ಯಾಕೆ ಈ ತರ ಮಾಡಿದ್ರು ಅಂತ ಅಂದ್ಬಿಟ್ಟು ಅವ್ರು ಅಷ್ಟೊಂದು ಯೋಚನೆ ಮಾಡ್ಲಿಲ್ಲ, ಶಾಪ ಕೊಟ್ಬಿಟ್ರು ಪ್ರಭುಜಿ. ಸೊ ಹೇಗೆ ಅಂದ್ರೆ ಶೃಂಗಿ ಯೋಚನೆ ಮಾಡೋದು, ಆಕ್ಚುಲಿ ಶೃಂಗಿ ಯೋಚನೆ ಮಾಡೋದು, ಕೃಷ್ಣನು ಈಗ ತನ್ನ ಧಾಮಕ್ಕೆ ಹೋಗಿದ್ದಾನೆ. ಕೃಷ್ಣ ಪರಮ ಪುರುಷನು. ಸೊ ಅವನು ಧರ್ಮ ಸ್ಥಾಪನೆಗೋಸ್ಕರ ಬಂದದ್ದು. ಸೊ ಅವನಿಲ್ದೇ ಇರುವಾಗ ಈಗ ನಾನು ಜವಾಬ್ದಾರಿ ತಗೊಂಡು ನಾನೀಗ ಧರ್ಮ ಸ್ಥಾಪನೆ ಮಾಡ್ತೇನೆ. ಏನ್ ಕ್ಷತ್ರಿಯರಿಗೆ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಈಗ ಕೃಷ್ಣನು ಇಲ್ಲ ಅನ್ನೋದಕ್ಕೆ ಈಗ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡ್ಬಿಟ್ಟಿದ್ದಾರ. ಮತ್ತೆ ಕ್ಷತ್ರಿಯರಂದ್ರೆ ಏನು? ಅವರು ಒಂದು ಯಾವ್ದೋ ಪ್ರಾಣಿಯ ಹೋಲಿಕೆ ಮಾಡ್ತಾರೆ. ಯಾರಿಗೆ ಹೋಲಿಕೆ ಮಾಡ್ತಾರೆ ಅವರು? ನಾಯಿ. ಸೊ ನಾಯಿ ಹೇಗೆ? ನಾಯಿನ ವೈದಿಕ ಕಾಲದಲ್ಲಿ ನಾಯಿ ಅಂದ್ರೆ ನಾವು ಒಳಗೆ ತರೋದಿಲ್ಲ, ಅದು ಹೊರಗೆ ಬಾಗಿಲಲ್ಲಿ ಇರ್ಬೇಕು, ಅದು ಪ್ರಾಣಿ. ಸೊ ಹಾಗೆ ಅವರು ಕ್ಷತ್ರಿಯರು ಅಂದ್ರೆ ಬ್ರಾಹ್ಮಣರಿಗೆ ಅವರು ನಾಯಿ ಸಮಾನ. ಸೊ ಅವ್ರು ಹೇಗೆ ಈಗ ನಾನು ಮನೆಯಲ್ಲಿ ಬರೋಕ್ಕೆ ಅವರು ಅವರು ಹೇಗೆ ಪ್ರವೇಶಗೊಂಡದ್ದು? ಮೊದಲಿಗೆ ನನ್ನ ತಂದೆ ಧ್ಯಾನದಲ್ಲಿ ಇರ್ಬೋದು, ಆದ್ರೆ ಹೀಗೆ ಕ್ಷತ್ರಿಯರಾದವರು ನಾಯಿಯ ಸಮಾನ. ಸೊ ಅದು ಬಾಗಿಲಲ್ಲಿ ಇರ್ಬೇಕು, ಅವ್ರು ಒಳಗ್ ಬಂದು ಅದೇನೋ ಅವ್ರಿಗೆ ಅಧಿಕಾರ ಇದೆ ಅವರಿಗೆ. ಸೊ ಈ ರೀತಿ ಇದು ಅವಹೇಳನ. ಅವರು ಸಂಪೂರ್ಣ ಅವರ ಚಿಂತನೆನೆ, ಅವರ ಭಾವನೆನೆ ತಾಮಸಿಕ, ಸರಿಯಾದ ಅರ್ಥದಿಲ್ಲ. ಇವ್ರು ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಪರೀಕ್ಷಿತ್ ಮಹಾರಾಜರು, ರಾಜರ್ಷಿ. ಸೊ ಅವರ ಬಗ್ಗೆ ಈ ರೀತಿ ನಾವು ಕಲ್ಪನೆ ಮಾಡ್ಕೊಳ್ಳೋದು, ಈ ರೀತಿ ಒಂದು ತಪ್ಪು ಗ್ರಹಣೆ ಮಾಡ್ಕೊಳ್ಳೋದು, ಇದು ಸಂಪೂರ್ಣ ಬಹಿರಂಗ ಶಕ್ತಿಯ ಪ್ರಭಾವ. ಯಾರಿಗೆ? ಚಿಕ್ಕ ಹುಡುಗನಾದ ಶೃಂಗಿಗೆ ಸಂಪೂರ್ಣ ಬಹಿರಂಗ ಶಕ್ತಿ ಪ್ರಭಾವ, ಸಂಪೂರ್ಣ ಮಿಸ್ಅಂಡರ್ಸ್ಟ್ಯಾಂಡ್. ಸಂಪೂರ್ಣವಾಗಿ ಅವ್ರ ತಂದೆನೇ ಹೇಳ್ತಾರಲ್ಲ, ಓ ಭಗವಂತನೇ, ನನ್ನ ಮಗನಿಂದ ಎಷ್ಟು ದೊಡ್ಡ ಅಪರಾಧ ಆಗಿದೆ, ಇಂಥ ದೊಡ್ಡ ಅವರು ಕೂಡ ಇದ್ ಮಾಡ್ತಾರೆ. ನಂತರ
ಅವ್ರ ತಂದೆನೇ ಅವರೊಂದು ಪಶ್ಚಾತ್ತಾಪ ಪಡ್ತಾ ಅವರು ಪ್ರಾರ್ಥನೆ ಮಾಡ್ತಾರೆ, ಅಯ್ಯೋ ನನ್ನ ಮಗನ ಎಂತ ದೊಡ್ಡ ಅಪರಾಧ ಮಾಡ್ಬಿಟ್ಟಿದ್ದಾನೆ. ಹೀಗೆ ಚಿಕ್ಕ ಮಗು ಅರ್ಥ ಆಗೋದಿಲ್ಲ, ಚಿಕ್ಕ ಮಗು. ಆದ್ರೆ ಅವರ ತಂದೆ ಅವರು ಕೂಡ ದೊಡ್ಡ ಮಹಾತ್ಮರು, ಅವ್ರಿಗೆ ಅರ್ಥ ಆಯ್ತು ಅವ್ರಿಗೆ ಎಂತ ದೊಡ್ಡ ಅಪರಾಧ ಮಾಡಿದ ನನ್ನ ಮಗು. ಆದ್ರೂ ಕೂಡ ಅದು ಬಹಿರಂಗ ಶಕ್ತಿಯಿಂದ. ಎಸ್ ಮತ್ತೆ ಧನ್ಯವಾದಗಳು ಮತ್ತೆ. ಸೊ ಹಾಗೆ ಮತ್ತೆ ಅಂತರಂಗ ಶಕ್ತಿ ಇವರು ನಮ್ಮ ಪರೀಕ್ಷಿತ್ ಮಹಾರಾಜರು ನೀವು ಹೇಳಿದಾಗೆ. ಪರೀಕ್ಷಿತ್ ಮಹಾರಾಜರು ಮಹಾರಾಜನ್ನು ಕೊಡ್ಬೋದಲ್ವಾ ಪ್ರಭುಜಿ? ಅವ್ರಿಗೆ ಅವಮಾನ ಆಗಿದ್ದಕ್ಕೇನೆ ಅವ್ರಿಗೆ ಭಗವಂತನಿಂದ ಅಂತಹ ಒಂದು ರಾಜ್ಯ ಸಿಕ್ತು, ಧ್ರುವ ಲೋಕನೇ ಸಿಕ್ತು. ಇದನ್ನ ಹೇಳ್ಬೋದಲ್ವಾ ಪ್ರಭುಜಿ? ಧ್ರುವ ಮಹಾರಾಜರ ವೃತ್ತಾಂತ ಕೇಳ್ತಾ ಇದ್ದೀವಿ ನಾವು. ಸೊ ಬಹಿರಂಗ ಶಕ್ತಿ ಅಂದ್ರೆ ಅಲ್ಲಿ ಅವರ ಚಿಕ್ಕಮ್ಮ ಅವ್ರಿಗೆ ಚಿಕ್ಕಮ್ಮ. ಎಸ್ ಧನ್ಯವಾದ. ಸೊ ಚಿಕ್ಕಮ್ಮ ಅವರು ಸಂಪೂರ್ಣ ಅವ್ರ ಬಹಿರಂಗ ಶಕ್ತಿನೇ. ಅವ್ರಿಗೆ ಸ್ವಲ್ಪ ಇದು ಕೊಟ್ಟಿದ್ದಾರೆ, ಅವರ ಗಂಡ ಒಂದು ಒಳ್ಳೆ ಅವ್ರಿಗೆ ಇದು ಕೊಡೋದ್ರಿಂದ, ಸ್ಥಾನ ಕೊಡೋದ್ರಿಂದ, ಅವರ ಹಿರಿಯ ರಾಣಿ. ಸೊ ಅವರಿಗೆ ಅವರು ಅಷ್ಟು ಮಾತಾಡೋದು. ಮತ್ತೆ ಅವ ಚಿಕ್ಕ ಪುಟ್ಟ ಬಾಲಕ, ಓಕೆ ಇನ್ನೊಂದಿರ್ಬೋದು, ಆ ಬಾಲಕನೇನ್ ಮಾಡಿದಾನೆ ಚಿಕ್ಕ ಹುಡುಗ, ಅವನಿಗೂ ಆ ತರ ಅಷ್ಟು ನೀನ್ ನಮ್ಮ ಹೊಟ್ಟೆಯಿಂದ ಹುಟ್ಟಿಲ್ಲ, ನೀನು ಮತ್ತೆ ರಾಜನಾಗ್ಬೇಕು ಅಂದ್ರೆ ನೀನೀಗ ಸಾಯ್ಬೇಕು, ಸತ್ತು ಮತ್ತೆ ನನ್ನ ಹೃದಯದಲ್ಲೂ ನನ್ನ ಗರ್ಭದಲ್ಲಿ ಹುಟ್ಟಬೇಕು. ನೋಡಿ ಎಷ್ಟು ಒಂದು ಇದು ಸೊ ಆ ರೀತಿ ಕರೆಕ್ಟ್ ಸಂಪೂರ್ಣ ಬಹಿರಂಗ ಶಕ್ತಿ. ಧನ್ಯವಾದಗಳು ಮತ್ತೆ. ಎಸ್ ಬಹಿರಂಗ ಶಕ್ತಿಯ ಪ್ರಭಾವ. ನಾರದ ಮಹರ್ಷಿ ಪ್ರಹ್ಲಾದ್ ಮಹಾರಾಜರು ತುಂಬಾ ಸಂಪೂರ್ಣ ಹೌದು. ಅವರ ರೀತಿ ಯಾರು ಅಸುರರೇ ಇಲ್ಲ. ಆ ರೀತಿ ಶುದ್ಧ ಭಕ್ತರು, ಭಗವಂತರ ಇದರಿಂದ ಜಯ ವಿಜಯರು ಎಷ್ಟು ಇದಾಗ್ಬಿಟ್ಟಿದ್ದಾರೆ ಅಂದ್ರೆ ಅವ್ರಿಗಿಂತ ಇನ್ನ ದೊಡ್ಡ ಅಸುರರಿಲ್ಲ, ಆ ತರ ಆಗ್ಬಿಟ್ಟಿದ್ದಾರೆ ಹಿರಣ್ಯಾಕ್ಷ. ನಾರದ ಮಹರ್ಷಿಗಳಿಗೆ ದಕ್ಷ ಪ್ರಜಾಪತಿ ಅವರು ಶಾಪ ಕೊಟ್ಟಾಗ್ಲೂನು ನಾರದ ಮಹರ್ಷಿಗಳಿಗೆ ಅವ್ರ ಮಕ್ಕಳನ್ನ ಅವ್ರ ಆಧ್ಯಾತ್ಮಿಕವಾಗಿ ಬದಲಾವಣೆ ಮಾಡ್ತಾರೆ. ಆಗ ನೀನ್ ನಿಂತಲ್ಲಿ ನಿಂತ್ಕೋಬೇಡ ಅನ್ಬಿಟ್ಟು ಶಾಪ ಕೊಡ್ತಾರೆ. ಅದು ನಾರದ ಮಹರ್ಷಿಗಳಿಗೆ ಅವ್ರು ಇನ್ನ ಒಳ್ಳೇದೇ ಆಗುತ್ತೆ. ಅವ್ರಿಗೆ 3 ಲೋಕಗಳಲ್ಲೂ ಭಗವಂತನನ್ನ ಪ್ರಚಾರ ಮಾಡೋದಕ್ಕೆ ಇನ್ನ ಹೆಚ್ಚು ಮಾಡ್ತಾ ಇದ್ದಾರೆ, ಇನ್ನ ಹೆಚ್ಚು. ಯಾಕಂದ್ರೆ ಅವ್ರಿಗೆ 2 ದಿವಸ 3 ದಿವಸ ಆದ್ಮೇಲೆ ಅವ್ರಿಗೆ ಅವ್ರ ಶಾಪ ಇದು ಬರುತ್ತೆ ಅಂತಾನೆ ಏನೋ ಸೊ ಅದನ್ನೊಂದು ನೆಪ ಇಟ್ಕೊಂಡು ಅವ್ರು ಮತ್ತೆ ಅವರು ಕಂಟಿನ್ಯೂಸ್ ಇನ್ನ ಮಾಡ್ತಾರೆ. ಪ್ರಭುಜಿ ಹರೇ ಕೃಷ್ಣ. ಹೇಳಿ ಹೇಳಿ ಒಬ್ಬರಾದ್ರೆ ಹೇಳಿ, ಆಮೇಲೆ ರೂಪಶಕ ಮತ್ತೆ ಹೇಳಿ. ಹರೇ ಕೃಷ್ಣ. ಪ್ರಭುಜಿ ಅಂಬರೀಷ್ ಮಹಾರಾಜ ಮತ್ತು ದುರ್ವಾಸ ಮುನಿ ಆಗತ್ತಲ್ಲ ಅವರ ಇನ್ಸಿಡೆಂಟ್ ಅದು. ಸೊ ಯಾರು ಬಹಿರಂಗ ಶಕ್ತಿ? ಅಲ್ಲಿ ದುರ್ವಾಸ ಮುನಿ ಬಹಿರಂಗ ಶಕ್ತಿ, ಅಂಬರೀಷ ಮಹಾರಾಜರ ಅಂತರಂಗ ಶಕ್ತಿ. ಅವರು ಏನ್ ಭಾವನೆ ಅವರು ದುರ್ವಾಸ ಮುನಿಯವರು ನಾನು ಬ್ರಾಹ್ಮಣ, ಅಂಬರೀಷ ಮಹಾರಾಜ ಕ್ಷತ್ರಿಯ, ಅವನಿಗೆ ಯಾಕೆ ಇಷ್ಟು ಪ್ರಸಿದ್ಧಿ, ಮತ್ತೆ ಅವನಿಗೆ ಯಾಕೆ ಇಷ್ಟು ಇದು ಭಕ್ತಿಯಲ್ಲಿ ಮುಂದುವರೆದಿದ್ದಾರೆ ಮತ್ತೆ ಅಂತ ತಪಸ್ಸೆ ಮಾಡಿದೀನಿ, ತುಂಬಾ ತಪಸ್ಸೆ ಮಾಡಿದ್ರು ದುರ್ವಾಸ ಮುನಿ. ಅದಕ್ಕೆ ಅವರು ಬಹಿರಂಗ ಶಕ್ತಿ ಪ್ರಭಾವ. ಸ್ವಲ್ಪ ಅವ್ರಿಗೆ ತಪಸ್ಸಿಂದ ಅವ್ರಿಗೆ ಸ್ವಲ್ಪ ಅವ್ರಿಗೆ ಜಂಬ ಬಂದ್ಬಿಟ್ಟಿದೆ, ಅಹಂಕಾರ ಬಂದ್ಬಿಟ್ಟಿದೆ. ನಾನು ಜಾಸ್ತಿ ತಪಸ್ ಮಾಡಿ ಜಾಸ್ತಿ ಬೆಳೆದ್ಬಿಟ್ಟಿದೆ. ಅಂಬರೀಷ ಮಹಾರಾಜ ಕಂಪ್ಲೀಟ್ ಅಂತರಂಗ ಶಕ್ತಿಯ ಪ್ರಭಾವಕ್ಕೆ ಒಳಗಾಗಿ ಅವರಿಗೆ ಎಂತ ಸೃಷ್ಟಿ ಮಾಡಿದ್ರು, ಅವರು ಇದನ್ನ ಸೃಷ್ಟಿ ಮಾಡಿದ್ರು. ಒಂದು ದುರ್ವಾಸ ಮುನಿಗಳು ತಮ್ಮ ಕೂದಲು ಎಳೆದು ತೆಗೆದು ಅದರಿಂದ ಒಂದು ರಾಕ್ಷಸನನ್ನ, ಬೆಂಕಿ ಉಗುಳುವ ರಾಕ್ಷಸನನ್ನ ಅಂಬರೀಷ್ ಮಹಾರಾಜನ ಕೊಲ್ಲುವ ಹಾಗೆ ಮಾಡಿದ್ರು. ಆದ್ರೆ ಅಂಬರೀಷ ಮಹಾರಾಜರು ಆ ಭಾವ ಹಂತದಲ್ಲಿ ಹೋಗಿ ಅವರು ಕಣ್ಣಲ್ಲಿ ಒಂದು ಚೂರು ಕದಲಲಿಲ್ಲ, ಕಣ್ಣಲ್ಲಿ ಮಾತ್ರ ನೀರು ಬಂತು. ಅವರಿಗೆ ಭಗವಂತನನ್ನ ಸ್ಮರಣೆ ಮಾಡ್ತಾ ಇದ್ರು. ಆವಾಗ ಅದು ಅವರ ಅಂತರಂಗ ಶಕ್ತಿಯಲ್ಲಿ ಇದ್ರು. ಆಮೇಲೆ ಚಕ್ರ, ವಿಷ್ಣು ಚಕ್ರ ಅವರಿಗೆ ರಕ್ಷಣೆಗೆ ಬಂತು ಮತ್ತು ಅವರ ರಾಕ್ಷಸನ ಕೊಂತು ಮತ್ತೆ ಈ ದುರ್ವಾಸ ಮುನಿಗಳನ್ನ ಅಟ್ಟಿಸಿಕೊಂಡು ಹೋಯಿತು. ಅದು ಅವ್ರು ಅಲ್ಲಿಂದ ಬ್ರಹ್ಮಲೋಕಕ್ಕೆ ಹೋದ್ರು. ಆಗುದಿಲ್ಲ ಅಂತ ಹೇಳಿದ್ರು. ನಾನೇ ಕೃಷ್ಣನಿಗೆ ಎಲ್ಲ ಹೇಳಿದ್ದಾರೆ. ಬಹಿರಂಗ ಶಕ್ತಿ. ಶಿವನ ಹತ್ರ ಹೋದ್ರು, ಆಗೋದಿಲ್ಲ ಅಂತ ಹೇಳಿದ್ರು. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ ಕುಂತಿ ಮಹಾರಾಣಿ ಬರ್ತಾಳಲ್ಲ ಪ್ರಭುಜಿ? ಕುಂತಿ ಮಹಾರಾಣಿ ನಾನು ಯೋಚನೆ ಮಾಡಕ್ ಟ್ರೈ ಮಾಡ್ತಾ ಇದ್ದೆ. ಅದೇ ಕುಂತಿ ಮಹಾರಾಣಿ ಅವಳು ಫಸ್ಟ್ ಬಿಗಿನಿಂದನೂ ಗಂಡನ್ ಕಳ್ಕೊತಾಳೆ, ಮಕ್ಕಳನ್ನ ಬೆಳೆಸೋದ್ರಲ್ಲಿ ತುಂಬಾ ಕಷ್ಟ ಪಡ್ತಾಳೆ. ದುರ್ಯೋಧನ ಇವರ ಧೃತರಾಷ್ಟ್ರ ತುಂಬಾ ಮೋಸ ಮಾಡ್ತಾರೆ ಎಲ್ಲ. ಅಷ್ಟು ಆದ್ರೂ ಸಹನು ಅವಳಿಗೆ ಏನಂದ್ರೆ ಭಗವಂತನ ಒಂದು ಕರುಣೆ ಅನ್ನೋದು ಅವಳ ಹತ್ರ ಇದ್ದೇ ಇರುತ್ತೆ. ಅವಳು ಹೇಳ್ತಾಳಲ್ಲ, ನನ್ಗೆ ಎಷ್ಟು ಪ್ರಸನ್ನರು ಕೊಡು, ನೀ ನನ್ ಜೊತೆಲಿ ಇರ್ತೀರಾ ಅಂತ ಹೇಳ್ತಾಳೆ. ಸೊ ಆತರ ತಗೊಳ್ಬೋದಾ ಪ್ರಭುಜಿ? ಪಾಸಿಟಿವ್ ಆಗುವ ಅಂತರಂಗ ಶಕ್ತಿಯ. ಹೌದು. ಯಾಕೆಂದ್ರೆ ಭಗವಂತ ಹೇಳ್ತಾಳಲ್ವಾ, ಅವಳು ನೀನ್ ನನ್ ಜೊತೆಲಿ ಇರ್ತೀಯಾ, ನನ್ ಕಷ್ಟ ನನಗ್ ಕಷ್ಟನೇ ಕೊಡು ಪರವಾಗಿಲ್ಲ ಅನ್ನೋ ತರ. ಅಂದ್ರೆ ಇವೆಲ್ಲವನ್ನು ಎದುರಿಸ್ತಾಳೆ. ನಮಗ್ ನೋಡ್ಲಿಕ್ಕೆ ನಮಗ್ ಅನ್ಸುತ್ತೆ, ಅವಳು
ಎಷ್ಟೊಂದ್ ಕಷ್ಟ ಪಡ್ತಾಳೆ. ಬಟ್ ಅವಳು ಇಂಡೈರೆಕ್ಟ್ ಆಗಿ ಅವಳು ಅದೇ ಹೇಳ್ತಾಳೆ, ಕಷ್ಟ ಕೊಡು, ನೀನ್ ನನ್ ಜೊತೆಲಿ ಇರ್ತೀಯ ಅವಾಗ. ಪ್ರಭುಜಿ ಪ್ರಭುಜಿ ನಮ್ಮ ಜೈಪತಾಕ ಸ್ವಾಮಿಗಳನ್ನ ಕೊಡ್ಬೋದಲ್ವಾ ಪ್ರಭುಜಿ? ಅವ್ರಿಗೆ ಬಹಿರಂಗವಾಗಿ ಅಷ್ಟೊಂದು ಅವ್ರಿಗೆ ಆಗ್ತಾ ಇದ್ರು, ಅವರು ನಮ್ಮ ಕಣ್ಣಿಂದ ನಾವು ನೋಡೋದಕ್ ಸಾಧ್ಯ ಆಗ್ತದೆ ಪ್ರಭುಜಿ. ಹಂಗಿದ್ರೆ ಅವ್ರಷ್ಟು ಭಕ್ತಿ ಮಾಡ್ತಾ ಇದಾರಲ್ಲ ಪ್ರಭುಜಿ. ಪ್ರಭುಜಿ ದ್ರೌಪದಿ ತಗೋಬೋದಲ್ವಾ? ದ್ರೌಪದಿ ಅವರು ಅಷ್ಟು ಕಟ್ಟುನಿಟ್ಟಾಗಿ ಶಿಸ್ತಿನಿಂದ ನೋಡಿ ಅವ್ರ ಜೀವನ ನೋಡಿ, ಅವ್ರದ್ದು ಆಪ್ ನೋಡಿದೆ, ಡೈಲಿ ರಿಪೋರ್ಟಿಂಗ್ ಅವ್ರದ್ದಿದೆ, ಅವ್ರ ಫ್ರಮ್ ಎಕ್ಸಾಮ್. ಅವರು ಕೂಡ ಭಕ್ತಿ ವೈಭವ, ಭಕ್ತಿ ಸಾರ್ವಭೌಮ ಯಾಕೆ ಮಾಡೋ ಅವಶ್ಯಕತೆ ಇಲ್ಲ, ಆದ್ರೂ ಕೂಡ ಮಾರ್ಗದರ್ಶನ ಅವರು ಇಲ್ಲ, ಅವರು ಕೂಡ ಮಾಡ್ತಾ ಇದ್ದಾರೆ. ಇಲ್ಲ ನನ್ನ ಶಿಷ್ಯರು ಮಾಡ್ಬೇಕು, ಪ್ರಭುಪಾದರು ಇದು ಮಾಡ್ಬೇಕು ಎಲ್ಲ ಇದು ಅಂತ ಅವ್ರು ಮಾಡ್ತಾ ಇದ್ದಾರೆ. ಡಯಾಲಿಸಿಸ್ ಆಗ್ತಾ ಇದೆ, ಎಷ್ಟು ಕಷ್ಟದಲ್ಲಿದ್ರು ಅವ್ರು ಎಷ್ಟು ಭಕ್ತಿ ಮಾಡ್ತಾ ಇದಾರೆ ಅಂತಂದ್ರೆ ನಮ್ಗೆ ನೇರ ಆದ ಒಂದು ನಿದರ್ಶನ ಪ್ರಭುಜಿ. ಪ್ರಭುಜಿ ದ್ರೌಪದಿ ತಗೋಬಹುದಲ್ಲ? ದ್ರೌಪದಿ ದ್ರೌಪದಿ ನಾವಾಗ್ಲೇ ಪ್ರಥಮ ಸ್ಕಂದದಲ್ಲಿ ನೋಡಿದ್ದೇವೆ ದ್ರೌಪದಿ. ಸೊ ಬಹಿರಂಗ ಶಕ್ತಿ ಯಾರ ಮೇಲೆ ಕೆಲಸ ಮಾಡ್ತಾಗ? ದ್ರೌಪದಿ. ಧೃತರಾಷ್ಟ್ರ ದುಶ್ಯಾಸನ ಇಬ್ರು ಬಹಿರಂಗನೆ. ಕರ್ಣ ಇವರೆಲ್ಲರೂ ಸಂಪೂರ್ಣ ಎಲ್ಲರೂ ಅಲ್ಲಿ ಯಾರ್ಯಾರು ಅವ್ರು ಇದ್ದಾರೋ ಪ್ರಭುಜಿ ಅರ್ಜುನ ಬರ್ತಾನೆ ನೋಡಿ, ಅರ್ಜುನನಿಗೆ ಉರ್ವಶಿ ಶಾಪ ಕೊಡ್ತಾಳೆ, ಅವಳು ತನ್ನನ್ನು ವರಿಸ್ಬೇಕು ಅಂತ ಹೇಳ್ತಾಳೆ. ಒಂದು ಮಾಯೆಯಿಂದ ಅವಳು ಆತರ ಹೇಳುವಂತದ್ದು. ಆಗ ಅರ್ಜುನನಿಗೆ ಅವಳು ಶಾಪ ಕೊಡ್ತಾಳಲ್ವಾ, ಬ್ರಾಹ್ಮಣಳೆ ಆಗುವಂತ ಶಾಪವೇ ಅವನಿಗೊಂದು ವರವಾಗ್ತದೆ ನೋಡಿ. ಅವ್ರಾದ್ರೆ ಅಂತರಂಗ ಶಕ್ತಿಯಲ್ಲಿ ಇರೋದ್ರಿಂದ, ಹೌದು, ಅವ್ರೇನ್ ಮಾಡ್ತಾರೆ, ಅವರು ಅಂತರಂಗ ಶಕ್ತಿ ಇರೋದ್ರಿಂದ ಅವ್ರು ನೋಡಕ್ಕಾಗತ್ತೆ ಅವ್ರನ್ನ ಆ ದೃಷ್ಟಿ. ನೀವು ತಾಯಿಯ ಸಮಾನ. ಹೇಗೆ ಇಂದ್ರದಿಂದನೇ ಅವ್ರು ಹುಟ್ಟೋದವರು. ಸೊ ಹಾಗೆ ಶಚಿದೇವಿ ಅವರು ತಾಯಿನೇ, ಹಾಗೆ ಕುಂತಿದೇವಿ ಅವರ ತಾಯಿ. ಅದೇ ರೀತಿಯಲ್ಲಿ ಉರ್ವಶಿ ಕೂಡ ಅವರು ತಾಯಿಯಾಗಿ ನೋಡೋ ಒಂದು ಅವ್ರಿಗೆ ದೃಷ್ಟಿ. ಅದು ವರವಾಗ್ತದಲ್ಲ ಅವನಿಗೆ, ಆ ಒಂದು ಅಜ್ಞಾತ ವಾಸದಲ್ಲಿದ್ದಾಗ ಅವನಿಗೆ ಅದು ತುಂಬಾ ಉಪಕಾರ ಉಪಕಾರ. ಹೌದು. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಸೊ ಓಕೆ, ಸೊ ಇಲ್ಲಿ ಹೇಳ್ತಾ ಇರೋದು ಈ ರೀತಿ ವಿದುರನು ಇದು ಅಂತರಂಗ ಶಕ್ತಿ ಅಂತ ತಗೊಂಡವರು ಮಹಾತ್ಮ ವಿದುರರು ಅವರು ಹೋದ್ರು, ಅವರು ಆಧ್ಯಾತ್ಮಿಕ ಪ್ರಗತಿಗೆ. ಓಕೆ ಮಾತಾಜಿ, ಸೊ ನಾವು ಮುಂದುವರ್ಸೋಣ, ನೋಡೋಣ ಎಷ್ಟು ಶ್ಲೋಕಗಳಾಗುತ್ತೆ. 18ನೇ ಶ್ಲೋಕದಿಂದ ಈಗ 18 ಮಣಿಗ್ರೀವ ಕೂಡ ಆಗುದಿಲ್ವಾ ಪ್ರಭುಜಿ? ನಳಕುವರ ಮಣಿಗ್ರೀವ ತುಂಬಾ ಮಾಯ ಶಕ್ತಿಯ ಒಳಗಾಗಿರ್ತಾರೆ ಅವರು ಅಲ್ವಾ? ಅವರು ಮದ್ಯಪಾನ ಮಾಡುವಂತದ್ದು, ಸ್ತ್ರೀಲೋಲರಾಗಿರ್ತಾರೆ. ಆಮೇಲೆ ಅವರಿಗೆ ನಾರದರ ಶಾಪದಿಂದ ಅವರಿಗೆ ಮತ್ತೆ ಒಳ್ಳೆ ಮುಕ್ತಿ ಸಿಗ್ತದೆ. ಸೊ ನಾರದ ಮುನಿಗಳು ಶಾಪ ಕೊಟ್ಟಿದ್ದು ಅಂತರಂಗ ಶಕ್ತಿಯಿಂದ. ನಾರದ ಮುನಿಗಳು ಶಾಪ ಕೊಟ್ರು. ಅವರು ಏನ್ ಕೊಟ್ರು? ಅವರು ಶಾಪ ಕೊಟ್ಬಿಟ್ರು, ನೀವು ಹೋಗಿ ಮರಗಳಾಗ್ಬಿಡಿ ನೀವು ಅಂತ. ಆದ್ರೆ ಆ ಶಾಪ ಕೊಟ್ಟಿದ್ದು ಯಾರು? ನಾರದ ಮುನಿಗಳು ಅವರ ಹಿತ ಚಿಂತನೆ ಮಾಡ್ತಾ ಅವರು ಇಷ್ಟು ದೊಡ್ಡ ವ್ಯಕ್ತಿಗಳು ಅಂತ ಒಂದು, ಅವ್ರ ತಂದೆ ಕುಬೇರ ಅಂದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ, ದೊಡ್ಡ ವ್ಯಕ್ತಿ, ಗಣ್ಯ ವ್ಯಕ್ತಿ. ಸೊ ಅವರ ಮಕ್ಕಳು ಈ ರೀತಿ ಪತನಗೊಂಡಿದ್ದಾರಲ್ಲ, ಇವರು ಈ ರೀತಿ ಪತನಗೊಂಡು ಇವ್ರೆಲ್ಲ ಹೋಗ್ತಾ ಇದಾರೆ, ಇವರು ಸೀದಾ ನರಕಕ್ಕೆ ಹೋಗ್ತಾ ಇದಾರೆ ಅಷ್ಟೇ, ಇವರು ಸ್ಟ್ರೈಟ್. ಸೊ ಹಾಗೆ ಅವ್ರು ಏನ್ ಮಾಡೋದು, ಅವರ ಯೋಚನೆ, ನಾರದ ಮುನಿ ಇವ್ರಿಗೆ ಒಳ್ಳೇದ್ ಮಾಡೋದು ಅಂದ್ರೆ ಇವ್ರಿಗೆ ಈ ರೀತಿ ಮರಗಳಾಗಲಿ ಇವರು. ಆದ್ರೆ ಮರಗಳು ಸಾಧಾರಣ ಮರಗಳಲ್ಲ, ಮರಗಳಾಗಿ ವೃಂದಾವನದಲ್ಲಾಗಿ ಮತ್ತೆ ಅಲ್ಲಿ ಕೃಷ್ಣನು ಬರ್ತಾರೆ. ಕೃಷ್ಣನು ಇವ್ರನ್ನ ನೋಡಿ ಕೃಷ್ಣನ ಉದ್ಧರಿಸ್ತಾನೆ. ಮತ್ತೆ ಅಷ್ಟು ಸಮಯಕ್ಕೂ ಇವ್ರಿಗೆ ನೆನಪಿದೆ ಅಂತೆ ಇವ್ರಿಗೆ, ಅಯ್ಯೋ ನಾವು ಯಾಕೆ ಈ ತರ ಮರಗಳಾಗಿದ್ದೇವೆ ನಾವು. ನಮಗೂ ಅಷ್ಟೇ, ನಾವು ಕಷ್ಟ ಬಂದಾಗ ನಮ್ಗೆ ಆಟೋಮೆಟಿಕ್ ಗೊತ್ತಾಗಿದೆ, ಅಯ್ಯೋ ನನ್ನಲ್ಲಿ ಅಪರಾಧ ಆಯ್ತು, ನನ್ನಲ್ಲಿ ತಪ್ಪಾಯ್ತು, ನನ್ನಲ್ಲಿ ಪಾಪ ಚಟುವಟಿಕೆ ಇದು ನನ್ನದು ಅಂತ ನನಗೆ ನೆನಪಿರುತ್ತೆ. ಆ ತಕ್ಷಣ ಮರ್ತೋಗ್ಬಿಡ್ತೇವೆ ನಾವು. ಆದ್ರೆ ನೆನಪಿದ್ರೆ ನಾವು ಮತ್ತೆ ಮಾಡೋದಿಲ್ಲ. ಸೊ ಹಾಗೆ ಈಗ ನಾರದ ಮುನಿಗಳ ಕೃಪೆ, ಕರುಣೆ, ಸೊ ಅವ್ರಿಗೆ ಗೊತ್ತು, ಅವ್ರಿಗೆ ಅಯ್ಯೋ ನಾವ್ ಏನ್ ತಪ್ಪು ಮಾಡಿದ್ವಿ, ಯಾಕೆ ನಮ್ಗೆ ಈ ಸ್ಥಿತಿಯಲ್ಲಿದ್ದಾರೆ ಅಂತ. ಸೊ ಅವ್ರಿಗೆ ಸತ್ತವಾಗಿ ನೆನಪಿರೋದ್ರಿಂದ ಅವರು ಮರದ ಜೀವನದಲ್ಲೂ ಅವರು ಭಗವಂತನ ಸ್ಮರಣೆ ಮಾಡೋದು, ಭಕ್ತಿ ಮಾಡಿದ್ರು. ಅವರು ಭಗವಂತನ ಬಾಲ ಲೀಲೆಗಳನ್ನೆಲ್ಲ ನೋಡುವ ಅವಕಾಶ ಸಿಕ್ತು. ಮತ್ತಂದ್ರೆ ಅವರು ಇದು ಅವ್ರಿಗೆ ಆಗಿದೆ, ಅವ್ರಿಗೆ ಸ್ಥಿತಿ ಆಗಿದೆ, ಅವರು ಅಲ್ಲಿ ಮರದ ಇದ್ರಲ್ಲಿದ್ದಾರೆ. ಆದರೆ ನೀವ್ ಹೇಳೋ ರೀತಿಯಲ್ಲಿ ನಾರದ ಮಹರ್ಷಿಗಳ ಅಂತರಂಗ ಶಕ್ತಿ ಇದೆ, ಅವರ ಪ್ರಭಾವ. ಶುದ್ಧ ಭಕ್ತರು ಏನ್ ಮಾಡಿದ್ರು ಕೂಡ ಅದು ವರವೇ. ಅವರು ಶಾಪ ಕೊಟ್ಟರು ಕೂಡ ವರವೇ. ಸೊ ಆ ರೀತಿಯಲ್ಲಿ ಇವ್ರಿಗೆ ಕರೆಕ್ಟ್, ಅವ್ರಿಗೆ ಮಣಿಗ್ರೀವ ನಳಕು ಅವ್ರು ಹೇಳ್ತಾರೆ, ಕೃಷ್ಣನೇ ಹೇಳ್ತಾನೆ, ದಾಮೋದರ ಮಣಿಗ್ರೀವ ನಳಕು ಅವರನ್ನು ಉದ್ಧರಿಸಿದ ಹೇಳ್ತಾನೆ, ನಿಮಗೆ ನನ್ನ ಶುದ್ಧ ಭಕ್ತ ನಾರದ ನಿಮಗೆ ಕಾಣಿಸ್ಕೊಂಡ, ಅದಕ್ಕೆ ನಿಮಗೆ ಇಷ್ಟು ನಿಮಗೆ ಭಾಗ್ಯ, ನಿಮಗೆ ಈ ಸೌಭಾಗ್ಯ ಏನು, ಯಾಕೆ ಅಂದ್ರೆ ಕಾರಣ ಏನಂದ್ರೆ ಹೇಗೋ ಏನೋ ನೀವು ನನ್ನ ಶುದ್ಧ ಭಕ್ತನಾದ ನಾರದರನ್ನು ನೋಡ್ಬಿಟ್ರಿ ನೀವು. ನಾರದರನ್ನು ನೋಡಿದ ಕಾರಣ ಅವ್ರಿಗೆ
ಈ ರೀತಿ ಅವರು ಇದೆ. ಸ್ವಲ್ಪ ಸಮಯ ಈ ಭೌತಿಕ ಜಗತ್ತಿನಲ್ಲಿ ಈ ತರ ಕಷ್ಟಗಳು, ಆದ್ರೆ ಅವ್ರಿಗೆ ಅಂತಿಮವಾಗಿ ಒಳ್ಳೇದೇ ಆಯ್ತು. ಅವರು ಕೂಡ ಗುರುತಿಸಿದ್ರು, ಕರೆಕ್ಟ್, ನಮಗೆ ಆ ರೀತಿ ಆಗಿದ್ದು, ನಾರದರು ಶಾಪ ಕೊಟ್ಟಿದ್ದು ಇದು ಒಳ್ಳೇದಿದೆ ಅಂತ. ಧನ್ಯವಾದ. ನಾರದರು ಬೇಗ ಯಾಕೆ ಬಿಡ್ತೀರಾ? ನಾರದರು ಹಾಗೆ ಅಲ್ಲ, ನಾರದ ಜೀವನ ಅವರು ಕೂಡ ಹಿಂದಿನ ಜನ್ಮದಲ್ಲಿ ಒಂದ್ ರೀತಿ ಹೇಳಿದ್ರೆ ಬಹಿರಂಗ ಶಕ್ತಿ. ಯಾರು ಬಹಿರಂಗ? ಅವ್ರು ಯಾರು? ನಾರದ ಮುನಿಗಳು. ಯಾಕೆ ಅವ್ರು ಈ ತರ ದಾಸಿ ಮಗನಾಗ್ತಾರೆ? ಮೊದಲಿಗೆ ಅದೇ ಗಂಧರ್ವರಾಗಿರ್ತಾರಲ್ವಾ ಪ್ರಭುಜಿ ಅವರು? ಗಂಧರ್ವರು ಅಷ್ಟು ದೊಡ್ಡ ಸ್ಥಿತಿಯಲ್ಲಿ ಇದ್ದಾರೆ ಅವರು. ಸ್ವಂತ ಒಂದು ಸ್ಥಾನದಿಂದ ಅವರು ಈ ತರ ಒಂದು ಜನ್ಮವನ್ನು ಪಡಿಬೇಕು ಅಂದ್ರೆ ಅದು ಅವ್ರಿಗೆ ಆಗಿದೆ ಒಂದು ಶಾಪದಿಂದ. ಆ ಪ್ರಜಾಪತಿಯರು ಎಲ್ಲ ಅವ್ರಿಗೆ, ನೀವೇನ್ ಮಾಡ್ತಾ ಇದ್ದೀರಾ ನೀವು? ಇಂಥ ಒಂದು ದೊಡ್ಡ ಸಮಾರಂಭ, ಇಲ್ಲಿ ಭಗವಾನ್ ವಿಷ್ಣುವಿನ ಆರಾಧನೆ ಆಗ್ಬೇಕು, ಅವನ ಸಂಕೀರ್ತನೆ ಆಗ್ಬೇಕು. ಇವಾಗ ಕೆಲವು ಜನ ಬರ್ತಾರೆ, ಕೆಲವು ಮಾಡ್ತಾರೆ, ಬಂದ್ ಹೇಳ್ತಾರೆ ನಾವು ಭಜನೆ ಮಾಡ್ತೀವಿ, ಕೀರ್ತನೆ ಮಾಡ್ತೇವೆ. ಯಾಕೆ ಕೀರ್ತನೆ ಮಾಡ್ತೀರಾ? ಗಣೇಶ, ಇಲ್ಲಾಂದ್ರೆ ಇನ್ನೇನೋ ಇನ್ಯಾವುದೋ ಆದ್ಯ ಬಾಬಾ, ಇವರು ಜನರಿಗೆ ಕಲ್ಪನೆ ಮಾಡ್ಕೊಂಡು ಕೀರ್ತನೆ ಮಾಡ್ತಾರೆ. ಇದು ಭಗವಂತನ ಇದರ ಮಂದಿರದಲ್ಲಿ ಮಾಡೋದು ಇದು ತಪ್ಪು, ಇದು ದೊಡ್ಡ ಅಪರಾಧ ಇದು. ಆದ್ರೆ ಜನರಿಗೆ ಗೊತ್ತಿಲ್ಲ. ಸೊ ಆ ರೀತಿಯಲ್ಲೇ ನಾರದ ಮುನಿಗಳು ಗೊತ್ತೋ ಗೊತ್ತಿಲ್ದೇನೋ ಅವರು ಆ ಒಂದು ದೊಡ್ಡ ಸಮಾರಂಭದಲ್ಲಿ ಎಲ್ಲ ಪ್ರಜಾಪತಿಗಳು ಸೇರೋ ಕಡೆ ಈ ರೀತಿ ಪ್ರಭುಪಾದ ಹೇಳ್ತಾರೆ, ಇದೊಂದು ಫಿಲ್ಮ್ ಸಾಂಗ್ಸ್ ಅಷ್ಟೇ ಅವ್ರು ಆಡ್ತಾ ಇದ್ದು. ಅಲ್ಲಿ ಒಂದು ಅವ್ರು ಗಂಧರ್ವರಾಗಿ ಹಾಡ್ತಾ ಇದ್ದು, ವಾದ್ಯಗಳು ಮಾಡ್ತಾ ಇದ್ದು, ಈ ರೀತಿಯ ಒಂದಿದು ಇಲ್ಲ. ಅದಕ್ಕೆ ಅವ್ರು ಅಷ್ಟು ದೊಡ್ಡ ಶಿಕ್ಷೆ ಆಯ್ತು. ನೋಡಿ ಹೇಗೆ ಇದು ಅಂದ್ರೆ ಬಹಿರಂಗ ಶಕ್ತಿ ಅಂತ ಯಾರು ನಾರದರ ಚಟುವಟಿಕೆ, ಅದರ ಪ್ರಜಾಪತಿಗಳು ಅವ್ರು ಒಳ್ಳೇದೇ ಮಾಡಿದ್ರು. ಮತ್ತೆ ಇಲ್ಲೂ ಈ ಜನ್ಮದಲ್ಲಿ ಮತ್ತೆ ಇಂದ್ರದ್ಯುಮ್ನ ರಾಜ ಗಜೇಂದ್ರ ಆಗಿ ಮಾಡ್ತಾರಲ್ಲ, ಗಜೇಂದ್ರನಾಗಿ ಇರ್ತಾನೆ ಕಡೆಗೆ, ಭಗವಂತನಿಂದನೇ ಮೋಕ್ಷ ಸಿಕ್ಕುತ್ತೆ. ಅದೇ ತರ ಗಂಧರ್ವ ಇರ್ತಾನಲ್ಲ ಊಹು, ಅವನು ಸಿಂಗರ್, ಅವನು ಸಹ ಮೊಸಳೆಯಾಗಿ ಕಡೆಗೆ ಭಗವಂತನಿಂದನೇ ಅವ್ರಿಗೆ ಮೋಕ್ಷ ಸಿಕ್ಕತ್ತೆ ಎಲ್ಲಕ್ಕೂ. ಪ್ರಭುಜಿ ಚಿತ್ರಕೇತು ಮಹಾರಾಜ, ರುದ್ರಾಸುರ, ಕರೆಕ್ಟ್, ರುದ್ರಾಸುರ. ಸೊ ಒಂದ್ ರೀತಿಯಲ್ಲಿ ಯಾರು ನಮ್ಮ ಇವರು ಪಾರ್ವತಿ ದೇವಿ, ತಾಯಿ ಪಾರ್ವತಿ, ಅವರು ಅವರ ಒಂದು ಶಕ್ತಿಯ ಪ್ರಭಾವನೇ ಏನೋ, ಪ್ರಭಾವದಲ್ಲಿ ಅವರು ಅವ್ರಿಗೆ ಶಾಪ ಕೊಡೋದೊಂದು ರೀತಿಯಲ್ಲಿ. ಆದ್ರೆ ಚಿತ್ರಕೇತು ಅದನ್ನ ಸ್ವೀಕರಿಸಿ ಅವರು ಹಸುವಾಗಿ ಹುಟ್ಟುತ್ತಾರೆ ಅದರ ಪರಿಣಾಮವಾಗಿ. ಆದ್ರೆ ಅವರು ಇನ್ನೇನು ಭಗವದ್ಧಾಮಕ್ಕೆ ಹೋಗಕ್ಕೆ ರೆಡಿ ಇದ್ದಾರೆ, ಆ ಜನ್ಮದಲ್ಲಿ ತಕ್ಷಣವೇ ಹೋಗೋದಲ್ಲಿದ್ದಾರೆ. ಪ್ರಭುಜಿ ಸನಾತನ ಗೋಸ್ವಾಮಿ, ನಮ್ಮ ರಘುನಾಥ ಭಟ್ಟ ಗೋಸ್ವಾಮಿ ಅವರು ಬರ್ತಾರಲ್ವಾ ಪ್ರಭುಜಿ? ಎಲ್ಲ ಭಕ್ತರಿಗೆ ಈ ತರ ಹೊರಗೆ ಸನ್ನಿವೇಶಗಳು ಅನ್ಸುತ್ತೆ, ಏನೋ ಬಹಿರಂಗ ಶಕ್ತಿ ಚಟುವಟಿಕೆ ಆಗ್ತಾ ಇದೆ ಅಂತ. ಆದ್ರೆ ಕೊನೆಗೆ ಭಗವಂತನ ಅಂತರಂಗ ಶಕ್ತಿನೇ ಅವ್ರ ಕೆಲಸ ಮಾಡೋದು, ಅವ್ರನ್ನ ಭಗವಂತನ ಹತ್ತಿರ ಕರ್ಕೊಂಡು ಹೋಗ್ತೇವೆ. ಓಕೆ, ನಾವು ಮುಂದುವರ್ಸೋಣ. ಸೊ ಓಕೆ, ಮತ್ತೆ ನಾವು ಇವತ್ತದು ಎಷ್ಟಾಗುತ್ತೆ ಶ್ಲೋಕಗಳು ನೋಡೋಣ. ಹದಿನೆಂಟು. ಪುರೇಶು ಪುಣ್ಯೋಪವನಾದ್ರಿಕುಂಜೇಶು ಅಪಂಕತೋಯೇಷು ಸರಿತ್ಸರಸ್ಸು ಅನಂತಲಿಂಗೈ ಸಮಲಂಕೃತೇಷು ಚಚಾರ ತೀರ್ಥಯತನೇಶು ಅನನ್ಯಃ. ಅವನು ಒಂಟಿಯಾಗಿ ಕೃಷ್ಣನ ಧ್ಯಾನ ಮಾಡುತ್ತಾ ಅಯೋಧ್ಯ, ದ್ವಾರಕಾ, ಮಥುರಾ ಮೊದಲಾದ ಅನೇಕ ಪವಿತ್ರ ಕ್ಷೇತ್ರಗಳಲ್ಲಿ ಯಾನ ಮಾಡಿದನು. ಅವನು ಎಲ್ಲಿ ಗಾಳಿ, ಗಿರಿ, ಉದ್ಯಾನವನ, ನದಿ ಮತ್ತು ಸರೋವರಗಳು ಶುದ್ಧವಾಗಿ ಪಾಪಮುಕ್ತವಾಗಿ ಇವೆಯೋ, ಎಲ್ಲಿ ಅನಂತ ಪ್ರಭುವಿನ ರೂಪಗಳು ದೇವಸ್ಥಾನಗಳಲ್ಲಿ ಅಲಂಕೃತವಾಗಿವೆಯೋ ಅಲ್ಲೆಲ್ಲಾ ಸಂಚರಿಸಿದನು. ಹೀಗೆ ಅವನು ಯಾತ್ರಿಕನ ಕಾಯಕವನ್ನು ಆಚರಿಸಿದನು. ಭಾವಾರ್ಥ ಶಿಲಪ್ರಭುಪಾದರಿಗೆ ಜೈ. ನಾಸ್ತಿಕರು ಭಗವಂತನ ಈ ಅರ್ಚಾರೂಪಗಳನ್ನು ಕಾಲ್ಪನಿಕ ಮಿಥ್ಯಾ ಪ್ರತಿಮೆಗಳೆಂದು ಪರಿಗಣಿಸಬಹುದು. ಆದರೆ ವಿದುರನಂತಹವರಿಗೆ ಅಥವಾ ಭಗವಂತನ ಇನ್ನೂ ಅನೇಕ ಸೇವಕರಿಗೆ ಅದು ಅಗಣ್ಯ.
ಭಗವಂತನ ರೂಪಗಳನ್ನು ಇಲ್ಲಿ ಅನಂತ ಲಿಂಗವೆಂದು ಸೂಚಿಸಲಾಗಿದೆ. ಭಗವಂತನ ಅಂತಹ ರೂಪಗಳು ಸ್ವಯಂ ಭಗವಂತನಷ್ಟೇ ಅಮಿತ ಶಕ್ತಿಯನ್ನು ಹೊಂದಿವೆ. ಅರ್ಚ ಹಾಗೂ ಭಗವಂತನ ಸ್ವಯಂ ರೂಪಗಳ ಶಕ್ತಿಗಳು ಏನೆಂದು ವ್ಯತ್ಯಾಸವಿಲ್ಲ. ಅಂಚೆ ಪೆಟ್ಟಿಗೆ ಮತ್ತು ಅಂಚೆ ಕಚೇರಿಯ ಉದಾಹರಣೆಯನ್ನು ಇಲ್ಲಿ ಅನ್ವಯಿಸಬಹುದು. ನಗರಾದ್ಯಂತ ವಿತರಿಸಲಾಗಿರುವ ಅಂಚೆ ಪೆಟ್ಟಿಗೆಗಳಿಗೆ ಸಾಮಾನ್ಯವಾಗಿ ಅಂಚೆ ವ್ಯವಸ್ಥೆ ಇರುವ ಅದೇ ಶಕ್ತಿ ಇರುತ್ತದೆ. ಪತ್ರಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಯ್ಯುವುದು ಅಂಚೆ ಕಚೇರಿಯ ಕೆಲಸ. ಯಾರೊಬ್ಬರು ಜನರಲ್ ಪೋಸ್ಟ್ ಆಫೀಸಿನಿಂದ ಅಂಗೀಕಾರ ಪಡೆದು ಅಂಚೆ ಪೆಟ್ಟಿಗೆಗಳಲ್ಲಿ ಕಾಗದ ಪತ್ರಗಳನ್ನು ಹಾಕಿದರೆ ನಿಸ್ಸಂದೇಹವಾಗಿ ಪತ್ರಗಳನ್ನು ಒಯ್ಯುವ ಕೆಲಸವನ್ನು ನಿರ್ವಹಿಸಲಾಗುವುದು. ಅಂತೆಯೇ ಅರ್ಚಾಮೂರ್ತಿಯು ಸ್ವಯಂ ಭಗವಂತನೇ ಪ್ರತ್ಯಕ್ಷನಾದಾಗ ಎಷ್ಟು ಅಮಿತ ಶಕ್ತಿಯನ್ನು ನೀಡಬಲ್ಲನೋ ಅಷ್ಟು ಅಮಿತ ಶಕ್ತಿಯನ್ನು ನೀಡಬಲ್ಲದು. ಆದ್ದರಿಂದ ವಿದುರನಿಗೆ ವಿವಿಧ ಅರ್ಚಾರೂಪಗಳಲ್ಲಿ ಶ್ರೀಕೃಷ್ಣ ಹೊರತು ಬೇರೇನನ್ನೂ ಕಾಣಲಾಗಲಿಲ್ಲ. ಅಂತಿಮವಾಗಿ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಪಡೆದನೇ ಹೊರತು ಬೇರೇನನ್ನೂ ಅಲ್ಲ. 19 ಗಾಂ ಪರ್ಯಟನ್ನೇದ್ಯ ವಿಭಕ್ತ ವೃತ್ತಿ ಸದಾ ಪ್ಲುತೋ ಅದ ಶಯನ ಅವಧೂತ ಅಲಕ್ಷಿತ ಸ್ವೇ ಅವಧೂತ ವೇಷೋ ವ್ರತಾನಿ ಚೇರೆ ಹರಿತೋಷನಾನಿ. ಹೀಗೆ ವಿದುರನು ಭೂಮಿಯ ಮೇಲೆ ಸಂಚರಿಸುತ್ತಿದ್ದಾಗ ಪರಮಪ್ರಭು ಶ್ರೀಹರಿಯನ್ನು ಸಂತುಷ್ಟಗೊಳಿಸುವಂತಹ ಕೆಲಸಗಳನ್ನು ಮಾತ್ರ ಮಾಡುತ್ತಿದ್ದನು. ಅವನ ವೃತ್ತಿಯು ಶುದ್ಧವೂ ಸ್ವತಂತ್ರವೂ ಆಗಿದ್ದಿತು. ಅವನು ತಿರುಕನ ವೇಷದಲ್ಲಿದ್ದರೂ, ತಲೆ ಬಾಚಿಕೊಳ್ಳದೇ ಇದ್ದರೂ, ಮಲಗುವ ಶಯ ಇಲ್ಲದಿದ್ದರೂ ಪುಣ್ಯತೀರ್ಥಗಳಲ್ಲಿ ನಿರಂತರ ಸ್ನಾನ ಮಾಡಿ ಪವಿತ್ರನಾಗಿದ್ದನು. ಹೀಗೆ ಇರುತ್ತಿದ್ದರಿಂದ ಅವನು ತನ್ನ ಅನೇಕ ಬಂಧುಗಳ ಕಣಿಗೆ ಬೀಳುತ್ತಿರಲಿಲ್ಲ. ಪರಮಪ್ರಭು ಶ್ರೀಹರಿಯನ್ನು ಸಂತುಷ್ಟಗೊಳಿಸುವುದು ಯಾತ್ರಿಕನಾದವನ ಆದ್ಯ ಕರ್ತವ್ಯ. ಯಾತ್ರಿಕವಾಗಿ ಪರ್ಯಟನೆ ಮಾಡುವಾಗ ಯಾರೊಬ್ಬರು ಸಮಾಜವನ್ನು ಸುಪ್ರೀತಗೊಳಿಸುವ ವಿಚಾರವನ್ನು ಯೋಚಿಸಬಾರದು. ಸಾಮಾಜಿಕ ಆಚಾರ ವಿಚಾರ ಔಪಚಾರಿಕ ಕ್ರಮಗಳನ್ನಾಗಲಿ ವೃತ್ತಿಯನ್ನಾಗಲಿ ವೇಷವನ್ನಾಗಲಿ ಕುರಿತು ಯೋಚಿಸುವ ಅಗತ್ಯವಿಲ್ಲ. ಸದಾ ಕಾಲವು ಭಗವಂತನನ್ನು ಸಂತೋಷಗೊಳಿಸುವ ಕಾರ್ಯದಲ್ಲಿ ಮಗ್ನನಾಗಿರಬೇಕು. ಹೀಗೆ ಆಲೋಚನೆ ಮತ್ತು ಕ್ರಿಯೆಗಳಿಂದ ಪವಿತ್ರಗೊಂಡ ಯಾತ್ರಿಕನು ತೀರ್ಥಯಾತ್ರಾ ಪ್ರಕ್ರಿಯೆಯ ಮೂಲಕ ಭಗವಂತನ ಸಾಕ್ಷಾತ್ಕಾರ ಪಡೆಯಲು ಶಕ್ತನಾಗುವನು. ಇತ್ತಂ ವ್ರಜನ್ ಭಾರತಮೇವ ವರ್ಷಂ ಕಾಲೇನ ಯಾವತ್ ಗತವಾನ್ ಪ್ರಭಾಸಂ ತಾವಚ್ಚ ಶಾಸ ಕ್ಷಿತಿನೇಕ ಚಕ್ರಾಂ ಏಕಾತ ಪಾತ್ರಂ ಅಜಿತೇನ ಪಾರ್ಥಃ. ವಿದುರನು ಹೀಗೆ ಭಾರತ ವರ್ಷದಲ್ಲಿ ಅನೇಕ ತೀರ್ಥಕ್ಷೇತ್ರಗಳಿಗೆ ಪ್ರಯಾಣ ಮಾಡುತ್ತಿದ್ದಾಗ ಅವನು ಪ್ರಭಾಸ ಕ್ಷೇತ್ರಕ್ಕೆ ಭೇಟಿ ಕೊಟ್ಟನು. ಆಗ ಯುಧಿಷ್ಠಿರನು ಚಕ್ರವರ್ತಿಯಾಗಿದ್ದು ಒಂದೇ ಧ್ವಜದ ಅಡಿಯಲ್ಲಿ ಮತ್ತು ಒಂದೇ ಸೇನಾಬಲದ ರಕ್ಷೆಯಲ್ಲಿ ಜಗತ್ತನ್ನು ಆಳುತ್ತಿದ್ದನು. ಇದು ಬಹಳ ಚೆನ್ನಾಗಿ ಪ್ರಭುಪಾದ ಭಾವಾರ್ಥ. ಸುಮಾರು 5,000 ವರ್ಷಗಳಷ್ಟು ಹಿಂದೆ ವಿದುರನು ಯಾತ್ರಾರ್ಥಿಯಾಗಿ ಭೂಮಿಯಲ್ಲಿ ಪರ್ಯಟನೆ ಮಾಡುತ್ತಿದ್ದಾಗ ಇಂದಿಗೂ ಕರೆಯಲ್ಪಡುವಂತೆ ಭಾರತವು ಭಾರತ ವರ್ಷವೆಂದು ಪ್ರಸಿದ್ಧವಾಗಿತ್ತು. ಪ್ರಪಂಚದ ಇತಿಹಾಸದಲ್ಲಿ 3,000 ವರ್ಷಕ್ಕೂ ಹೆಚ್ಚು ಹಿಂದಿನ ವ್ಯವಸ್ಥಿತ ವಿವರಗಳು ದೊರೆಯದು. ಆದರೆ ಅದಕ್ಕೂ ಮುಂಚೆ ಇಡೀ ಜಗತ್ತು ವಿಶ್ವದ ಚಕ್ರವರ್ತಿಯಾದ ಯುಧಿಷ್ಠಿರ ಮಹಾರಾಜನ ಧ್ವಜ ಮತ್ತು ಸೇನಾಶಕ್ತಿಯ ಅಧೀನದಲ್ಲಿತ್ತು. ಈಗ ವಿಶ್ವಸಂಸ್ಥೆಯಲ್ಲಿ 100 ಮತ್ತು 1000 ಧ್ವಜಗಳು ಹಾರಾಡುತ್ತಿರಬಹುದು. ಆದರೆ ವಿದುರನ ಕಾಲದಲ್ಲಿ ಅಜಿತ ಭಗವಾನ್ ಶ್ರೀಕೃಷ್ಣ ಅನುಗ್ರಹದಿಂದ ಒಂದೇ ಒಂದು ಧ್ವಜ ಇತ್ತು. ವಿಶ್ವದ ರಾಷ್ಟ್ರಗಳು ಪುನಃ ಒಂದೇ ಧ್ವಜ ಒಂದೇ ಸರ್ಕಾರವನ್ನು ಹೊಂದಲು ಕಾತರದಿಂದಿವೆ. ಆದರೆ ಇದಕ್ಕಾಗಿ ಅವರು ಶ್ರೀಕೃಷ್ಣನ ಕೃಪೆಗೆ ಮೊರೆ ಹೋಗಬೇಕು. ವಿಶ್ವವ್ಯಾಪಿ ಏಕರಾಷ್ಟ್ರವಾಗಲು ಅವನು ಮಾತ್ರ ನಮಗೆ ಸಹಾಯ ಮಾಡಬಲ್ಲ. ಸೊ ಹೀಗೆ ವಿದುರರು ತೀರ್ಥ ಪ್ರವಾಸ ಮಾಡ್ತಾ ಪ್ರವಾಸ ಕ್ಷೇತ್ರಕ್ಕೆ ಬಂದ್ರು. ಪ್ರವಾಸ ಕ್ಷೇತ್ರ ಇಲ್ಲಿ ಗುಜರಾತ್ ಹತ್ರ ಆಯ್ತು. ಸೊ ಅಲ್ಲಿಗೆ ಬಂದ್ರು. ಸೊ ಅಲ್ಲಿ ಹೇಳ್ತಾರೆ, ಅಲ್ಲಿ ಅವರು ಯುಧಿಷ್ಠಿರ ಮಹಾರಾಜರ ಆಳ್ವಿಕೆ ಬಗ್ಗೆ ಕೇಳಿದ್ರು. ಮತ್ತೆ ಆಗ ಒಂದು ಧ್ವಜ. ಸೊ ಶ್ರೀಲ ಪ್ರಭುಪಾದರು ಹೇಳ್ತಾ ಇದಾರೆ, ಇದು ನಿಜವಾದ ಇತಿಹಾಸ, ಇದು ನಿಜವಾದ ಚರಿತ್ರೆ. 5,000 ವರ್ಷಗಳ ಹಿಂದೆ ಇದು ರಾಜ್ಯಭಾರ. ಆದ್ರೆ ಇವರಿಗೆ ಏನು ಗೊತ್ತು? ಇವತ್ತಿನ ಆಧುನಿಕ ಹಿಸ್ಟೋರಿಯನ್ಸ್, ಚರಿತ್ರೆ ಇದು ಮಾಡೋರು, ಅವ್ರಿಗೆ 3,000 ವರ್ಷಗಳಿಂದ ಏನು ಗೊತ್ತಿಲ್ಲ. ಸೊ ಎನಿವೆ, ಸೊ ಅದು ನಮಗೆ ಆಚಾರ್ಯರು ಇದ್ದಾರೆ, ಗುರುಷ್ಯ ಪರಂಪರೆ ಇದೆ. ಸೊ ಅದರಿಂದ ನಮಗೆ ಏನು 3,000 ವರ್ಷಗಳಿಂದ, ಏನು 5,000 ವರ್ಷಗಳಿಂದ ಏನ್ ನಡೀತು ಎಲ್ಲ ಯಥಾರ್ಥವಾದ ಚರಿತ್ರೆ ಗೊತ್ತು. ಸೊ ನಮಗೆ ಪುರಾಣಗಳು ಅಂದ್ರೆ ಪುರಾತನವಾದದ್ದು. ಇದು ಪುರಾಣ ಅಂದ್ರೆ ಅದು ಏನೋ ಒಂದು ಕಟ್ಟುಕತೆ, ಕಲ್ಪನೆ ಅಲ್ಲ. ಇದೆಲ್ಲ ಇತಿಹಾಸ, ಇದೆಲ್ಲ ಚರಿತ್ರೆ. ಸೊ ಹಾಗಾಗಿ ನಮಗೆ ಇನ್ಫಾರ್ಮೇಶನ್ ಇದೆ. ಯುಧಿಷ್ಠಿರ ಮಹಾರಾಜರು ಅವರು ಒಂದೇ ಧ್ವಜದಲ್ಲಿ ವಿಶ್ವವನ್ನು ಆಡಳಿತ ಮಾಡಿದ್ರು. ಸೊ ಪ್ರಭುಪಾದರು ಹೇಳ್ತಾರೆ, ಈಗಲೂ ಕೂಡ ಮಾಡ್ಬೋದು, ಈಗಲೂ ಕೂಡ ಏನ್ ಕಷ್ಟ ಇಲ್ಲ. ಆದ್ರೆ ಮಾಡ್ಬೇಕು ಅಂದ್ರೆ ಕೃಷ್ಣನ ಕೃಪೆಯನ್ನು ಪಡಿಬೇಕು. ಯುಧಿಷ್ಠಿರ ಮಹಾರಾಜರು ಕೃಷ್ಣ ಕೃಪೆ ಪಡೆದಿದ್ದಾರೆ. ಹಾಗೆ ಕೃಷ್ಣನು ಯುಧಿಷ್ಠಿರ ಮಹಾರಾಜನ ರಾಜನಾಗ್ಬೇಕು, ಭಗವಂತನು ನಿರ್ದೇಶಿಸಿದ. ಸೊ ಹಾಗೆ ಈಗ ಎಲ್ಲ ಜನರು, ವಿಶ್ವದ ಜನರು ಭಕ್ತರಾದರೆ ಆಗ ಸಾಧ್ಯ ಆಗತ್ತೆ.
ಕೃಷ್ಣ ತೃಪ್ತಿಗೊಂಡು ಆಗ ನಮಗೆ ಯುನೈಟೆಡ್ ನೇಷನ್ಸ್, ಒಂದೇ ದೇಶ, ನಾವು ಒಂದೇ ಧ್ವಜ ಆಗುತ್ತೆ. ಇಲ್ಲಾಂದ್ರೆ ಅದು ಸುಮ್ಮನೆ ಅದು ನಮ್ಮ ಇದು ಅಷ್ಟೇ, ಒಂದು ಕನಸು ಅಷ್ಟೇ. ಈ ರೀತಿ ಎಲ್ಲ ಒಟ್ಟಿಗೆ ಆಗ್ತೇವೆ ಆಗೋದಿಲ್ಲ. ಸೊ ಹೆಚ್ಚು 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 ದೇಶಗಳು, ಹೆಚ್ಚು ಹೆಚ್ಚು ನಾಡುಗಳು, ಹೆಚ್ಚು ಹೆಚ್ಚು ಇನ್ನ ಕಲಿಯುಗ ಅಂದ್ರೆ ಕಲಹದ ಯುಗ. ಇನ್ನ ನಾವು ಎಲ್ಲ ಒಟ್ಟಿಗೆ ಇರೋ ಬದಲು ಬೇರೆ 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 ಬೇರೆನೇ ಆಗ್ತದೆ. ಏಕರಾಷ್ಟ್ರ, ವಿಶ್ವವ್ಯಾಪಿ ಏಕರಾಷ್ಟ್ರವಾಗಲು ಅವನು ಮಾತ್ರ ನಮಗೆ ಸಹಾಯ ಮಾಡುವುದು. ಸೊ ಕೃಷ್ಣನು ಪರಮಪುರುಷನು, ಅವನೊಬ್ಬನಿಂದಲೇ ಮಾತ್ರ ಇದು ಏಕರಾಷ್ಟ್ರ, ಎಲ್ಲರ ಒಗ್ಗಟ್ಟು ಇದು ಸಾಧ್ಯ. ಇಲ್ಲಾಂದ್ರೆ ಸಾಧ್ಯ. 21 ತತ್ರಾತ ಶುಶ್ರಾವ ಸುಹೃದ್ವಿನಷ್ಟಿಂ ವನಂ ಯಥಾ ವೇಣುಜಬಹ್ನಿ ಸಂಶ್ರಯಂ ಸಂಸ್ಪರ್ಧೆಯ ದಗ್ಧಂ ಅಥಾನು ಚೋಚನ್ ಸರಸ್ವತೀಂ ಪ್ರತ್ಯಗಿಹಾಯ ತೂಷ್ಣೀಂ. ಬಿದಿರಿನ ತಿಕ್ಕಾಟದಿಂದ ಹೊತ್ತಿಕೊಳ್ಳುವ ಬೆಂಕಿಯಲ್ಲಿ ಇಡೀ ಅರಣ್ಯವೇ ಸುಟ್ಟು ಭಸ್ಮವಾಗುವಂತೆ ತನ್ನ ಸಕಲ ಬಂಧು ಪರಿವಾರವು ಉಗ್ರ ಭಾವಾವೇಶದಿಂದ ಹೊಡೆದಾಡಿ ಅಪ್ಪಿತ್ತೆಂದು ಪ್ರಭಾಸ ಕ್ಷೇತ್ರದಲ್ಲಿದ್ದ ವಿದುರನಿಗೆ ಗೊತ್ತಾಯಿತು. ಅನಂತರ ಅವನು ಸರಸ್ವತಿ ನದಿಯು ಹರಿತಿರುವ ಪಶ್ಚಿಮ ದಿಕ್ಕಿನತ್ತ ಹೊರಟ. ಯಾರಾದ್ರೂ ಓದಿ ಇಲ್ಲಿ ಭಾವಾರ್ಥ. ಕೃಷ್ಣ ಹರೇ ಕೃಷ್ಣ. ಭಾವಾರ್ಥ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಕೌರವರು ಮತ್ತು ಯಾದವರು ವಿದುರನ ಬಂಧುಗಳು. ದಾಯಾದಿಗಳ ಯುದ್ಧದಿಂದ ಅವರೆಲ್ಲ ಗತಿಸಿದ ವಿಚಾರ ವಿದುರನಿಗೆ ತಿಳಿಯಿತು. ಅರಣ್ಯದಲ್ಲಿ ಬಿದಿರಿನ ತಿಕ್ಕಾಟವನ್ನು ಮಾನವ ಸಮುದಾಯದ ಭಾವಾವೇಶಗಳಿಗೆ ಹೋಲಿಸಿರುವುದು ಉಚಿತವಾಗಿದೆ. ಇಡೀ ವಿಶ್ವವನ್ನು ಒಂದು ಅರಣ್ಯಕ್ಕೆ ಹೋಲಿಸಲಾಗಿದೆ. ತಿಕ್ಕಾಟದಿಂದಾಗಿ ಅರಣ್ಯದಲ್ಲಿ ಯಾವ ಕ್ಷಣದಲ್ಲಾದರೂ ಬೆಂಕಿ ಹೊತ್ತಿಕೊಳ್ಳಬಹುದು. ಬೆಂಕಿ ಹಚ್ಚಲು ಅರಣ್ಯಕ್ಕೆ ಯಾರೂ ಹೋಗುವುದಿಲ್ಲ. ಆದರೆ ಬಿದಿರು ಮರಗಳ ತಿಕ್ಕಾಟದಿಂದಾಗಿ ಬೆಂಕಿ ಹೊತ್ತಿಕೊಳ್ಳುತ್ತದೆ. ಅದರಿಂದ ಇಡೀ ಅರಣ್ಯ ಸುಟ್ಟು ಭಸ್ಮವಾಗುತ್ತದೆ. ಅಂತೆಯೇ ಪ್ರಾಪಂಚಿಕ ವ್ಯವಹಾರಗಳ ಮಹಾರಣ್ಯದಲ್ಲಿ ಬಹಿರಂಗ ಶಕ್ತಿಯ ಮಾಯೆಯಿಂದ ಬದ್ಧಾತ್ಮರು ಮೋಹಿತರಾಗುತ್ತಾರೆ. ಅವರ ಹಿಂಸಾತ್ಮಕ ಭಾವಾವೇಶಗಳಿಂದಾಗಿ ಯುದ್ಧಾಗ್ನಿ ಹೊತ್ತಿಕೊಳ್ಳುತ್ತದೆ. ಮಳೆಯಿಂದ ಕಾಡುಗಿಚ್ಚು ನಂದುವಂತೆ ಅಂತಹ ಪ್ರಾಪಂಚಿಕ ಕಿಚ್ಚು ಸಾಧು ಸಂತರ ಅನುಗ್ರಹವೆಂಬ ಮೋಡ ಸುರಿಸುವ ಮಳೆಯಿಂದ ಮಾತ್ರವೇ ಶಾಂತವಾಗುತ್ತದೆ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಬಹಳ ಚೆನ್ನಾಗಿ ಕೊನೆಗೆ ಹೇಳ್ತಾ ಇರೋದು, ಸಂಸಾರ ದಾವಾನದಲ್ಲಿ ಇರೋದು ಪ್ರಾಣಾಯ ಕಾರುಣ್ಯಧನಾಗನ ಪ್ರಾಪ್ತಸ್ಯ ಕಲ್ಯಾಣ ಗುಣಾರ್ಣವಸ್ಯ ವಂದೇ ಗುರು ಶ್ರೀ ಚರಣಾರವಿಂದ. ಸೊ ನಾವು ಬೆಳಿಗ್ಗೆ ನಮ್ಮ ಗುರುಗಳು, ಗುರು ಪರಂಪರೆ, ಆಚಾರ್ಯರು, ಶುದ್ಧ ಭಕ್ತರು, ಸೊ ಅವರಿಗೆ ನಾವು ಪ್ರಾರ್ಥನೆ ಮಾಡೋದು. ಸೊ ಈ ಭೌತಿಕ ಜಗತ್ತು ನಾವೆಲ್ಲಿದ್ದೇವೆ, ನಾವು ಇದು ಈ ರೀತಿ ಕಾಡ್ಗಿಚ್ಚು, ಯಾವಾಗ ಕಾಡಲ್ಲಿ ಬೆಂಕಿ ಬರುತ್ತೆ, ಯಾವಾಗ ನಮ್ಗೆ ದುಃಖಗಳು ಬರುತ್ತೆ, ಯಾವಾಗ ಅಪಾಯಗಳು ಬರುತ್ತೆ ಗೊತ್ತಿಲ್ಲ ನಮ್ಗೆ. ನಮ್ಮ ಕೈಯಲ್ಲಿ ಇಲ್ಲ ಇದು. ನಾವು ತುಂಬಾ ಚಿಕ್ಕ ಜೀವಿ ನಾವು. ಸೊ ನಮ್ಮ ಕೈಯಲ್ಲಿ ಏನಿದೆ ಈ ಜಗತ್ತು, ಇಷ್ಟು ದೊಡ್ಡ ಜಗತ್ತು ಇದು. ಸೊ ಹಾಗೆ ಇಲ್ಲಿ ಇದು ಹೇಗೆ ಇದರಲ್ಲಿ ನಮಗೆ ನಿವಾರಣೆ, ಕಾಡ್ಗಿಚ್ಚಿ ನಿವಾರಣೆ ಅಂದ್ರೆ ಆ ಮೋಡಗಳು ಆ ಮಳೆ ಸುರಿಸ್ಬೇಕು. ಸೊ ಮೋಡಗಳಿಗೆ ಆ ಶಕ್ತಿ ಇದೆ. ಮೋಡಗಳಿಗೆ ಆ ಸಾಗರದಿಂದ ನೀರನ್ನು ತೆಗೆದುಕೊಂಡು ಸೂರ್ಯನ ಇದರಿಂದ ಆ ಸಹಾಯದಿಂದ ತೆಗೆದುಕೊಳ್ಳೋ ಶಕ್ತಿ ಇದೆ ಅವರಿಗೆ. ಸೊ ಹಾಗೆ ಆಚಾರ್ಯರು, ಶುದ್ಧ ಭಕ್ತರು ಕೃಷ್ಣನ ಶಕ್ತಿಯನ್ನು ಅವರು ಪಡ್ಕೊಂಡಿದ್ದಾರೆ, ಕೃಷ್ಣನ ಕೃಪೆಯನ್ನು ಪಡ್ಕೊಂಡಿದ್ದಾರೆ. ಕೃಷ್ಣ ಕೃಪಾಮೂರ್ತಿ ಅಂತ ಹೇಳ್ತಾರೆ. ಸೊ ಹೀಗೆ ಅವರು ಆ ಭಗವಂತನ ಕೃಪೆಯನ್ನು ಇರೋದ್ರಿಂದ ಅವರ ಒಂದು ಇದರಿಂದ ನಮಗೆ ಈ ಕಾಡ್ಗಿಚ್ಚು, ಭೌತಿಕ ಜಗತ್ತಿನ ಕಾಡ್ಗಿಚ್ಚು ಇದು ಏನು ಪರಿಹಾರ ಇಲ್ಲ. ಅವರ ಕೃಪೆ, ಅವರ ಕರುಣೆ. ಮೂಲತಃ ಕರುಣೆ ಕೃಷ್ಣನದೇ. ಸೊ ಆ ಕೃಷ್ಣನ ಕರುಣೆಯನ್ನು ಆ ಶುದ್ಧ ಭಕ್ತರು, ಆಚಾರ್ಯರು ಅವರು ಅದನ್ನ ಅವರ ಕೈಯಲ್ಲಿದೆ. ಅವರಿಗೆ ಅವರ ಭಗವಂತನು ಅವ್ರಿಗೆ ಕೊಟ್ಟಿದ್ದಾನೆ, ಆ ಶಕ್ತಿಯನ್ನು. ಸೊ ಅವ್ರ ಮೂಲಕ ಅದು ನಮ್ಮ ಮೇಲೆ ಬೀಳುತ್ತೆ. ಸೊ ನಂತರ ಇವರ ಹಾಗೆ ಪ್ರವಾಸ ಮುಂದುವರಿಯುತ್ತೆ. ಇಲ್ಲಿ ಸರಸ್ವತಿ ತಟದಲ್ಲಿ, ಸರಸ್ವತಿ ನದಿಯ ದಡೆಯಲ್ಲಿ 11 ಯಾತ್ರಾ ಸ್ಥಳಗಳಿದ್ದವು. ಅವೆಂದರೆ ತ್ರಿತ, ಉಷನ, ಮನು, ಪೃಥು, ಅಗ್ನಿ, ಅಸಿತ, ವಾಯು, ಸುದಾಸ, ಗೋ, ಗುಹ ಮತ್ತು ಶ್ರಾದ್ದ ದೇವ. ವಿದುರನು ಎಲ್ಲ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಕರ್ಮಗಳನ್ನು ಆಚರಿಸಿದನು. ಸೊ ತೀರ್ಥ ಯಾತ್ರೆಯಲ್ಲಿ ತೀರ್ಥಕ್ಷೇತ್ರಕ್ಕೆ ಹೋದ್ರೆ ಕ್ರಮಗಳಿವೆ. ಹೇಗೆ ಅಲ್ಲಿ ಹೋದಾಗ ಅಲ್ಲಿ ಹೇಗೆ ನಡ್ಕೊಳ್ಬೇಕು ಅಂತ ಒಂದು ಕ್ಷೇತ್ರದಲ್ಲಿ ಅದೆಲ್ಲವನ್ನು ಕಟ್ಟುನಿಟ್ಟಾಗಿ ಆಚರಿಸ್ತೇವೆ.
ಅನ್ಯಾನಿ ಚೇಹ ದ್ವಿಜದೇವ ದೇವೈ ಕೃತಾನಿ ನಾನಾಯತನಾನಿ ವಿಷ್ಣು ಪ್ರತ್ಯಂಗ ಮುಖ್ಯಾಂಕಿತ ಮಂದಿರಾಣಿ ಯದ್ ದರ್ಶನಾತ್ ಕೃಷ್ಣಂ ಅನುಸ್ಮರತಿ. ಅಲ್ಲಿ ಮಹರ್ಷಿಗಳು ಮತ್ತು ದೇವತೆಗಳು ಸ್ಥಾಪಿಸಿದ ದೇವೋತ್ತಮ ಪರಮಪುರುಷ ವಿಷ್ಣುವಿನ ವಿವಿಧ ರೂಪಗಳ ಇನ್ನೂ ಅನೇಕ ದೇವಾಲಯಗಳಿದ್ದವು. ಈ ದೇವಸ್ಥಾನಗಳು ಭಗವಂತನ ಮುಖ್ಯ ಲಾಂಛನಗಳಿಂದ ಅಂಕಿತವಾಗಿದ್ದವು. ಅವು ಪ್ರತಿಯೊಬ್ಬರಿಗೂ ಮೂಲ ದೇವೋತ್ತಮ ಪುರುಷ ಶ್ರೀಕೃಷ್ಣನ ನೆನಪನ್ನು ತರುತ್ತಿದ್ದವು. ಸೊ ಇಲ್ಲಿ ಅವರ ತೀರ್ಥಯಾತ್ರೆ ಮುಂದುವರಿತಾ ಇದೆ. ಸೊ ತೀರ್ಥಯಾತ್ರೆಯಲ್ಲಿ ಅವರು ಹೀಗೆ ವಿಷ್ಣುವಿನ ಎಷ್ಟೋ ಮಂದಿರಗಳು ಎಲ್ಲ ಅವರು ಭೇಟಿ ಮಾಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ವಿಷ್ಣುವಿನ ಇಲ್ಲೂ ಭಾವಾರ್ಥ ಬಹಳ ಚೆನ್ನಾಗಿದೆ ಪ್ರಭುಪಾದರು. ಹೇಗೆ ಆ ಮಂದಿರಗಳಲ್ಲಿ ಭಗವಂತನ ಅಂಕಿತವಾಗಿರುವ ಸುದರ್ಶನ ಚಕ್ರ ಅದನ್ನು ನಾವು ಮೇಲೆ ಎತ್ತರದಲ್ಲಿ ಮಾಡ್ತೇವೆ ದೇವಸ್ಥಾನಗಳನ್ನು. ಎತ್ತರ ಅದು ಪ್ರಭುಪಾದ ಹೇಳ್ತಾರೆ, ಎತ್ತರದಿಂದ ಮಾಡೋದ್ರಿಂದ ತುಂಬಾ ದೂರ ಕೂಡ ಜನರು ಭಗವಂತನ ಮಂದಿರಕ್ಕೆ ಒಳಗೆ ಬರ್ಲಿಲ್ಲ ಅಂದ್ರೂ ಅವರು ದೂರದಿಂದಲೇ ಭಗವಂತನ ಮಂದಿರದ ಗೋಪುರವನ್ನು ನೋಡ್ಬೋದು. ನೋಡಿ ಶ್ರೀರಂಗಮೆಲ್ಲ ಹೋಗಿದ್ದೀರಾ, ನೀವು ನೋಡಿದ್ದೀರಾ. ಸೊ ಇಲ್ಲಿ ಕುಂಭಕೋಣಂ ಅಲ್ಲೂ ಕೂಡ ಇದೆ, ಅಲ್ಲಿ ಸಾರಂಗಪಾಣಿ ತುಂಬಾ ಎತ್ತರವಾದ ರಾಜಗೋಪುರ ಹೇಳ್ತಾರೆ. ಶ್ರೀರಂಗಮಲ್ಲಿ ನಂಬರ್ 1, ಇನ್ನೊಂದು ನಂಬರ್ 2, ನಂಬರ್ 3 ಸಾರಂಗಪಾಣಿ ಕುಂಭಕೋಣಂ. ಹೀಗೆ ಎಷ್ಟೋ ದೂರಗೆ ಕಾಣುತ್ತೆ ಮಂದಿರಗಳ ಗೋಪುರ. ನನಗೂ ಕೂಡ ನಾನು ಬೆಂಗಳೂರಲ್ಲಿ ಇದ್ದಾಗ, ನಾನು ಸ್ಟೂಡೆಂಟ್ ಆಗಿದ್ದಾಗ ಕಾಲೇಜಿಂದ ಹೋಗುವಾಗ ಬರುವಾಗ ದಾರಿಯಲ್ಲಿ ರಸ್ತೆಲೇ ಕಾಣ್ತಾ ಇತ್ತು ನಮ್ಮ ಇಸ್ಕಾನ್ ಮಂದಿರ ಅಲ್ಲಿ ರಾಜನಗರಲ್ಲಿ. ಅಲ್ಲಿ ಅದರ ಇದು ಕಾಣ್ತಾ ಇತ್ತು ಅಲ್ಲಿ ಆ ಸಮಯದಲ್ಲಿ. ಆದ್ರೆ ಈಗ ಸಿಟಿ ಬೆಳೆದೋಗಿದೆ ಅಲ್ಲಿ. ಆ ಸಿಟಿ ಬೆಳೆದೋಗಿ ನನಗೆ ಆಶ್ಚರ್ಯ ಆಯ್ತು. ಅಂತ ಒಂದು ದೊಡ್ಡ ಒಂದು ಇದು ನಮ್ಮ ಪಾಯಿಂಟ್ ಅದು ಆ ಸಮಯದಲ್ಲಿ 25 ವರ್ಷ ಹಿಂದೆ, 25 ವರ್ಷ ಹಿಂದೆ. ಆದ್ರೆ ಈಗ ನೋಡಿದ್ರೆ ಅದು ಹಿಂದೆನೆ ಒಂದು ಇವರು ದೊಡ್ಡ ಸ್ಕೈ ಸ್ಕ್ರೇಪರ್, ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ. ಯಾರು ಫ್ಲಾಟ್ ಇದು ಆಮೇಲೆ ಕಾಣಿಸೋದಿಲ್ಲ. ಹಿಂದೆನೆ ಅದ್ರ ಹಿಂದೆನೆ ಹೋದ್ರು ಕೂಡ ಅಲ್ಲಿ 80 ಫೀಟ್ ರೋಡ್, ರಾಜ್ಕುಮಾರ್ ರೋಡ್ ಹಿಂದೆ ಹೋದ್ರೆ ಕೂಡ ನಾವು ಬಿಲ್ಡಿಂಗ್ ಕಾಣುತ್ತೆ. ಎನಿವೆ ಆಕ್ಚುಲಿ ಹೇಳ್ತಾ ಇರೋದು ಹೀಗೆ ಹಿಂದೆ ವೈದಿಕ ಕಾಲದಲ್ಲಿ ಅಂದ್ರೆ ಮಂದಿರಗಳು ಆ ರೀತಿಯಲ್ಲಿ ದೊಡ್ಡದಾಗಿ ಮತ್ತೆ ಎತ್ತರ ಜಾಗದಲ್ಲಿ ಅವ್ರು ನಿರ್ಮಿತವಾಗ್ತಾ ಇತ್ತು. ಮತ್ತೆ ಜನರು ಭಗವಂತನನ್ನು ಆಗಿ ಸ್ಮರಿಸಬಹುದಾಗಿತ್ತು. ಹೇಗೆ ನಾವು ಹೇಳ್ತೇವಲ್ಲ, ಒಬ್ಬ ಭಕ್ತನಂದ್ರೆ ಅವರು ತಿಲಕ ಧಾರಣೆ ಮಾಡೋದ್ರಿಂದ ನಾವು ಕೃಷ್ಣನ ಸ್ಮರಣೆ ಆಗುತ್ತೆ. ಸೊ ಯಾಕೆ ನಾವು ಒಂದು ತಿಲಕ ಧಾರಣೆ ಮಾಡಿ, ಒಂದು ನಮಗೆ ನಮ್ಮ ರಕ್ಷಣೆ, ನಮ್ಮ ದೇಹದ ರಕ್ಷಣೆ. ಓಂ ಕೇಶವಾಯ ನಮ, ಓಂ ನಾರಾಯಣಾಯ ನಮ, ಓಂ ಮಾಧವಾಯ ನಮ, ಓಂ ಗೋವಿಂದಾಯ ನಮ. ಸೊ ಹೀಗೆ ನಾವು ಭಗವಂತನ ಮಂದಿರಗಳ ಸೂಚನೆಯಾಗಿ ತಿಲಕವನ್ನು ಧಾರಣೆ ಮಾಡ್ತೀವಿ. ಆದ್ರೆ ಇನ್ನೊಂದು ನಮ್ಮನ್ನು ನೋಡಿದಾಗ, ನಾನು ಇನ್ನೊಂದು ಭಕ್ತನ ನೋಡಿದಾಗ, ಇನ್ನೊಂದು ಭಕ್ತಿಯನ್ನು ನೋಡಿದಾಗ ನನಗೆ ಇದು ನೋಡಿದ್ದೆ ತಿಲಕವನ್ನು, ಕೃಷ್ಣನ ನೆನಪು ಬರುತ್ತೆ. ಇವರು ಕೃಷ್ಣನ ಭಕ್ತರು. ಸೊ ಹೀಗೆ ಕೃಷ್ಣ ಹೇಗೋ ಕೃಷ್ಣ ನೆನಪು ಮಾಡ್ಬೋದು. ಸೊ ಹಾಗೆ ಹೇಳ್ತಾ ಇದ್ದಾರೆ, ಈ ಮಂದಿರಗಳು ಕೂಡ ಒಂದು ಎತ್ತರ ಜಾಗದ ಇದ್ರಲ್ಲಿ ಮಾಡ್ತಾ ಇದ್ರು, ಇಲ್ಲ ದೊಡ್ಡದಾಗಿ ಮಾಡ್ತಾ ಇದ್ರು, ಇಲ್ಲ ಅದ್ರ ಮೇಲೆ ಈ ಸುದರ್ಶನ ಚಕ್ರ. ನೀವು ಇದಕ್ಕೆ ಹೋದಾಗ ಜಗನ್ನಾಥ್ ಪುರಿಗೆ ಹೋದಾಗ ನೋಡ್ಬೋದು, ಇಷ್ಟು ದೂರದಿಂದಾನೇ ನೀವು ಜಗನ್ನಾಥ್ ಪುರಿಯಲ್ಲಿ ದಾರಿಯಲ್ಲೇ ನೀವು ಜಗನ್ನಾಥನ ಸುದರ್ಶನವನ್ನು ಇದನ್ನು ನೋಡ್ತೀರಾ, ನೀವು ಆ ಕಂಬವನ್ನು ನೋಡ್ತೀರಾ, ಧ್ವಜ ಕಂಬ ಇದನ್ನು ನೋಡ್ತೀರಾ. ಹೀಗಾಗಿ ನಮ್ಗೆ ಭಗವಂತ ನೆನಪು ಬರುತ್ತೆ ನಮ್ಗೆ. ಇದು ಅಗತ್ಯ. ಇದು ಈ ರೀತಿ ಇದು ವೈದಿಕ ಸಂಸ್ಕೃತಿ. ಇದು ಶ್ರೀಲ ಪ್ರಭುಪಾದ ಹೇಳ್ತಾರೆ ನೋಡಿ, ವಿದುರರು ಇದೆಲ್ಲ ಭೇಟಿ ಮಾಡ್ತಾ ಇದ್ದು 5000 ವರ್ಷಗಳ ಹಿಂದೆ. ಅಂದರೆ ಈ ದೇವಸ್ಥಾನಗಳು, ದೇವಾಲಯಗಳು ಯಾವಾಗಿಂದಲೂ ಕೂಡ ಇದೆ. ಐತಿಹಾಸಿಕವಾಗಿ ನಾವು ಕೇಳಿದ್ರೆ ನಾವು ಕೇಳ್ತೇವೆ, ಇಲ್ಲಿ ಶ್ರೀರಂಗಂ ಮಂದಿರ, ಈ ರಾಜರು ಇದನ್ನ ಮತ್ತೆ ಇದು ಮಾಡಿದ್ರು, ಇಲ್ಲ ಈಗ ಕೃಷ್ಣದೇವರಾಯ ತಿರುಪತಿಯನ್ನು ಇದು ಮಾಡಿದ್ರು. ಈ ರೀತಿ ನಾವು ಐತಿಹಾಸಿಕವಾಗಿ ಚಾರಿತ್ರ್ಯವಾಗಿ ಕೇಳ್ತೇವೆ. ಯಾಕಂದ್ರೆ ಆಗ ಮಂದಿರಗಳು, ಕಟ್ಟಡಗಳು ಅದು ಕಾಲದ ಸಮಯದಲ್ಲಿ ಸ್ವಲ್ಪ ಪಾಳು ಬೀಳ್ತವೆ. ಹಾಗೆ ಅದು ಆಗಿನ ಸಮಯದ ಭಕ್ತರು ಅದನ್ನ ಮತ್ತೆ ಪುನಃ ಸ್ಥಾಪನೆ ಮಾಡ್ತಾರೆ. ಆದ್ರೆ ಭಗವಂತನ ಈ ಮೂರ್ತಿಗಳೇನಿದೆ ಇವು ತುಂಬಾ ಹಳೆಯದು. ಶ್ರೀರಂಗನಾಥ, ಬಾಲಾಜಿ, ಉಡುಪಿ ಶ್ರೀಕೃಷ್ಣ, ನಮ್ಮ ವೃಂದಾವನದ ಮಂದಿರಗಳು, ಮದನ್ ಮೋಹನ, ಇದೆಲ್ಲ ಈ ಮೂರ್ತಿಗಳು, ದಿವ್ಯ ಮೂರ್ತಿಗಳು ಇದು ಯಾವಾಗ ಸಮಯದಿಂದನೂ ಇದ್ದಾರೆ ಇರಲ್ಲ. ಆದ್ರೆ ಮಂದಿರಗಳು, ಕಟ್ಟಡ ಇದು ಹೊಸದಾಗ ಆಗುತ್ತೆ. ಆದ್ರೆ ಕೆಲವೊಮ್ಮೆ ನಮ್ಮ ಭಾರತೀಯ ಇವರೇ ಅಂತ ಹೇಳ್ತಾರೆ, ಅವರು ಸನಾತನ ಧರ್ಮಕ್ಕೆ ಸೇರಿದವರು ಅಂತ ಹೇಳ್ತಾರೆ. ಆದ್ರೆ ಅವ್ರಿಗೆ ಮೂರ್ತಿಯ ಪೂಜೆಯ ಬಗ್ಗೆ, ಮಂದಿರಗಳ ಬಗ್ಗೆ ನಂಬಿಕೆ ಇಲ್ಲ. ಅವರೆಲ್ಲ ಅಪಪ್ರಚಾರ ಮಾಡ್ತಾರೆ. ಇದೆಲ್ಲ ದೇವಸ್ಥಾನಗಳೆಲ್ಲ ಇದು ಆಧುನಿಕ, ಇದು ಹಿಂದೆ ಅಂದ್ರೆ ವೈದಿಕ ಇದರಲ್ಲಿ ಇದೆಲ್ಲ ಇಲ್ಲ, ಆಕಾರವಾಗಿ ಸಾಕಾರವಾಗಿ ನೋಡೋದಿಲ್ಲ ಅಂತೆಲ್ಲ ಹೇಳ್ತಾರೆ. ಸೊ ತುಂಬಾ ಬಹಳ ಒಂದು ಅಪಪ್ರಚಾರ ಎಲ್ಲರೂ ಮಾಡ್ತಾರೆ. ಸೊ ಶ್ರೀಲ ಪ್ರಭುಪಾದರು ಆ ಪಾಯಿಂಟ್ ಕೂಡ ಹೇಳ್ತಾರೆ. ನೋಡಿ, ವಿದುರರು 5000 ವರ್ಷಗಳ ಹಿಂದೆ ಆಗ ಈ ಮಂದಿರಗಳನ್ನು ಅವರು ಭೇಟಿ ಮಾಡಿದ್ರು. ನೋಡಿ, ಮಂದಿರ ಅಂತಾನೆ ಪದ ಇದೆ ಇಲ್ಲಿ ಈ ಶ್ಲೋಕ ನೋಡಿ. ಅನ್ಯಾನಿ ಚೇಹ ದ್ವಿಜದೇವ ದೇವೈ ಕೃತಾನಿ ನಾನಾ ಯತನಾನಿ ವಿಷ್ಣು. ಅದು ಕೂಡ ವಿಷ್ಣು ಮಂದಿರ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದ. ಅದನ್ನು ಕೂಡ ಭಾವಾರ್ಥದಲ್ಲಿ ಹೇಳ್ತಾರೆ. ಮಂದಿರ ಅಂದ್ರೆ ಇರ್ಬೋದು, ದೇವತೆಗಳ ಮಂದಿರ ಇರ್ಬೋದು, ಆದ್ರೆ ಅದು ನಾವು ಅಲ್ಲಿ ಹೋಗಿ ಗೌರವಿಸ್ತೇವೆ ಅವ್ರನ್ನ. ಆದ್ರೆ ನಿಜವಾದ ಮಂದಿರ ಅಂದ್ರೆ, ದೇವಸ್ಥಾನ ಅಂದ್ರೆ ಅದು ವಿಷ್ಣುವಿನ ದೇವಸ್ಥಾನ, ವಿಷ್ಣು ಮಂದಿರ. ಸೊ ಅದು ತೀರ್ಥಕ್ಷೇತ್ರ, ಅದು ವೈಕುಂಠ. ಇಲ್ಲಾಂದ್ರೆ ಅದು ಭೌತಿಕ ಒಂದು
ದೇವತೆಯ ಒಂದು ಸೂಚನೆ, ಒಂದು ಈ ಭೌತಿಕ ಬರಗಾದ್ರೆ ಒಂದು ಒಳ್ಳೆ ಪದವಿ ಅಂತ ಹೇಳ್ಬೋದು. ಆ ರೀತಿ ಅವ್ರು ಗೌರವ ಕೊಡ್ಬೋದು. ಆದ್ರೆ ವಿಷ್ಣು ಮಂದಿರಕ್ಕೆ ಬೇರೆ ಮಂದಿರಕ್ಕೆ ಬಹಳ ವ್ಯತ್ಯಾಸ ಆಗಿದೆ. ವಿಷ್ಣು ಮಂದಿರ ಸಾಕ್ಷಾತ್ ವೈಕುಂಠ, ವಿಮಾನ, ಅಲ್ಲಿಂದ ವಿಮಾನದ ಮೇಲಿರುತ್ತೆ, ವಿಮಾನ ಕೂಡ ಇರುತ್ತೆ ಅಲ್ಲಿ, ವೈಕುಂಠ ವಿಮಾನ. ಪ್ರತ್ಯಂಗ ಮುಖ್ಯಾಂ ಕಿತ ಮಂದಿರಾಣಿ, ಸೊ ಈ ಮಂದಿರಗಳನ್ನು ವಿಷಯ ಅವರು ಭೇಟಿ ಕೊಟ್ಟಿದ್ದಾರೆ. ಮಂದಿರಗಳನ್ನು ಇದೆ, ನಮ್ಮ ಇದು ಸಂಸ್ಕೃತಿ, ಇದು ವೈದಿಕ ಸಂಸ್ಕೃತಿ. ಯದ್ ದರ್ಶನಾತ್ ಕೃಷ್ಣಂ ಅನುಸ್ಮರಂತಿ, ಅದರಿಂದ ಕೃಷ್ಣನ ಸ್ಮರಣೆ ನಮ್ಗೆ ಹೆಚ್ಚಾಗುತ್ತೆ. ಕೃಷ್ಣನನ್ನು ಮತ್ ನಾವು ನಮ್ಮ ಹೃದಯದಲ್ಲೇ ನಾವು ಕೃಷ್ಣನ ಇದನ್ನು ಇದ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ನಮ್ಗೆ. ಸೊ ಅದಕ್ಕೆ ಮುಖ್ಯ ಮಂದಿರ ಹೋಗೋದು, ಮಂದಿರದಲ್ಲಿ ಸೇವೆ ಮಾಡೋದು ಭಗವಂತ ಅನ್ನೋದು, ಅದು ಬಹಳ ಮುಖ್ಯ ಆಗುತ್ತೆ, ಅದು ಅತ್ಯಗತ್ಯ ಆಗುತ್ತೆ. 18ನೇ ಅಧ್ಯಾಯ ಭಗವದ್ಗೀತೆ ಶ್ರೀಲ ಪ್ರಭುಪಾದ ಬರೀತಾರೆ, ಪ್ರತಿ ದಿವಸ ಮಂದಿರಕ್ಕೆ ನೀವು ಹೋಗ್ಬೇಕು, ಅಲ್ಲಿ ಭಗವಂತನಿಗೆ ನಮಸ್ಕಾರವನ್ನು ಅರ್ಪಿಸಬೇಕು. ರೆಗ್ಯುಲೇಟಿವ್ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದ. ಸೊ ಹೀಗೆ ಇದು ಮಂದಿರ, ಇದು ಮುಖ್ಯ. ಇದು ನಾವು ಇಲ್ಲೊಂದು ಮನೆಯಲ್ಲೇ ನಾವು ಆ ರೀತಿ ಮಂದಿರವನ್ನು ಸ್ಥಾಪನೆ ಮಾಡಿ ಭಗವಂತನ ಆರಾಧಿಸಿ ಅವನನ್ನು ಸೇವೆ ಮಾಡಬೇಕು. ಹೊರಗೆ ಒಂದು ಮಂದಿರನೋ ಇಲ್ಲಾಂದ್ರೆ ನಮ್ಮ ಮನೆಯಲ್ಲೇ ನಾವು ಒಂದು ಮಂದಿರವನ್ನು ಸ್ಥಾಪನೆ. ಸೊ ಇದು ಮುಖ್ಯ ಇದೆ ಇದು. ಆಮೇಲೆ ಆ ಮಂದಿರಗಳು ವಿಷ್ಣು ಮಂದಿರಗಳಾಗಿರ್ಬೇಕು, ಮತ್ತೆ ದ್ವಿಜದೇವ ದೇವೈ. ಸೊ ಹಾಗೆ ಇವರು ವಿಸಿಟ್ ಮಾಡಿದ್ದೆಲ್ಲ ಮಂದಿರಗಳು ಸಾಮಾನ್ಯ ಮಂದಿರಗಳಲ್ಲ, ಅದು ದ್ವಿಜದೇವರು ಸ್ಥಾಪನೆ ಮಾಡಿ, ದ್ವಿಜದೇವರು ಮತ್ತೆ ದೇವತೆಗಳು ದೇವೈ. ಸೊ ಇಲ್ಲಿ ನಾವು ಕೇಳ್ತೀವಲ್ಲ, ಇಲ್ಲಿ ಉಡುಪಿಯಲ್ಲಿ ಮಧ್ವಾಚಾರ್ಯ ಅಂತ ದೊಡ್ಡ ಭಕ್ತರ ಆಚಾರ್ಯ ಸ್ಥಾಪನೆ ಮಾಡಿದ್ದು. ಮತ್ತೆ ಆ ಮೂರ್ತಿ ಯಾರು ಪೂಜಿಸಿದ್ದು, ಅದನ್ನ ಸಾಕ್ಷಾತ್ ದೇವಕಿ ಅವರು ಪೂಜೆ ಮಾಡಿದ್ದು ಮೂರ್ತಿ. ಅದು ದೇವಕಿ ಪೂಜೆ ಮಾಡಿದ್ರೆ ರುಕ್ಮಿಣಿ ದೇವಿ ಪೂಜೆ ಮಾಡಿದ. ನಂಗೆ ಯಾವಾಗ ಕನ್ಫ್ಯೂಷನ್, ರುಕ್ಮಿಣಿ ದೇವಿ. ಓಕೆ, ಈಗ ರುಕ್ಮಿಣಿ ದೇವಿ ಪೂಜೆ ಮಾಡಿ ನೋಡಿ, ಸಾಕ್ಷಾತ್ ಮಹಾಲಕ್ಷ್ಮಿ ಅವರು ಪೂಜಿಸಿದ ಮೂರ್ತಿ. ಸೊ ಹಾಗೆ ಈ ಮೂರ್ತಿಗಳು ಇದು ಇದಕ್ಕಿನ್ನ ವಿಶೇಷತೆ, ಇನ್ನ ಸ್ಪೆಷಲ್. ಅವರೇ ಸ್ಥಾಪನೆ ಮಾಡಿದ್ರು, ಹಾಗೆ ಅವರೇ ಅದನ್ನು ಪೂಜಿಸಿದ್ದು, ಅವರೇ ಸೇವೆ ಮಾಡಿದ್ದು ಖುದ್ದಾಗಿ. ಹಾಗೆ ಗುರುವಾಯೂರು ಕೂಡ ಗುರು ಮತ್ತು ವಾಯು, ಬೃಹಸ್ಪತಿ ಮತ್ತು ವಾಯುದೇವರು. ಮತ್ತೆ ಅದನ್ನು ಪೂಜೆ ಮಾಡಿದ್ದು ದೇವಕಿ. ಸೊ ಅದು ಕನ್ಫ್ಯೂಷನ್ ಆಗಿ ಯಾವಾಗಲೂ ಕೃಷ್ಣನ ತಾಯಿಯೇ ಪೂಜೆ ಮಾಡಿದ್ದು ಆ ಮೂರ್ತಿ ಅದು. ಮತ್ತೆ ಶ್ರೀರಂಗನಾಥ ಅದು ಬ್ರಹ್ಮದೇವ ಪೂಜೆ ಮಾಡಿದ್ದು. ಸೊ ಹೀಗೆ ಆ ದೊಡ್ಡ ದೊಡ್ಡ ಆಚಾರ್ಯರು, ರಾಮಾನುಜಾಚಾರ್ಯರು ಅವ್ರಿಗೆ ಸೇವೆ ಮಾಡಿದ್ದು ನೋಡಿ ಎಷ್ಟು. ಹಾಗೆ ನಮ್ಗೆ ನಮ್ಮ ಇಸ್ಕಾನ್ ಅಲ್ಲೂ ಕೂಡ ಶ್ರೀಲ ಪ್ರಭುಪಾದರು ಅವರು 108 ಕೇಂದ್ರಗಳು ಅವರೇ ವೈಯಕ್ತಿಕ ಸಮಯದಲ್ಲಿ ಮಾಡಿದ್ದು. ಆ ಕೇಂದ್ರಗಳು ಕೂಡ ತುಂಬಾ ಮಹತ್ತರವಾಗುತ್ತೆ. ಈ ವೃಂದಾವನದಲ್ಲಿ ರಾಧಾ ಶ್ಯಾಮ ಸುಂದರ್, ಬಾಂಬೆ ಜುಹು ಅಲ್ಲಿ ಪ್ರಭುಪಾದರು, ರಾಧಾ ರಾಸ್ ಬಿಹಾರಿ. ಸೊ ಹೀಗೆ ಹೈದರಾಬಾದ್ ಕೂಡ ಶ್ರೀಲ ಪ್ರಭುಪಾದರೆ ಅಲ್ಲಿ ಅವರೇ ಸ್ಥಾಪನೆ ಮಾಡಿದ್ದು ಆ ಮೂರ್ತಿಗಳು ಕೂಡ. ಸೊ ಎನಿವೆ, ಸೊ ಈ ರೀತಿ ಆಚಾರ್ಯರು ಅವರು ಸೇವಿಸಿದ, ಅವರು ಪೂಜಿಸಿದ ಇದಕ್ಕೆ ಇನ್ನೂ ಬಹಳ ಇದೆ, ಅದು ಇನ್ನೂ ಅದಕ್ಕೆ ಸ್ಪೆಷಲ್ ಸಿಗ್ನಿಫಿಕೆನ್ಸ್ ಇದೆ. ಸೊ ಇದು ಮುಖ್ಯ ಇದು. ಸೊ ವಿದುರರು ಇದೆಲ್ಲ ಮಾಡಿದ್ರು, ಈ ರೀತಿ ಅವರು ತೀರ್ಥಯಾತ್ರೆ ಕೈಗೊಂಡರು, ಭಗವಂತನ ಮಂದಿರಗಳನ್ನು ಅಲ್ಲಿ ಭೇಟಿ ಕೊಟ್ಟರು, ಭಗವಂತನ ಅಲ್ಲಿ ಸೇವೆ ಮಾಡಿದ್ರು. ಅದರಿಂದ ಅವರು ಇನ್ನೂ ಹೆಚ್ಚು ಅವರು ಭಗವಂತನ ಸ್ಮರಣೆಯಲ್ಲಿ ಹೆಚ್ಚು ಸಮಾಧಿ ಸ್ಥಿತಿಗೆ ಹೋಗ್ತಾರೆ. ಭಾವಾರ್ಥ ಮುಂದೆ ಓದಿ ನೀವು, ಬಹಳ ಚೆನ್ನಾಗಿದೆ ಭಾವಾರ್ಥ. 24 ತತಸ್ತ್ವತಿವ್ರಜ್ಯ ಸುರಾಶ್ರಂ ವೃದ್ಧಂ ಸೌವೀರ ಮತ್ಸ್ಯ ಕುರುಜಾಂಗಲಾಂಶ ಕಾಲೇನ ತಾವದ್ ಯಮುನಾಮುಪೇತ್ಯ ತತ್ರ ಉದ್ಧವಂ ಭಾಗವತಂ ದದರ್ಶ. ಸೊ ಇಲ್ಲಿಂದ ಅವರೆಲ್ಲ ಹೋದ್ರು. ಈಗ ಪ್ರಭಾಸ ಕ್ಷೇತ್ರದಿಂದ ಮತ್ತೆ ಸರಸ್ವತಿ ನದಿಯ ತಟವನ್ನು ಇಟ್ಕೊಂಡು 12 ಆ ದಿವ್ಯ ಧಾಮಗಳು, ಆ ತೀರ್ಥಕ್ಷೇತ್ರಗಳು, ಅದನ್ನು ಭೇಟಿ ಕೊಟ್ರು. ಮತ್ತೆ ಅಲ್ಲಿಂದ ಎಲ್ಲಿಗೆ ಬಂದ್ರು ಅವರು, ಯಮುನಾ ನದಿ ತೀರಕ್ಕೆ ಬಂದ್ರು. ಅನಂತರ ವಿದುರ ಅತ್ಯಂತ ಶ್ರೀಮಂತ ಪ್ರಾಂತಗಳಾದ ಸೌರಾಷ್ಟ್ರ, ಇಲ್ಲಿ ಸೌರಾಷ್ಟ್ರ ಅಂತ ಹೇಳ್ತಾ ಇದ್ದಾರೆ, ಸೂರತ್ ರಾಜ್ಯ, ಸೌರಾಷ್ಟ್ರ, ಸೂರತ್, ಸೌವೀರ, ಮತ್ಸ್ಯ ಮತ್ತು ಕುರುಜಾಂಗಲವೆಂದು ಪ್ರಸಿದ್ಧವಾಗಿದ್ದ ಪಶ್ಚಿಮ ಭಾರತವನ್ನು ದಾಟಿ ಹೋದನು. ಕೊನೆಗೆ ಅವರು ಯಮುನಾ ನದಿಯ ದಂಡೆಯನ್ನು ತಲುಪಿದನು. ಅಲ್ಲಿ ಭಗವಾನ್ ಶ್ರೀಕೃಷ್ಣನ ಮಹಾನ್ ಭಕ್ತನಾದ ಉದ್ಧವನ್ನು ಸಂಧಿಸಿದನು. ಸೊ ಉದ್ಧವ ಆಕ್ಚುಲಿ ದ್ವಾರಕೆಯಲ್ಲಿ ಅವರು ಇದ್ದದ್ದು. ಸೊ ನಂತರ ಕೃಷ್ಣ ಇದಾದ ನಂತರ ಅವರು ಯಮುನೆಗೆ ಹೋಗ್ತಾರೆ, ಯಮುನಾ ನದಿ ಹತ್ರ ಬೃಂದಾವನ ಕಡೆಗೆ ಹೋಗ್ತಾರೆ. ಸೊ ಅಲ್ಲಿ ಇವರು ಭೇಟಿ ಆಗುತ್ತೆ, ಅವರಿಬ್ಬರು ಅಲ್ಲಿ ಬಂದು ಮೀಟ್ ಆಗ್ತಾರೆ. ಶ್ರೀಲ ಪ್ರಭುಪಾದರಲ್ಲಿ ನಮ್ಗೆ ಅಲ್ಲಿ ವೃಂದಾವನ ಕ್ಷೇತ್ರದ ಗೋಕುಲ ಕ್ಷೇತ್ರದ ಇದು ಮಹತ್ವ ತಿಳಿಸ್ತಾ ಇದ್ದಾರೆ ಇಲ್ಲಿ. ಆಧುನಿಕ ದೆಹಲಿಯಿಂದ ಉತ್ತರ ಪ್ರದೇಶದ ಮಥುರಾ ಜಿಲ್ಲೆಯವರೆಗೆ, ಪಂಜಾಬಿನ ಪೂರ್ವ ಭಾರತ ಗುರುಗಾಂವ್ ಜಿಲ್ಲೆಯ ಒಂದು ಭಾಗವು ಸೇರಿದಂತೆ ಸುಮಾರು 100 ಚದರ ಮೈಲಿಯ ಭೂಭಾಗವಿದೆ. 100 ಸ್ಕ್ವೇರ್ ಕಿಲೋಮೀಟರ್ಸ್, 84 ಅನ್ಕೊಳ್ತೀನಿ ನಾನು ಎಕ್ಸಾಕ್ಟ್ ಆಗಿ 84 100 ಪ್ರಭುಪಾದರಲ್ಲಿ 100 ಅಂತ ಹೇಳ್ತಾನೆ. ಇದನ್ನು ಇಡೀ ಭಾರತದಲ್ಲೇ ಅತ್ಯಂತ ಶ್ರೇಷ್ಠ ತೀರ್ಥಕ್ಷೇತ್ರ ಎಂದು ಪರಿಗಣಿಸಲಾಗಿದೆ.
ಈ ಭೂಭಾಗ ಪವಿತ್ರವಾದದ್ದು, ಏಕೆಂದರೆ ಭಗವಾನ್ ಶ್ರೀಕೃಷ್ಣ ಇಲ್ಲಿ ಅನೇಕ ಸಲ ಸಂಚರಿಸಿದನು. ತನ್ನ ಆವಿರ್ಭಾವದ ಆರಂಭದಿಂದಲೇ ಅವನು ಮಥುರಾದಲ್ಲಿ ಸೋದರ ಮಾವ ಕಂಸನ ಮನೆಯಲ್ಲಿದ್ದನು. ಮುಂದೆ ಅವನು ಸಾಕು ತಂದೆ ನಂದ ಮಹಾರಾಜನ ವೃಂದಾವನದಲ್ಲಿ ಅವನನ್ನು ಬೆಳೆಸಿದನು. ಇಂದಿಗೂ ಭಗವಂತನ ಅನೇಕ ಭಕ್ತರು ಕೃಷ್ಣ ಮತ್ತು ಅವನ ಬಾಲ್ಯದ ಸಂಗಾತಿಗಳಾದ ಗೋಪಿಯರಿಗಾಗಿ ಭಾವಪರವಶತೆಯಿಂದ ಹುಡುಕುತ್ತಾ ಅಲ್ಲಿ ಸುತ್ತು ಬಳಸುತ್ತಿದ್ದಾರೆ. ಅಂತಹ ಭಕ್ತರು ಈ ಭೂಪ್ರದೇಶದಲ್ಲಿ ಶ್ರೀಕೃಷ್ಣನನ್ನು ಮುಖಾಮುಖಿ ಸ್ಪಂದಿಸುತ್ತಾರೆಂದು ಅರ್ಥವಲ್ಲ. ಆದರೆ ಭಕ್ತನೊಬ್ಬ ಕಾತರತೆಯಿಂದ ಶ್ರೀಕೃಷ್ಣನ ಹುಡುಕುವುದು ಸಾಕ್ಷಾತ್ ಅವನನ್ನು ಕಂಡಂತೆಯೇ. ಇದು ಹೇಗೆ ಸಾಧ್ಯ ಎಂಬುದನ್ನು ವಿವರಿಸಲಾಗದು. ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಇದು ಹೇಗೆ ಸಾಧ್ಯ ಎಂಬುದನ್ನು ವಿವರಿಸಲಾಗುವುದು. ಆದರೆ ವಾಸ್ತವವಾಗಿ ಭಗವಂತನ ಪರಿಶುದ್ಧ ಭಕ್ತರಿಗೆ ಸಾಕ್ಷಾತ್ಕಾರವಾಗುತ್ತದೆ. ಯಾಕಂದ್ರೆ ಶುದ್ಧ ಭಕ್ತರು ಆ ವಿಪ್ರಲಂಬ ಭಾವದಿಂದ ಅವರು ಆ ವೃಂದಾವನ ಧಾಮದ ಇದರಲ್ಲಿ ಅವರು ಭಗವಂತನನ್ನು ಹೇ ಕೃಷ್ಣ, ಹೇ ವ್ರಜದೇವಿಕೆ, ಹೇ ನಂದಸೂನೋ ಕುತಃ ಸೊ ನಮಗೆ ನಾವು ಹೇಳ್ತೀವಲ್ಲ, ಇವರು ಷಡ್ ಗೋಸ್ವಾಮಿ ಅಷ್ಟಕದಲ್ಲಿ ಅವರು ಗೋಸ್ವಾಮಿಯರು ವೃಂದಾವನದಲ್ಲಿ ಹೋಗಿ ಅವರು ಹುಡುಕ್ತಾ ಇದ್ರಂತೆ. ಅವ್ರು ಯಾವತ್ತು ಅವರು ಅಯ್ಯೋ ನನ್ನ ಕೃಷ್ಣ ಕಾಣಿಸ್ಬಿಟ್ರು ನನಗೆ ಅಂತ ಹೇಳಿಲ್ಲ. ಕೃಷ್ಣ ಕಾಣಿಸ್ತಾರೆ ಅವ್ರಿಗೆ, ಶುದ್ಧ ಭಕ್ತರು ಅವ್ರಿಗೆ. ಕೃಷ್ಣ ಅವ್ರು ಕಾಣಿಸದೆ ಇನ್ಯಾರ ಕಾಣಿಸ್ತಾರೆ ಕೃಷ್ಣ. ಮುಂದೆ ಪ್ರಭುಪಾದ ಭಾವಾರ್ಥದಲ್ಲಿ ಹೇಳ್ತಾರೆ, ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂತಸ್ ಸದೈವ ಹೃದಯೇಶು ವಿಲೋಕೇನ ಯಂ ಶ್ಯಾಮ ಸುಂದರಂ ಅಚಿಂತ್ಯ ಗುಣಸ್ವರೂಪಂ ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ. ಸೊ ಹೀಗೆ ಶುದ್ಧ ಭಕ್ತರು ನೆಲೆಯಲ್ಲಿದ್ದಾರೆ. ಅವ್ರು ಕೃಷ್ಣನನ್ನು ಪ್ರತಿಕ್ಷಣ ನೋಡ್ತಾರೆ ಅವರು. ಆದ್ರೂ ಕೂಡ ಅವ್ರು ಹೇಳೋದಿಲ್ಲ ನಮ್ಗೆ ಈ ತರ ನೋಡ್ತಾ ಇದ್ದೀವಿ ನಾವು. ಸೊ ಆದರೆ ಈಗಲೂ ಕೂಡ ಕೆಲವು ಭಕ್ತರಿದ್ದಾರೆ ಅಂತ ಪ್ರಭುಪಾದ ಆರತಿ ಹೇಳ್ತಾ ಇದ್ದಾರೆ. ಆ ಸ್ಥಳಗಳಲ್ಲಿ, ಪವಿತ್ರ ಸ್ಥಳದಲ್ಲಿ ಅವರು ಅಲ್ಲಿ ಭಗವಂತನನ್ನು ಆ ವಿಪ್ರಲಂಬ ಭಾವದಿಂದ ಭಗವಂತನ ಹುಡುಕ್ತಾ ಇದ್ದಾರೆ. ಸೊ ಗೋಸ್ವಾಮಿಯರು ಹಾಗೆ ಅವರು ಆ ರೀತಿ ವಿಪ್ರಲಂಬ ಭಾವದಿಂದ ಅವರು ಕೃಷ್ಣ ಎಲ್ಲಿ, ಶ್ರೀಮತಿ ರಾಧಾರಾಣಿಯಲ್ಲಿ, ಗೋಪಿಕೆಯರಲ್ಲಿ ಅಂತ ಹುಡುಕ್ತಾ ಇದ್ರು ಅಂತ ಹೇಳ್ತಾರೆ. ತಾತ್ವಿಕವಾಗಿ ಇಲ್ಲ ಓಕೆ. ಆದರೆ ಭಕ್ತನೊಬ್ಬ ಕಾತರತೆಯನ್ನು ಶ್ರೀಕೃಷ್ಣನ ಹುಡುಕುವುದು ಸಾಕ್ಷಾತ್ ಅವನನ್ನು ಕಂಡಂತೆ. ಇದು ಹೇಗೆ ಸಾಧ್ಯ ಎಂಬುದನ್ನು ವಿವರಿಸಲಾಗದು. ಆದರೆ ವಾಸ್ತವವಾಗಿ ಭಗವಂತನ ಪರಿಶುದ್ಧ ಭಕ್ತರಿಗೆ ಸಾಕ್ಷಾತ್ಕಾರವಾಗುತ್ತದೆ. ತಾತ್ವಿಕವಾಗಿ ಭಗವಾನ್ ಶ್ರೀಕೃಷ್ಣ ಮತ್ತು ಅವನ ಸ್ಮರಣೆಯ ಪರಾತ್ಪರ ನೆಲೆಯಲ್ಲಿರುತ್ತದೆಂಬುದನ್ನು ಯಾರಾದರೂ ಅರ್ಥ ಮಾಡಿಕೊಳ್ಳಬಹುದು. ಸೊ ಕೃಷ್ಣನ ಬಗ್ಗೆ ಯೋಚನೆ, ಕೃಷ್ಣನ ಲೀಲೆಗಳು, ಚಿತ್ರಗಳು ಎಲ್ಲ ಕೂಡ ಅಬ್ಸಲ್ಯೂಟ್ ಪ್ರೇರಣೆ ಇರುತ್ತೆ. ಅದು ಕೃಷ್ಣ ಮತ್ತು ಪಾಯಿಂಟ್ ಭಗವಾನ್ ಶ್ರೀಕೃಷ್ಣ ಮತ್ತು ಅವನ ಸ್ಮರಣೆಯು ಪರಾತ್ಪರ ನೆಲೆಯಲ್ಲಿರುತ್ತದೆಂಬುದನ್ನು ಯಾರಾದರೂ ಅರ್ಥ ಮಾಡಿಕೊಳ್ಳಬಹುದು. ಪರಿಶುದ್ಧ ಭಗವತ್ ಪ್ರಜ್ಞೆಯಲ್ಲಿ ವೃಂದಾವನದಲ್ಲಿ ಶ್ರೀಕೃಷ್ಣನಿಗಾಗಿ ಹುಡುಕಾಡುವುದು ಭಕ್ತನಿಗೆ ಅವನ ಮುಖಾಮುಖಿ ದರ್ಶನಕ್ಕಿಂತ ಹೆಚ್ಚಿನ ಸಂತೋಷ ಕೊಡುತ್ತದೆ. ಧರ್ಮ ಸಂಹಿತೆಯಲ್ಲಿ ಖಚಿತಪಡಿಸಿರುವಂತೆ ಭಗವಂತನ ಅಂತಹ ಭಕ್ತರು ಪ್ರತಿಕ್ಷಣವೂ ಅವನನ್ನು ಮುಖಾಮುಖಿ ನೋಡುತ್ತಾರೆ. ಎಸ್, ದೇವೋತ್ತಮ ಪರಮಪುರುಷ ಭಗವಾನ್ ಶ್ಯಾಮಸುಂದರನ ಪ್ರೇಮದಿಂದ ಆನಂದ ಪರವಶರಾಗಿರುವವರು ಭಗವಂತನಿಗೆ ಸಲ್ಲಿಸಿದ ಭಕ್ತಿ ಸೇವೆ ಮತ್ತು ಪ್ರೇಮದ ನಿಮಿತ್ತವಾಗಿ ಸದಾಕಾಲ ಅವನನ್ನು ತಮ್ಮ ಹೃದಯಗಳಲ್ಲಿ ಕಾಣಬಲ್ಲರು. ವಿದುರ ಮತ್ತು ಉದ್ಧವರು ಶ್ರೇಷ್ಠ ಭಕ್ತರಾಗಿದ್ದರು. ಆದ್ದರಿಂದಲೇ ಅವರು ಯಮುನಾ ತಟಕ್ಕೆ ಆಗಮಿಸಿ ಪರಸ್ಪರ ಸಂಧಿಸಿದರು. ಸೊ ಇಲ್ಲಿ ಯಾಕೆ ವಿದುರ ಯಾಕೆ ಬಂದ್ರು ಮತ್ತೆ ಯುದ್ಧವ ಯಾಕೆ ಬಂದರು ಅಂದ್ರೆ, ಅವರು ಅಲ್ಲಿ ಕೃಷ್ಣನ ಹುಡುಕ್ತಾ ಇಲ್ಲಿ ಕೃಷ್ಣನಿದ್ದಾನೆ ಅಲ್ಲಿ ವೃಂದಾವನದಲ್ಲಿ, ಅವನ ತೀವ್ರ ಸ್ಮರಣೆ ಅಲ್ಲಿ ಅವರು ಆ ವಿಪ್ರಲಂಬ ಭಾವದಲ್ಲಿ ಅವರಿಬ್ಬರು ಬಂದಿದ್ದಾರೆ. ಸೊ ಅಲ್ಲಿ ಅವರ ಸಮಾಗಮ ಆಗ್ತಾರೆ ಯಮುನಾ ತಟದಲ್ಲಿ. ವಿದುರ ಮತ್ತೆ ಸೊ ಮೊದಲಿಗೆ ವಿದುರ ಮತ್ತೆ ಉದ್ಧವರಾಗ್ತಾರೆ, ಮತ್ತೆ ವಿದುರ ಮೈತ್ರೇಯರನ್ನ ಭೇಟಿ ಮಾಡ್ತಾರೆ. ಸೊ ಈಗ ವಿದುರ ಉದ್ಧವರನ್ನು ಭೇಟಿ ಮಾಡಿದಾಗ ಅವರು ಆಗ ವಿದುರನು ಭಗವಾನ್ ಶ್ರೀಕೃಷ್ಣನ ನಿರಂತರ ಸಹಚರನು, ಬೃಹಸ್ಪತಿಗಳ ಮಹಾನ್ ಶಿಷ್ಯನೂ ಆದ ಅವನನ್ನು ಉದ್ಧವ ಪ್ರೀತಿ ವಾತ್ಸಲ್ಯಗಳಿಂದ ಆಲಂಗಿಸಿಕೊಂಡನು. ಅನಂತರ ವಿದುರನು ದೇವೋತ್ತಮ ಪುರುಷನಾದ ಭಗವಾನ್ ಶ್ರೀಕೃಷ್ಣನ ಕುಟುಂಬದ ಸಮಾಚಾರವನ್ನು ಕೇಳಿದನು. ಆಕ್ಚುಲಿ ಇಲ್ಲಿ ಅವರು ಆಲ್ರೆಡಿ ಅವರು ಪ್ರವಾಸ ಕ್ಷೇತ್ರದಲ್ಲಿ ಕೇಳಿದ್ದಾರೆ, ಶ್ರೀಕೃಷ್ಣನು ತನ್ನ ಸಂಗಡಿಗರೊಟ್ಟಿಗೆ ತನ್ನ ದಿವ್ಯಧಾಮಕ್ಕೆ ಹೋಗ್ಬಿಟ್ಟಿದ್ದಾನೆ ಅಂತ ಕೇಳಿದ್ದಾರೆ ಅವರು. ಆದರೂ ಹೇಳ್ತಾರೆ, ಮತ್ತೆ ಅವರು ಪ್ರಶ್ನಿಸುತ್ತಾರೆ. ಸೊ ಅದ್ರ ಬಗ್ಗೆ ಇಲ್ಲಿ ಸ್ವಲ್ಪ ಪ್ರಭುಪಾದರ ಭಾವಾರ್ಥ ಇದೆ ಇದು. ಮತ್ತೆ ವಿದುರ ಮತ್ತೆ ಇವ್ರ ಸಂಬಂಧ ಹೇಗೆ ಅಂದ್ರೆ, ಒಂದು ರೀತಿ ತಂದೆ ಮಗ ಸಂಬಂಧ. ವಿದುರ ತಂದೆ ಯೋವಾದಿಯಲ್ಲಿ ಉದ್ಧವನಿಗಿಂತ ದೊಡ್ಡವನು. ಆದ್ದರಿಂದಲೇ ಇಬ್ಬರು ಸಂಧಿಸಿದಾಗ ಉದ್ಧವ ವಿದುರನಿಗೆ ತಲೆಬಾಗಿ ನಮಸ್ಕರಿಸಿದನು. ಉದ್ಧವ ಮಗನೋಪಾದಿಯಲ್ಲಿ ಚಿಕ್ಕವನಾದುದರಿಂದ ವಿದುರ ಅವನನ್ನು ಆಲಂಗಿಸಿದನು. ವಿದುರನ ಸಹೋದರ ಪಾಂಡು ಮಹಾರಾಜನು ಭಗವಾನ್ ಶ್ರೀಕೃಷ್ಣ ಚಿಕ್ಕಪ್ಪ ಮತ್ತು ಉದ್ಧವ ಭಗವಾನ್ ಶ್ರೀಕೃಷ್ಣನ ಸೋದರ ಸಂಬಂಧಿ. ಸಾಮಾಜಿಕ ರೂಢಿಯ ಅನುಸಾರ ಉದ್ಧವನು ವಿದುರನನ್ನು ತಂದೆಯ ಸಮ ಎಂದು ಗೌರವಿಸಬೇಕು. ಸೊ ಕಜಿನ್ ಅಂತ ಹೇಳ್ತಾರೆ ಯಾರನ್ನ, ಉದ್ಧವನ. ಸೊ ಶ್ರೀಕೃಷ್ಣನ ಹೇಗೆ ಕಜಿನ್ ನಂಗೆ ಗೊತ್ತಿಲ್ಲ, ಅವರ ತಾಯಿ ಕಡೆಯಿಂದ ತಂದೆ ಕಡೆಯಿಂದ ಅನ್ಸುತ್ತೆ, ವಸುದೇವ ಅವರ ಕಡೆಯಿಂದ ಏನಿರ್ಬೇಕೇನೋ, ಯಾರ ಕಡೆಯಿಂದ ಎಕ್ಸಾಕ್ಟ್ ಗೊತ್ತಿಲ್ಲ. ಸೊ ಉದ್ಧವ ಕಜಿನ್ ಬ್ರದರ್ ಅಂತ ಹೇಳ್ತಾರೆ, ಸೊ ಸಹೋದರ. ಹೀಗೆ ಇಲ್ಲಿ ಪಾಂಡು ಮತ್ತೆ ವಿದುರ ಅಂದ್ರೆ
ಅವರು ಒಂದೇ ತಂದೆ ವೇದವ್ಯಾಸರು. ಸೊ ಹಾಗೆ ತಮ್ಮಂದಿರು, ಅಣ್ಣ ತಮ್ಮಂದಿರವರು. ಆದ್ರೆ ಪಾಂಡು ಯಾರು? ಕುಂತಿದೇವಿಯ ಗಂಡ. ಸೊ ಕುಂತಿದೇವಿ ಯಾರು? ವಸುದೇವನ ತಂಗಿ. ಸೊ ವಸುದೇವನ ಮಗನು ಕೃಷ್ಣನು. ಸೊ ಆ ಸಂಬಂಧದಲ್ಲಿ ಇವರು ಒಂದು ತಂದೆ ಮಗನ ಈ ಸಂಬಂಧ ಅಂತ ಹೇಳ್ಬೋದು. ಅಂಕಲ್ ಇವರು ಮತ್ತೆ ಇವರು. ಸೊ ಹಾಗೆ ಸಂಬಂಧ. ಹಾಗೆ ಇವರು ಅವ್ರಿಗೆ ನಮಸ್ಕಾರ ಮಾಡಿದ್ದು, ಅವ್ರು ಆ ರೀತಿ ಅವ್ರು ಆಲಂಬಿಸಿದ್ದು ಆ ರೀತಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಜೀವ ಗೋಸ್ವಾಮಿ ಅವ್ರದ್ದು ಎಕ್ಸ್ಪರ್ಟ್ ಕಮೆಂಟ್ ಇಲ್ಲಿ ಏನಂದ್ರೆ, ಯಾಕೆ ಇವ್ರು ಗೊತ್ತಿದ್ರು ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ ವಿದುರರು ಅನ್ನೋದಕ್ಕೆ ಇವ್ರು ಹೇಳ್ತಾ ಇದ್ದಾರೆ, ವಿದುರನಿಗೆ ತನ್ನ ಬಂಧುಗಳು ಈ ಪ್ರಪಂಚದಲ್ಲಿ ಇಲ್ಲ ಎಂದು ತಿಳಿದಿತ್ತು. ಆದರೂ ಉದ್ಧವನ ಬಳಿ ಅವರ ಕ್ಷೇಮ ಸಮಾಚಾರ ಕುರಿತು ವಿಚಾರಿಸಿದನು. ಈ ರೀತಿ ವಿಚಾರಿಸುತ್ತಿರುವುದು ವಿಲಕ್ಷಣವಾಗಿ ತೋರಬಹುದು. ಆದರೆ ಶ್ರೀಲ ಜೀವ ಗೋಸ್ವಾಮಿಗಳು ಹೇಳುತ್ತಾರೆ, ವಿದುರನಿಗೆ ಸಮಾಚಾರ ಅಘಾತಕರವಾಗಿತ್ತು. ಆದ್ದರಿಂದಲೇ ಕೌತುಕದಿಂದ ಮತ್ತೆ ಬಂಧುಗಳ ವಿಚಾರ ಕೇಳಿದನು. ಹೀಗೆ ಅವನು ವಿಚಾರಿಸಿದ್ದು ಬುದ್ಧಿಗ್ರಾಹ್ಯವಾಗಿಯೇ ವಿನ ಕಾರ್ಯಸಾಧುವಾಗಿ ಅಲ್ಲ. ಶ್ಲೋಕ Thus his inquiry was psychological and not practical ಅಂತ ಹೇಳ್ತಾರೆ. ಅಂದ್ರೆ ಇದು ಗೊತ್ತಿದೆ ವಿಚಾರ, ಆದ್ರೂ ಕೂಡ ಮತ್ತೆ ಯಾಕೆ ಕೇಳ್ತಾ ಇದ್ದಾರೆ ವಿಚಾರ ಯಾಕೆಂದ್ರೆ ಅದು ಸೈಕಲಾಜಿಕಲ್. ಅವರಿಗೆ ಆ ಕಾತುರತೆ, ಆ ರೀತಿ ಅವ್ರಿಗೂ ಕೂಡ ಈ ತರ ಭಗವಂತನ ತನ್ನ ಧಾಮಕ್ಕೆ ಹೋಗ್ಬಿಟ್ಟಿದ್ದಾನೆ, ಈ ತರ ಶುದ್ಧ ಭಕ್ತರೆಲ್ಲ ಹೋಗ್ಬಿಟ್ಟಿದ್ದಾರೆ ಅಂತ ಒಂದು ರೀತಿ ಅವರು ಮಾನಸಿಕವಾಗಿ ಅವರ ಚಿಂತನೆ ಮತ್ತೆ ಆದ ವಿಚಾರವನ್ನು ಅವ್ರು ಪ್ರಶ್ನಿಸ್ತಾ ಇರೋದು ಅಂತ ಹೇಳ್ತಾರೆ. ಗೊತ್ತಿದೆ ಆಗ್ಲೇ ಅವ್ರ ವಿಷಯ, ಆದ್ರೂ ಕೂಡ ಅವರು ಮತ್ತೆ ಕೇಳ್ತಾ ಇದ್ದಾರೆ. ಬುದ್ಧಿಗ್ರಾಹ್ಯವಾಗಿ ವಿನ ಕಾರ್ಯಸಾಧುವಾಗಿ ಅಲ್ಲ. ಈಗ ವಾಸ್ತವಿಕವಾಗಿ ಗೊತ್ತು ಅವ್ರಿಗೆ, ಆಗ್ಲೇ ಕೃಷ್ಣ ತನ್ನ ಧಾಮಕ್ಕೆ ಹೋಗಿದ್ದಾರೆ, ಎಲ್ಲ ಯದುವಂಶದ ಜನರು ಕೂಡ ಹೋಗ್ಬಿಟ್ಟಿದ್ದಾರೆ ಅಂತ. ಅದೇ ಮತ್ತೆ ಅದ್ರ ಮರು ಪ್ರಶ್ನೆ ಮಾಡ್ತಾರೆ. ಈಗ ಅವರು ಈ ಅಧ್ಯಾಯ ನೆಕ್ಸ್ಟ್ ಭಾಗ ಸಂಪೂರ್ಣವಾಗಿ ವಿದುರರು ಇವರಿಗೆ ಉದ್ಧವರಿಗೆ ಪ್ರಶ್ನೆ ಮಾಡೋದು. ಹೇಗಿದ್ದಾರೆ ಕೃಷ್ಣನು, ಹೇಗಿದ್ದಾರೆ ಬಲರಾಮನು, ಹೇಗಿದ್ದಾನೆ, ಹೇಗೆ ವಸುದೇವರು ಹೇಗಿದ್ದಾರೆ, ಹೇಗೆ ಉಗ್ರಸೇನರು ಹೇಗಿದ್ದಾರೆ, ಹೇಗೆ. ಸೊ ಅದು ನೆಕ್ಸ್ಟ್ ಇದ್ರಲ್ಲಿ ನಾವು ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತಿಗೆ ನೋಡೋಣ. ಸೊ ಫಸ್ಟಿಗೆ ಬೇಕಾದ್ರೆ ಅವರು ವಸುದೇವನ ಬಗ್ಗೆ ಹೇಳ್ತಾರೆ ಅದನ್ನ ನಾನು ಕೇಳ್ತಾ ಇದ್ದೆ ವಸುದೇವನ ಬಗ್ಗೆ. ಸೊ ಹೇಳ್ತಾರೆ, ನನಗೂ ಗೊತ್ತಿಲ್ಲ, ನನಗೂ ನೆನಪಿರ್ಲಿಲ್ಲ, ಇದು ಮರ್ತೋಗ್ಬಿಟ್ಟಿದ್ದೆ. ಹೇಳ್ತಾರೆ, ಏನು ಸಂಬಂಧ ಯಾರಾದ್ರೂ ಹೇಳ್ತೀರಾ? ವಿದುರನಿಗೆ ಮತ್ತೆ ಯದುವಂಶಕ್ಕೆ ಬೇರೆ ಬೇರೆ ರೀತಿ ಸಂಬಂಧ ಇದೆ, ತುಂಬಾ ಆತ್ಮೀಯ ಸಂಬಂಧ. ಹೇಗೆ ಇದು ಓದ್ಬೇಡಿ ಯಾರು, ಹಾಗೆ ಹೇಳಿ. ಒಂದು ಸಂಬಂಧ ನಾವು ಹೇಳಿದ್ವಿ, ಹೇಗೆ ಇವರು ಪಾಂಡುವಿನ ಮೂಲಕ ಕುಂತಿದೇವಿ ವಸುದೇವನ ತಂಗಿ, ಸಾರಿ ಸಂಬಂಧ. ಇನ್ನೊಂದು ಸಂಬಂಧ ಇದೆ, ರೋಹಿಣಿ ವಿದುರನ ತಂಗಿ ಅಲ್ಲ ಪ್ರಭುಜಿ? ನೋಡಿ ಎಷ್ಟು ನಾನು ಅದನ್ನ ಅಷ್ಟು ನನಗೆ ಆಳವಾಗಿ ಹೋಗಿಲ್ಲ, ಓದಿದ್ದೀನಿ. ಆದ್ರೆ ನನಗೆ ಹಂಗಾದ್ರೆ ರೋಹಿಣಿಯು ಸಹನು ಒಂದು ಲೋ ಕಾಸ್ಟಿಗೆ ಬಂದ್ಬಿಡ್ತಾಳಲ್ಲ. ಹೇಗೆ ಅವ್ರು ನೇರ ಹೇಗೆ ತಂಗಿ ಅಂದ್ರೆ ಹೇಗೆ, ಅದು ಯಾವ ರೀತಿ ತಂಗಿ? ಅದೇ ಗೊತ್ತಿಲ್ಲ ನಂಗೆ ಯಾವ್ದೇ ರೀತಿ ತಂಗಿನೋ, ತಂಗಿ ಅಂತ ಹೇಳಿದಾರೆ. ಆದ್ರೆ ತಂಗಿ ಅಂತ ಹೇಳಿದ, ಹೌದು ತಂಗಿ ಅಂತಾನೆ ಹೇಳ್ತಾರೆ. ರೋಹಿಣಿ ಅಂದ್ರೆ ರೋಹಿಣಿ ರೋಹಿಣಿ ಯಾರು ಅಲ್ಲ, ಸಾಕ್ಷಾತ್ ಬಲರಾಮನ ತಾಯಿ. ಕೃಷ್ಣ ಬಲರಾಮ. ಸೊ ರೋಹಿಣಿ ದೇವಿಯವರ ಒಂದು ಸ್ಪೆಷಾಲಿಟಿ ಅಂದ್ರೆ, ಅವರು ಕೃಷ್ಣನ ಮಥುರಾ ಲೀಲೆಯಲ್ಲೂ ಇದ್ರು, ಕೃಷ್ಣನ ದ್ವಾರಕಾ ಲೀಲೆಯಲ್ಲೂ ಇದ್ರು, ಅವ್ರು ವೃಂದಾವನ ಲೀಲೆಯಲ್ಲೂ ಇದ್ರು. ಯಾರೂ ಇಲ್ಲ ಆ ಸ್ಥಿತಿ. ಎಲ್ಲ ಭಕ್ತರು ಇದ್ದಾರೆ ವೃಂದಾವನದಲ್ಲಿ. ನಂದ ಮಹಾರಾಜರಿದ್ದಾರೆ, ಯಶೋಧ ಮಾಯಿ ಇದ್ದಾರೆ, ಶ್ರೀಮತಿ ರಾಧಾರಾಣಿ, ಗೋಪಿಕೆಯರು ಅವರೆಲ್ಲ ಇದ್ದಾರೆ, ಗೋಪಾಲಕ ಅವರೆಲ್ಲ ವೃಂದಾವನ ಲೀಲೆಯಲ್ಲಿ ಇದ್ದಾರೆ ಅಷ್ಟೇ. ಆದ್ರೆ ಇವರು ಮತ್ತೆ ದ್ವಾರಕಾ ಲೀಲೆಯಲ್ಲೂ ಕೂಡ ಇದ್ದಾರೆ. ರೋಹಿಣಿ ಮತ್ತೆ ಇಲ್ಲಿ ಬರ್ತಾರೆ. ಇಲ್ಲಿ ಅವರೊಬ್ಬರೇ ಆಕ್ಚುಲಿ ಕನೆಕ್ಷನ್. ಅಲ್ಲೂ ಕೂಡ ಅವರು ಮಥುರೆಯಲ್ಲಿ ಒಂದು ರೀತಿ, ಮಥುರಾ ಗೊತ್ತಿಲ್ಲ, ಅವರು ಅಷ್ಟಮಯಕ್ಕೆ ಆಲ್ರೆಡಿ ಅವರು ಆಶ್ರಯ ಪಡ್ಕೊಂಡಿದ್ರು ಅನ್ಸುತ್ತೆ. ಆದ್ರೆ ಭಗವಂತನ ಟ್ರಾನ್ಸ್ಫರ್ ಆಗುತ್ತೆ, ದೇವಕಿ ಗರ್ಭದಿಂದ ರೋಹಿಣಿ ಗರ್ಭಕ್ಕೆ ಬಲರಾಮನನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಯೋಗಮಾಯ. ಮತ್ತೆ ಅವರು ಅಲ್ಲಿ ಹುಟ್ಟಿ ಅವರು ಅಲ್ಲಿ ಬೆಳೆದಲ್ಲಿ ಮತ್ತೆ ಅವರು ದ್ವಾರಕೆಗೆ ಬರ್ತಾರೆ. ಆಕ್ಚುಲಿ ಜಗನ್ನಾಥನ ಒಂದು ಲೀಲೆ ಕೂಡ ಒಂದು ಸ್ಟೋರಿ, ಜಗನ್ನಾಥನ ಲೀಲೆಯಲ್ಲಿ ಅವರೇ ಎಲ್ಲ ಅವರೇ ಹೇಳೋದೆಲ್ಲ. ಎಲ್ಲರೂ ಬಂದು ಕೇಳ್ತಾರೆ ಯಾರಿಗೆ, ರೋಹಿಣಿಗೆ, ಕೃಷ್ಣ ಯಾರನ್ನ ಸ್ಮರಣೆ ಮಾಡ್ತಾ ಇದ್ದಾನೆ ಕೃಷ್ಣ ಅಂತ ಎಲ್ಲರೂ ರುಕ್ಮಿಣಿ ದೇವಿ ಎಲ್ಲ ಕೇಳೋದು ಅನ್ಸುತ್ತೆ ಪ್ರಶ್ನೆ ಮಾಡಿದಾಗ. ಅವಾಗ ಅವರ ರೋಹಿಣಿ ದೇವಿ ಎಲ್ಲ ಕೃಷ್ಣ ಬಾಲ್ಯದಿದೆ ಹೇಳೋದು. ಎಸ್, ಆ ಸ್ಟೋರಿ ಕೂಡ ಕನೆಕ್ಷನ್ ಇದೆ. ಸೊ ಆ ಸ್ಟೋರಿ ಕನೆಕ್ಷನ್ ಅಂದ್ರೆ ಎಲ್ಲರೂ ಅಲ್ಲಿ ಬಾಗಿಲಲ್ಲಿ ಬಂದು ಸುಭದ್ರ ನಿಂತಿರ್ತಾರೆ. ಸುಭದ್ರೆ ಮತ್ತೆ ಬಿಡೋದಿಲ್ಲ, ಯಾರನ್ನು ಬಿಡಬಾರ್ದು ಅಂತ ಅವ್ರಿಗೆ ಕಂಡೀಷನ್ ಹಾಕಿರ್ತಾರೆ.
ಸೊ ಕೃಷ್ಣ ಬರ್ತಾರೆ, ಬಲರಾಮ ಬರ್ತಾರೆ, ಅವ್ರನ್ನೆಲ್ಲ ಕೂಡ ಅವರಲ್ಲೇ ಬಾಗಿಲಲ್ಲಿ ನಿಲ್ಲಿಸ್ತಾರೆ. ಯಾಕಂದ್ರೆ ಅಷ್ಟು ಆತ್ಮೀಯವಾಗಿ ಕೃಷ್ಣನ ಬಾಲ್ಯಲೀಲೆಯನ್ನು ರೋಹಿಣಿ ದೇವಿ, ಅಲ್ಲಿ ದೇವಕಿ, ಮತ್ತೆ ರುಕ್ಮಿಣಿ ದೇವಿ, ಸತ್ಯಭಾಮ ಎಲ್ಲ ದ್ವಾರಕ ಅಂತಃಪುರದ ಸ್ತ್ರೀಯರು ಎಲ್ಲರೂ ಅವರೆಲ್ಲರೂ ಕೂಡ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಯಾರಿಗೂ ಅವ್ರಿಗೆ ಡಿಸ್ಟರ್ಬೆನ್ಸ್ ಬೇಡ, ಅವ್ರಿಗೆ ಯಾರು ಬಂದ್ರು ಕೂಡ ಒಳಗೆ ಎಂಟ್ರಿ ಇಲ್ಲ. ನೋಡಿ ಎಷ್ಟು ಸೀರಿಯಸ್ ಆಗಿದ್ದಾರೆ ಅಂದ್ರೆ ಅವರು, ಯಾರು ಬಂದ್ರು ಎಂಟ್ರಿ ಇಲ್ಲ. ಸೊ ಸುಭದ್ರೆ ಅವ್ರನ್ನ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ನಿಲ್ಲಿಸ್ತಾರೆ. ಮತ್ತೆ ಅವ್ರಿಗೆ ಏನ್ ಹೇಳ್ತಾರೆ, ಯಾರಿಗೂ ಬಿಡಬಾರ್ದು, ಕೃಷ್ಣ ಬಂದ್ರು ಕೃಷ್ಣನಿಗೂ ಬಿಡೋದಿಲ್ಲ ನಾವು. ಎಷ್ಟು ಸೀರಿಯಸ್ ಆಗಿ ಕೃಷ್ಣ ವಿಷಯ ಅವರು ಅದನ್ನ ಆಸ್ವಾದಿಸ್ತಾ ಇದ್ದಾರೆ, ಅದನ್ನ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ನೋ ಇದು ಡಿಸ್ಟರ್ಬೆನ್ಸ್. ಸೊ ಬಲರಾಮ ಅವರು ಬರ್ತಾರೆ, ಆದ್ರೆ ಅವರು ಕೂಡ ಅಲ್ಲಿಂದ ಕೇಳ್ತಾ ಇದ್ದಾರೆ. ಕೃಷ್ಣ ಬಲರಾಮ ಕೇಳ್ತಾ ಇದ್ದಾರೆ, ಸುಭದ್ರೆ ಕೇಳ್ತಾ ಇದ್ದಾರೆ. ಕೇಳ್ತಾ ಭಗವಂತನಿಗೆ ಅಷ್ಟು ಅತಿ ಆನಂದ ಆಗುತ್ತೆ. ಅತಿ ಆನಂದ ಆಗಿ ಅವರ ರೂಪ ಜಗನ್ನಾಥ, ಬಲದೇವ, ಇವರು ನಾವು ಹೇಗೆ ರಥ ಇದೆ ಜಗನ್ನಾಥ್ ಪುರಿಯಲ್ಲಿ ನೋಡ್ತೇವೆ, ಅವರ ಮೂರ್ತಿ ಜಗನ್ನಾಥನ ದೊಡ್ಡ ಕಣ್ಣುಗಳು, ಆ ಕಿವಿಗಳು, ಆ ಕಾಲುಗಳು, ಕೈಗಳೆಲ್ಲ ಒಳಗೆ ಬಂದು ಆ ರೀತಿಯ ದಿವ್ಯ ರೂಪ. ಮತ್ತೆ ಅಲ್ಲಿ ಬಂದು ನಾರದ ಮುನಿಗಳು ಆ ದರ್ಶನ ಮಾಡ್ತಾರೆ ಅಂತ ಹೇಳ್ತಾರೆ ಆ ರೂಪವನ್ನು. ಸೊ ಅವ್ರು ನೋಡಿ, ಭಗವಂತನ ನೀನು ದಯವಿಟ್ಟು ಯಾಕೆ ವ್ಯಕ್ತವಾಗಬಾರ್ದು, ಈ ರೀತಿ ನಿನ್ನ ಒಂದು ಈ ಸುಂದರ ರೂಪವನ್ನು, ನಿನ್ನ ಭಕ್ತರಿಗೆ ನೀನು ಕರುಣಾಮಯಿ ರೂಪವನ್ನು ನೀನು ವ್ಯಕ್ತಪಡಿಸ್ಬೇಕು ಅಂತ ಅವರ ಒಂದು ಪ್ರಾರ್ಥನೆ. ಸೊ ಹಾಗಾಗಿ ಬಹಳ ಕಾರಣಗಳಿದೆ. ಆ ಕಾರಣಗಳಾಗಿ ಹೇಳೋದು ಜಗನ್ನಾಥನ ನಮಗೆ ಈ ಮಂದಿರದಲ್ಲಿ ಭಗವಂತನ ಆ ರೂಪದಲ್ಲಿ ಇದ್ದಾನೆ. ಸೊ ರೋಹಿಣಿ ದೇವಿ, ಆ ರೋಹಿಣಿ ದೇವಿ ನಾವು ಯಾರು ಕೇಳ್ತಾ ಇದ್ದೇವೆ, ಅವರು ವಿದುರನ ತಂಗಿ ಅಂತ ಕೇಳ್ತಾರೆ. ನೋಡಿ ವಿದುರ ಯಾವ ರೀತಿಯಲ್ಲಿ ಎಷ್ಟು ದೊಡ್ಡ ಭಕ್ತರು, ಮಹಾತ್ಮರು, ಮಹಾಜನ ಯಮರಾಜರೇ. ಆದರೆ ಇನ್ನ ಈ ರೀತಿ ಕೂಡ ಅವರು ಕೃಷ್ಣನನ್ನು ಅವತರಿಸಿದ ಸಮಯದಲ್ಲಿ ಕೂಡ ಬಲರಾಮನ ತಾಯಿಯಾದ ರೋಹಿಣಿ ಇವರ ತಂಗಿ. ಎಷ್ಟು ಹತ್ತಿರದ ಸಂಬಂಧ. ಓಕೆ, ಯಾರಾದ್ರೂ ಏನಾದ್ರು ಡಿಸ್ಕಷನ್ ಮಾಡಬೇಕಿದ್ರೆ ಏನಾದ್ರು ಇದ್ರೆ. ಸೊ ಮತ್ತೆ ಎಕ್ಸಾಮು, ಸೆಕೆಂಡ್ ಕ್ಯಾಂಟೋ ಎಕ್ಸಾಮ್ ಯೂನಿಟ್ 4 ಯಾವಾಗ ಮಾಡ್ಬೇಕು? ಸೊ ಮಾತಾಜಿ ಒಬ್ಬರು ಹೇಳ್ತಾ ಸಲಹೆ ಮಾಡ್ತಾ ಇದ್ರು, ನಮ್ಮ ನಾಗಪತಿ ಮಾತಾಜಿ 3rd ವೀಕ್ ಏನೋ ಅಂತ ಸಲಹೆ ಮಾಡ್ತಾ ಇದ್ರು. ಡಿಸೆಂಬರ್ 3rd ವೀಕ್. ಸಮಯ ಬೇಕು ಪ್ರಭುಜಿ ಓದೋದಕ್ಕೆ. ಸೊ ನಾವು ಎಕ್ಸಾಮ್ ಬೇಡ, ನಾವು ಎಕ್ಸಾಮ್ ಅಂದ್ರೆ ಲಾಸ್ಟ್. ಹೌದು ಎಲ್ಲ ನೋಡಿ, ಸ್ಕೂಲ್ ಕಾಲೇಜ್ ಎಲ್ಲಾನು ಕೂಡ ಅವರು ಪ್ರತಿಭಟನೆ ಮಾಡ್ಬಿಡ್ತಾರೆ. ನೀವು ಕೂಡ ಟೀಚರ್ಸ್, ನಿಮಗೆ ಅನುಭವ ಇದೆ ಎಲ್ಲ. ಈಗ ಕೊಟ್ರೆ ಈಗೆಲ್ಲ ಬೇಡ ಈಗ ಅದಕ್ಕಿಂತ ಆನಂದ, ಖುಷಿ ಇಲ್ಲ ನಮಗೆ ಎಕ್ಸಾಮ್ ಇಲ್ಲ ಅಂದ್ರೆ. ನಮಗೆ ಸ್ಕೂಲ್ ಪೋಸ್ಟ್ಪೋನ್ ಆಗ್ಬಿಟ್ರೆ ಎಕ್ಸಾಮ್, ಇನ್ನ ನಮಗೆ ಎಕ್ಸಾಮ್ ಇಲ್ಲದಿದ್ರೆ ಮತ್ತೆ ಒಳ್ಳೇದು ಪ್ರಭುಜಿ. ಈಗಲೇ ಮರ್ತೋಗ್ತದೆ. ಇನ್ನು ಎಕ್ಸಾಮ್ ಇಲ್ಲದಿದ್ರೆ ಮತ್ತೆ ಓದುದಿಲ್ಲ. 100 ಮೇಲಿದೆ ಕ್ವೆಶ್ಚನ್ಸ್. ಅಲ್ಲ, ಎಕ್ಸಾಮ್ ಇಲ್ಲದಿದ್ರೆ ಎಕ್ಸಾಮ್ ಇಲ್ಲದಿದ್ರೆ ಖಂಡಿತ ನಾವು ಓದುದಿಲ್ಲ. ಓದಲ್ಲ ಪ್ರಭುಜಿ. ಹೌದು, ಓದಲ್ಲ. ಈಗ ಎಕ್ಸಾಮ್ ಇರುವ ಕಾರಣ ನಾವು ಅದನ್ನು ಓದ್ತೇವೆ. ಓದ್ತೀರಾ? ಯಾವಾಗಿರುತ್ತೆ ಪ್ರಭುಜಿ ಎಕ್ಸಾಮು? ಅದೇ ಮಾತಾಜಿ, ಯಾವಾಗ ನಾಳೆ ಬೇಕಾದ್ರೆ ಕೊಡ್ತಾರೆ ಪ್ರಭುಜಿ. ಕ್ವಶನ್ ಬ್ಯಾಂಕ್ ಇದೆ ನನಗೆ, ನಾವು ಕ್ವಶನ್ ಬ್ಯಾಂಕ್ ನ ಅಲ್ಲಿ ಕೊಟ್ಟಿಡ್ಬೋದು. ಕೊಡಿ ಪ್ರಭುಜಿ. ಕ್ವಶನ್ ಬೇಕಾದ್ರೆ ನಾವೇ ಮಾಡಿ ಕೊಡ್ತೇವೆ ಪ್ರಭುಜಿ. ಇನ್ನು ಈಸಿ ಆಗತ್ತೆ ಅಂತ ಪ್ರಭುಜಿ ಎಕ್ಸಾಮ್ ಮಾಡ್ಲಿಕ್ಕೆ. ಪ್ರಭು, ನನ್ನ ಪ್ರಕಾರ ಎಕ್ಸಾಮ್ ಕೊಟ್ರೆ ಉತ್ತಮ ಪ್ರಭು, ವೇಗವಾಗಿ ಮಾಡಿ ಮುಗಿಸ್ಬಿಡ್ಬೋದು. ಯಾವ ಕೊಡೋಣ? ಯಾವಾಗ ಬೇಕಾದ್ರೆ ಕೊಡಿ ಪ್ರಭು. ನೀವು ಸರ್ಪ್ರೈಸ್ ಎಕ್ಸಾಮ್ ರೆಡಿ ಇದ್ದೀರಾ ನೀವು? ಎಸ್ ನೀವು ಕೊಡಿ. ಇಲ್ಲ ಅಂದ್ರೆ ಲೇಟ್ ಆಗ್ತಾ ಹೋದಂಗೆ ನಾವು ಸೋಂಬೇರಿ ಆಗ್ತಾ ಹೋಗ್ತೀವಿ. ಹೌದು ಪ್ರಭುಜಿ, ಓದಿರೋದು ಮರ್ತೋಗ್ತಾ ಇರ್ತೀವಿ. ಮತ್ತೆ 3rd ಕ್ಯಾಂಟೋನು ಇದೆ ಅಲ್ವಾ ಪ್ರಭುಜಿ? ತಗೊಳ್ಳಿ ಪ್ರಭುಜಿಯ ಪರವಾಗಿ. ಮಾಡಿದ್ರೆ ಚೆನ್ನಾಗಿರುತ್ತೆ. ಪ್ರಭು ಎಲ್ಲ ರೆಡಿ ಇದ್ರೆ ಕೊಡಿ ಪ್ರಭು. ಪ್ರಭುಜಿ 21 ಕೊಟ್ಬಿಡಿ ಪ್ರಭುಜಿ. ಓಕೆ, ಶಶಿಕುಮಾರ್ ಪ್ರಭು ನೋಡಿ, ಫುಲ್ ಫೈನಲ್ ಅವ್ರ ಅಥಾರಿಟಿ ಕರೆಕ್ಟ್ ಆಗಿ ಡೇಟ್ ಕೂಡ ಕೊಟ್ಬಿಟ್ರು ನಮಗೆ. ಪ್ರಭುಜಿ 21 ಅಡ್ಡಿಲ್ಲ ಪ್ರಭುಜಿ. 21 ಕೊಟ್ಬಿಡಿ ಪ್ರಭುಜಿ. ಬೇಡ ಪ್ರಭುಜಿ, 20 ಡೇಸ್ ಬರ ತಿಂಗಳ ಕೊಡಿ ಪ್ರಭುಜಿ. ಜನವರಿಲಿ ಫ್ರೀ ಆಗ್ತೀವಿ. ಈ ವರ್ಷ ತುಂಬಾ ಜನ ಓದ್ತಾ ಇದ್ದಾರೆ. ಸೊ ಅದನ್ನ ಮೆಜಾರಿಟಿ ಈಗ ಪ್ರಜಾಪ್ರಭುತ್ವ ಟೈಮ್ ಇದು, ಏನ್ ಮಾಡೋದು? ಈ ವರ್ಷದಲ್ಲೇ ಮುಗಿಸ್ಬಿಡೋಣ ಪ್ರಭುಜಿ. ಪ್ರಭುಜಿ 2ನೇ ಸ್ಕಂದ ಈ ವರ್ಷದಲ್ಲಿ ಮುಗಿಸಿ ಬಿಡಿ ಪ್ರಭುಜಿ. ಮತ್ತೆ ಹೊಸ ವರ್ಷದಲ್ಲಿ 3ನೇ ಸ್ಕಂದ ಮಾಡಿ. ಮಾತಾಜಿ, ಚಂದ್ರಿಕಾ ಮಾತಾಜಿ, ಹೀಗೆ ನೋಡಿ, ಸ್ವಲ್ಪ ನೋಡಿ ನೀವು. ಎಲ್ಲರೂ 21ಕ್ಕೆ ಹೇಳ್ತಾ ಇದ್ದಾರೆ. ಲಾಸ್ಟ್ ಅಲ್ಲಾದ್ರೂ ಕೊಡಿ ಪ್ರಭುಜಿ.
ಈ ಮಂತ್ 29, 30th ಆ ತರ ಒಂದೊಂದೇ ಅಧ್ಯಾಯ ಕೊಡ್ತಾ ಹೋಗಿ ಪ್ರಭುಜಿ, ಈ ಒಟ್ಟಿಗೆ ಕಷ್ಟ ಆಗುತ್ತೆ. ಪ್ರಭುಜಿ 28 ಡಿವೈಡ್ ಆಗಲ್ಲ ಮಾಡೋಣ ಅಂತನಾ? ಎರಡು ತರ ಇದು ಮಾಡೋಣ. ಓಕೆ. 28 ಆಗಲ್ಲ ಪ್ರಭುಜಿ. 29, 30th ಆ ರೀತಿ ಕೊಡಿ ಪ್ರಭುಜಿ. ಇಲ್ಲ ಪ್ರಭುಜಿ, ನಾವ್ ಇರೋದಿಲ್ಲ ಪ್ರಭುಜಿ, ನಾವ್ ಯಾತ್ರೆಗೆ ಹೋಗ್ತೀವಿ ಪ್ರಭುಜಿ. ಯಾತ್ರೆಗೆ ಹೋಗೋರು ಇದಾರೆ ಪ್ರಭುಜಿ. ಯಾತ್ರೆಗೆ ಹೋಗೋರು ಮಂಗಳೂರು ಯಾತ್ರೆಗೆ ಬನ್ನಿ. ಇಲ್ಲಿ January 1st ಇಲ್ಲಿ ಈಗ ಇವತ್ತು ಕೂಡ ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ ಎಲ್ಲ. ಗೀತೆ ಇದು ನಾಳೆ ಕೂಡ ಇರುತ್ತೆ ಆನ್ಲೈನ್. ನಾಳೆ ಚಾಂಟಿಂಗ್ ನಾಳೆ ಕೂಡ ಇದೆ. ಸೊ ಇವತ್ತು ಕೂಡ ಇಲ್ಲಿ ಈ ಸಲ ಪ್ರಭು ಹೇಳ್ತಾ ಇದ್ರು, ನಾವೆಲ್ಲ ಸ್ವಲ್ಪ ಹಿಂದೆ ಯಾವಾಗ ಅವರು ಐಡಿಯಾ ಕೊಡ್ತಾರೆ, ನಾವು ಎಕ್ಸಿಕ್ಯೂಟ್ ಮಾಡೋದಿಲ್ಲ, ಹಾಗಾಗಿ ಸ್ವಲ್ಪ ತಡ ಆಗುತ್ತೆ. ಓಕೆ. ಆದ್ರೆ ಇದು ಒಳ್ಳೆ ಇದು ಗೀತಾ ಚಾಂಟಿಂಗ್ ಆಕ್ಚುಲಿ ನಾನು ಕೇಳಿದೆ, ಬೃಂದಾವನ ನಮ್ಮ ದೇವಸ್ಥಾನದಲ್ಲೂ ಕೂಡ, ಇಸ್ಕಾನ್ ದೇವಸ್ಥಾನ ಎವ್ರಿ ಏಕಾದಶಿ ಅಲ್ಲೂ ಕೂಡ ಬಹಳ ಜನ ಸೇರಿ ಚಾಂಟಿಂಗ್ ಮಾಡ್ತಾರೆ. ಸೊ ನಮ್ಮದು ಆನ್ಲೈನ್ ನಡೀತಾ ಇದೆ, 4-5 ವರ್ಷದಿಂದ ನಡೀತಾ ಇದೆ ಚಾಂಟಿಂಗ್ ಎಲ್ಲವೂ. ಆದ್ರೆ ಇವತ್ತು ನಾವು ಬಹಳ ಜನ ಇಲ್ಲಿ ಲೋಕಲ್ ಎಲ್ಲ ಸೇರಿ ನಾವು ಚಾಂಟಿಂಗ್ ಎಲ್ಲ ಮಾಡಿದ್ದೆ. ಐಶ್ವರ್ಯ ಮಾತಾಜಿ ಬಹಳ ಚೆನ್ನಾಗಿ ಲೀಡ್ ಮಾಡ್ತಾ ಇದ್ರು ಅವರು ಚಾಂಟಿಂಗ್. ಅದಕ್ಕೆ ಕೂಡ ಇರಬೇಕು, ನಾವು ಅದು ಅಭ್ಯಾಸ ಇಲ್ಲ ನಾವು, ಹಾಗಾಗಿ ಏನಿವೆ ಅದು ಲೀಡ್ ಮಾಡ್ತಾ ಇದ್ರು. ಶಾಂತಿ ರೂಪಿಣಿ ಮಾತಾಜಿ ಹೇಳಿದ್ದಾರೆ ಪ್ರಭುಜಿ, ಶಾಂತಿ ರೂಪಿಣಿ ಪ್ರವೀಣ. ಸೊ ಪ್ರತಿ ಟೈಮ್ ಮಾಡ್ತಾ ಇದ್ದೀರಾ ನೀವೆಲ್ಲರೂ. ನೀವು ಪ್ರವೀಣ ಮಾತಾಜಿ ಬಂದಿದ್ರು ಮುಂಬೈಯಿಂದ, ಅವರು ಕೂಡ ಬಹಳ ಚೆನ್ನಾಗಿ. ನೀವೆಲ್ಲ ಸೇರಿ ಸೊ ಈ ತರ ಒಂದು ಮಾಡ್ಬೋದು ನಾವು. ಇದು ರೆಗ್ಯುಲರ್ ಆಗಿ ನೋಡೋಣ ಮಾಡಿದ್ರೆ ಆಮೇಲೆ ಒಳ್ಳೆ ಕ್ಲಾಸ್ ಕೂಡ ಆಯ್ತು. ನಾಮಿನೇಷನ್ ನಂತರ ಅವ್ರ ಕ್ಲಾಸ್, ಅದರ ಭಾಷಾ, ಅವರು ಟ್ರಾನ್ಸ್ಲೇಷನ್ ಕನ್ನಡದಲ್ಲಿ ಅವ್ರು ಸರ್ವ ಮಾಡ್ತಾ ಇದ್ರು. ಚೆನ್ನಾಗಿ ಒಳ್ಳೆ ಇದಾಯ್ತು. ಡಿಸೆಂಬರ್ 31st ಕೂಡ ಇರುತ್ತೆ, ಇಲ್ಲೊಂದು ದೊಡ್ಡ ಕಾರ್ಯಕ್ರಮ ಇರುತ್ತೆ. ಯಾರ್ಯಾರಿಗೆ ಆಗುತ್ತೆ ಬರ್ಬೋದು ಮಂಗಳೂರಿಗೆ. ಈಗ ನಾನು ಪ್ಲಾನ್ ಮಾಡಿ ಬರೋರು ಬನ್ನಿ. ಡಿಸೆಂಬರ್ 31st ನ್ಯೂ ಇಯರ್ ಅಂತ ಜನರು ಏನೇನೋ ಮಾಡ್ತಾರೆ. ಸೊ ನಾವು ನಮ್ಮ ನ್ಯೂ ಇಯರ್ ಇದು ಇದಾಗಿ ನಾವು ಇನ್ನ ಆಧ್ಯಾತ್ಮಿಕವಾಗಿ ಹೆಚ್ಚು ಮಾಡೋಣ. ಸೊ ನೋಡಿ ಮಾತಾಜಿ, ಸೊ ಆಗಿದ್ರೆ ಡೇಟ್ಸ್ ಈಗ 2 ಎಕ್ಸಾಮ್ ಮಾಡ್ಬೋದಿಲ್ಲ ಅಂದ್ರೆ 21st ಮತ್ತೆ 5th ಮಾಡೋಣ, 2 ಮಾಡೋಣ. ಕೆಲವು ಜನ 21st ಹೇಳ್ತಾ ಇದ್ದಾರೆ. ಸೊ ಅದು ಸ್ವಲ್ಪ ಚಾಪ್ಟರ್ಸ್ ಮಾಡ್ಬೋದೇನೋ. ಮತ್ತೆ ಬಾಕಿ ಇರೋದು ನಾವು 5th ಮಾಡ್ಬೋದು ಅಂತ. 5th ಬೀಳುತ್ತಾ 4th ಬೀಳುತ್ತಾ? 4th ಬೀಳ್ಬೋದು. 31 days ಜನವರಿ. ನೋಡಿ ಅದು ಯಾವಾಗ ಅಂತ. 7, 8 ಒಂದು ಗ್ರೂಪ್ ಮಾಡಿ, 9, 10 ಒಂದು. ಅದು ಸೆಕೆಂಡ್ ಮತ್ತೆ ಅನೌನ್ಸ್ ಮಾಡೋಣ ಬಿಡಿ, ಅದು ಟೈಮ್ ಇರುತ್ತೆ. 4th ಬರುತ್ತೆ ಪ್ರಭುಜಿ, ಅದು 4th ಬರುತ್ತಾ? ಓಕೆ. ಇಲ್ಲಾಂದ್ರೆ 11th ಮಾಡ್ಬೇಕಾಗತ್ತಾ? ನೋಡಿ ಆ 2 ಇದರಲ್ಲಿ ಅನ್ಸೋಣ. ಅವರ ದಿನ ಪ್ರಭು ಹೇಳಿದಾಗ ಕೂಡ 6, 7, 8 ಒಂದು 6, 7, 8 ಒಂದು ಸಲ ಮಾಡಿ ಪ್ರಭುಜಿ, ಮತ್ತೆ 9, 10 ಇನ್ನೊಂದು ಸಲ ಮಾಡಿ, ಹಾಗೆ ಮಾಡಿ. ಓಕೆ, ಅದು ಕರೆಕ್ಟ್. ಆಗ್ಲಿ ಮತ್ತೆ. ಇದು ಓಪನ್ ಬುಕ್ ಅಸೆಸ್ಮೆಂಟ್ ಕೂಡ ಕೊಡ್ಬೇಕಲ್ಲ ಪ್ರಶ್ನೆಗಳು, ಅದನ್ನ ಹೀಗೆ ಅದನ್ನ ಮೊದಲೇ ಕೊಟ್ಟು ಅದನ್ನ ಶೇರ್ ಮಾಡಲ್ಲ ನಾನು. ಓಪನ್ ಬುಕ್ ಎಸ್ಸೆ ಅಲ್ಲ ಪ್ರಭುಜಿ ಅದು? ಏನ್ ಮಾತಾಜಿ? ಎಸ್ಸೆ ಅಲ್ಲ ಪ್ರಭುಜಿ ಅದು ಓಪನ್ ಬುಕ್? ಅದು ಕೂಡ ಇರುತ್ತೆ, ಅದು ಕೂಡ ಅಲ್ವಾ ಓಪನ್ ಬುಕ್. ಅದು ಕೊಡ್ಬೇಕು. ಅದು ನೀವು ಮನೆಯಲ್ಲಿ ನಿಮ್ಮ ಬರೆದು ಕಳಿಸ್ಬೋದು ನೀವು ಅದನ್ನ, ಅದು PDF ಮಾಡಿ ನೀವು ತಯಾರು ಮಾಡಿ. ಓಪನ್ ಬುಕ್ ಅಂದ್ರೆ ಅದು ಅದನ್ನ ಇಷ್ಟ ತನಕ ಇರ್ಲಿಲ್ಲ ಪ್ರಭುಜಿ, ಒಂದನೇ ನಾನು ಯಾವ್ದು ನಾನು ಮ್ಯಾನ್ಯಲ್ ನೋಡೋದ್ರಲ್ಲಿ ಓಪನ್ ಬುಕ್ ಅಸೆಸ್ಮೆಂಟ್ ಕೂಡ ಅಂತ ಹೇಳ್ತಾ ಇದ್ದಾರೆ. ಅದು ಇನ್ನ ನಿಮ್ಗೆ ಸ್ಟಡಿ ಮಾಡಕ್ಕೆ ಅದು ಇದಾಗುತ್ತೆ. ಕ್ವೆಶ್ಚನ್ ಇದೆ ನಿಮ್ಗಾಗ್ಲೇ, ಸೊ ನೀವು ಅದನ್ನ ಸ್ಟಡಿ ಮಾಡೋ ಓಪನ್ ಬುಕ್ ಅಸೆಸ್ಮೆಂಟ್. ಓಕೆ, ನೋಡೋಣ ಇರಿ. ಇಲ್ಲಾಂದ್ರೆ ಇದು ಕ್ಲೋಸ್ ಬುಕ್ ಮಾಡೋಣ, ಮತ್ತೆ ಒಂದೊಂದಾಗಿ ನಿಧಾನವಾಗಿ ನೋಡೋಣ. ಸೊ ಕ್ಲೋಸ್ ಬುಕ್ ಅಸೆಸ್ಮೆಂಟ್ 6, 7, 8 21st ಅಲ್ಲ, ಮತ್ತೆ 9th, 10th ನೀವು 14th ಮಾಡ್ತೀರಾ ಅಂತ ಹೇಳ್ತಾ ಇದ್ದೀರಾ? ನೋಡಿ ಸೆಕೆಂಡ್ ಬಂದ್ಬಿಟ್ಟಿರತ್ತೆ, ಬೇಡ ಪ್ರಭುಜಿ. ಇಲ್ಲಾಂದ್ರೆ ಅದು ಮುಂಚೆ ಮಾಡ್ಬೋದು, ನಾವು ವೀಕ್ ಡೇಸ್ ಕೂಡ ಮಾಡ್ಬೋದು, ಸಂಡೇನು ಮಾಡ್ಬೇಕು ಅಂತಿಲ್ಲ ಅಲ್ವಾ? ಯಾವ್ದು ವೀಕ್ ಡೇ ಕೂಡ ಮಾಡ್ಬೋದು ಎಕ್ಸಾಮ್. ನೋಡಿ ಆ ಡೇಟ್ಸ್ ಕರೆಕ್ಟ್ ಆಗಿ ನೋಡಿ. ವೀಕ್ ಡೇಸ್ ಆಗೋದಿಲ್ಲ ಪ್ರಭುಜಿ, ಎಕ್ಸಾಮ್ ಇದೆ ನಿಮ್ದು. ಈಗ ಭಕ್ತಿ ಇವಾಗ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಇದ್ದೀರಾ ಎಲ್ಲರೂ ನೀವೆಲ್ಲ? ಬೇರೆ ಮಾಡ್ತಾ ಇದೀವಿ. ಆಗೋದಿಲ್ಲ, ವೀಕ್ ಡೇಸ್ ಆಗೋದಿಲ್ಲ. ಕ್ಲಾಸಸ್ ಇರುತ್ತೆ ಸಾಟರ್ಡೆ ಮಾತ್ರ ಫ್ರೀ, ಅದ್ರಲ್ಲಿ ಸ್ಯಾಟರ್ಡೆ ಮಾಡ್ಬೋದು, ಇಲ್ಲಾಂದ್ರೆ ಸ್ಯಾಟರ್ಡೆ ಮಾಡೋದು. ನೋಡಿ ಆ ಡೇಟ್ಸ್ ನೋಡಿ, ಮತ್ತೆ ನೀವು ಅವಾಗ ಪ್ರಭುಜಿ ಸಂಡೇ ಮಾಡಿ. ಸಾಟರ್ಡೇನು 6 o'clock ಅಲ್ಲ, ಮನೆಗೆ ಬರಕ್ ಆಗಲ್ಲ ಪ್ರಭುಜಿ. ಲೇಟಾಗಿ ಇಡ್ಬೋದು, ತೊಂದರೆ ಇಲ್ಲ, ನಾವು ಲೇಟಾಗಿ ಇಡ್ಬೋದು. ಇದು 7:30 ಆದ್ಮೇಲೆ ಅಂದ್ರೆ ಪರವಾಗಿಲ್ಲ ಪ್ರಭುಜಿ. ಇಡ್ಬೋದು, ಹಾಗೆ ಇಡ್ಬೋದು. 6 o'clock ಗಂತೂ ಆಗೋದಿಲ್ಲ ಪ್ರಭುಜಿ. ಪ್ಲೀಸ್ ಸಂಡೇ ಇಟ್ರೆ ಒಳ್ಳೇದು ಪ್ರಭುಜಿ. ಅಲ್ಲ ಸಂಡೇ ಅಂದ್ರೆ ಸಂಡೇ ಹಾಗೆ ಅದು ಮುಂದುವರೆದು ಹೋಗುತ್ತೆ. ಕಂಪ್ಲೀಟ್ ಮಾಡೋಣ ಬೆಟರ್. ಸೆಕೆಂಡ್
ಕ್ಯಾಂಟೋದು ಫಿನಿಶ್ ಆಗಿದ್ರೆ ಒಳ್ಳೆಯದು. ಫಸ್ಟ್ ವೀಕ್ ಆಫ್ ಜಾನ್ವರಿ ಮಾಡ್ಬಿಡಿ ಪ್ರಭುಜಿ. ಫಸ್ಟ್ ದಿವಸ 21st ಮಾಡೋಣ ಆಗಿದ್ರೆ ಮತ್ತೆ ನೋಡೋಣ. 21st ಮತ್ತೆ 4th 2 ಉಂಟಲ್ಲ ಪ್ರಭುಜಿ. 4th ಪರವಾಗಿಲ್ವಾ? ಯಾರು 4th ಆಗೋದಿಲ್ಲ ಅಂತ ಯಾರು ಹೇಳಿದ್ರೆ ಏನದು? 4th ಆಯ್ತು ಆಗಿದ್ರೆ ಮಾಡೋಣ. 4th ಮಾಡಿ ಪ್ರಭುಜಿ. ಡಿಸೆಂಬರ್ 4th ಓಕೆ.